ಬೀದರ್ ಇವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿರುವಂತೆ ಪಾಲಾಕ್ಸ ಪಾಲಾಕ್ಸ ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿರುವಂತೆ ನಮ್ಮ ಜಗದೀಶ್ ರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿರುವಂತೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿರುವಂತೆ ಅಶೋಕ್ ಆಯ್ತಲ್ಲ ಜಯ ಸಾಲಿಯಾನ್ ದೇವಸ್ಥಾನದ ಧರ್ಮದರ್ಶಿಗಳು ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿರುವಂತೆ ಸುಜಿತ್ ಸಾಲಿಯಾನ್ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿರುವಂತೆ ರವೀಶ್ ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿರುವಂತೆ ಮುಂದಿನ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದಂಥ ಸಂಜೀವ ಕಟೀಲ್ ಮಡಿವಾಳ ಅವರು ನಡೆಸಿಕೊಡುತ್ತಾರೆ. ಧನ್ಯವಾದಗಳು. ಕ್ಷೇತ್ರದ ದೇವರನ್ನ ಪ್ರಾರ್ಥಿಸುತ್ತಾ ಕ್ಷೇತ್ರದ ದೇವರನ್ನ ಸ್ಮರಿಸುತ್ತಾ ಆತ್ಮೀಯ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ನಮ್ಮದೊಂದು ಸುಯೋಗ ಅಂತ ಹೇಳಿ ಹೇಳ್ಬೋದು. ಯಾಕೆಂದರೆ ವಾರ್ಷಿಕ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅಂಗವಾಗಿ ನಿಮ್ಮನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಇರುವ ಎಲ್ಲರನ್ನ, ಮೊಟ್ಟ ಮೊದಲು ನಾನು ಹೆಸರನ್ನು ಹೇಳ್ತಾ ಇಲ್ಲ, ಎಲ್ಲರನ್ನ ಒಂದೇ ಮಾತಿನಲ್ಲಿ ಸುಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳು, ಭಾರಿ ದೂರದಿಂದ ಬಂದಿದ್ದೀರಾ, ಭಾರಿ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಏನು ಒಂದು ಬರುವಾಗ ಏನು ನಿಮಗೆ ನೋವುಗಳಾಗಿದೆಯೋ ಎಲ್ಲ ಈ ಕ್ಷಣದಲ್ಲಿ ನಿಮ್ಮೆಲ್ಲ ಮಾಯವಾಗಲಿ. ನಿಮ್ಮ ನೋವುಗಳು ಎಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ತುಂಬಿ ಬರಲಿ, ಎಲ್ಲ ಒಂದು ಉತ್ಸವ ತುಂಬಿ ಬರಲಿ. ನಿಮಗೆ ಭಗವಂತ ಎಲ್ಲವನ್ನ ಕರುಣಿಸಲಿ. ನೀವು ಕೆಲವು ನಮ್ಮ ಬಂಧುಗೆ ಹೇಳಿದರು, ನಮ್ಮದು ಇಂಥೊಂದು ಸಮಸ್ಯೆ ಉಂಟು, ಇಂಥೊಂದು ಸಮಸ್ಯೆ ಉಂಟು, ಕತ್ತಲಿಗೆ ನಿಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವ, ನಮ್ಮ ದೈವಗಳಲ್ಲಿ ಹೇಳುವ, ನಿಮ್ಮೆಲ್ಲ ಕಷ್ಟ ದೂರ ಆಗಲಿ ಅಂತ ಹೇಳ್ತಾ ಇದ್ದೇನೆ. ತಾವೆಲ್ಲರೂ ಮತ್ತೆ ಇಲ್ಲಿಂದ ಭಂಡಾರ ಹೋಗಿ ದೈವದ ನೇಮೋತ್ಸವ ಆಗ್ತದೆ. ನಿಮಗೆ ನೋಡಿರಬಹುದು, ನಮ್ಮ ತುಳುನಾಡಲ್ಲಿ ದೈವಗಳ ಕಾರಣಿಕ ಏನು ಅಂತೇಳಿ ನಿಮಗೆ ಗೊತ್ತಿರ್ಬೋದು. ಅಂಥದ್ದು ಇದೊಂದು ಕ್ಷೇತ್ರ. ಮತ್ತು ನಿಮಗೆ ಕಾಣಲಿಕ್ಕೆ ಸಿಗಲಿಕ್ಕೆ ಇದೆ ದೈವದ ಒಂದು ಉತ್ಸವ. ಅದರೊಟ್ಟಿಗೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ದೈವ ಮತ್ತು ದೇವರ ಭೇಟಿ ಅಂತೇಳಿ ಒಂದು ಕಾಣಲಿಕ್ಕೆ ಉಂಟು. ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಬರುವಂಥದ್ದಲ್ಲ, ಈ ಕ್ಷೇತ್ರದಲ್ಲಿ ದೇವರು ಮತ್ತು ದೈವ ಒಟ್ಟಿಗಾಗಿ ದೇವರ ಒಂದು ಭೇಟಿ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ದೊಡ್ಡ ರಂಗಪೂಜೆ 7-8 ಗಂಟೆಗೆ ದೊಡ್ಡ ರಂಗಪೂಜೆ ಕ್ಷೇತ್ರದಲ್ಲಿ ನಡೆಯುತ್ತದೆ. ಅದೇ ರೀತಿಯಲ್ಲಿ ದುರ್ಗ ನಮಸ್ಕಾರ ಪೂಜೆ ನಡೆಯುತ್ತದೆ. ಇದೆಲ್ಲ ಮತ್ತೆ ದೇವರ ಹೊರಾಂಗಣದಲ್ಲಿ ಒಳಾಂಗಣದಲ್ಲಿ ದೇವರ ಉತ್ಸವ ನಡೆಯಲಿಕ್ಕೆ ಇದೆ. ಎಲ್ಲವನ್ನು ನೀವು ನೋಡಿಕೊಂಡು ಹೋಗಬೇಕು. ನೀವೆಲ್ಲರೂ ಧನ್ಯತರಾಗಬೇಕು.
ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳುತ್ತಾ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಬಂದಂಥ ಎಲ್ಲ ಸಮಾಜದ ಬಂಧುಗಳಿಗೆ ತುಂಬ ಹೃದಯದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ತುಂಬ ಕಷ್ಟದಿಂದ ನಮ್ಮ ಸಂಜುವಣ್ಣ ನಿಮಗೆಲ್ಲ ಹಲವಾರು ಬಾರಿ ಫೋನ್ ಮಾಡಿ ನಿಮ್ಮೆಲ್ಲರನ್ನ ಇಲ್ಲಿಗೆ ಸೇರಿಸ್ತಿದ್ದಾರೆ. ನೀವು ಒಬ್ಬೊಬ್ಬರು ಮುಂದಿನ ವಾರ್ಷಿಕ ಉತ್ಸವಕ್ಕೆ ಇನ್ನಷ್ಟು ಜನಗಳು ಈ ಕ್ಷೇತ್ರಕ್ಕೆ ಬರೋ ಹಾಗೆ ತಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳುತ್ತಾ ನನ್ನ ಸುಸ್ವಾಗತವನ್ನು ಕೊನೆಗೊಳಿಸ್ತೇನೆ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ದಯಾನಂದ್ ಮಡಿವಾಳ ಬೀದರ್ ಅವರಿದ್ದಾರೆ. ಇವರನ್ನು ಕೂಡ ಒಕ್ಕೂಟದ ವತಿಯಿಂದ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಆತ್ಮೀಯರಾದಂಥ ನನ್ನ ಒಡನಾಡಿ, ನನ್ನ ಬೆಂಬಲದಲ್ಲಿ ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸಿಕೊಂಡು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರುವಂಥ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀಯುತ ಅಶೋಕ್ ರವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೆಬ್ಸೈಟನ್ನು ರಚನೆ ಮಾಡಿ ವೆಬ್ಸೈಟ್ ಮೂಲಕ ಇಡೀ ವಿಶ್ವಾದ್ಯಂತವಾದ ಆಗಿ ನಮ್ಮ ಒಕ್ಕೂಟದ ಪ್ರಚಾರ ಆಗಬೇಕು ಎಂಬ ನೆಲೆಯಲ್ಲಿ ಒಂದು ಒಳ್ಳೆಯ ವೆಬ್ಸೈಟನ್ನು ರಚನೆ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಪೂರ್ಣ ಪ್ರಮಾಣದ ಆಗಿಲ್ಲ. ಅದಕ್ಕೆ ಲೋಕಾರ್ಪಣೆ ಮಾಡಬೇಕು ಎಂಬ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಅದರ ರಚನಾಕಾರರಾದಂಥ ಮಾನ್ಯ MD ಜಗದೀಶ್ ನಮ್ಮ ವೆಬ್ಸೈಟ್ ರಚನೆಗೆ ಸಹಕಾರವನ್ನು ನೀಡಿದಂಥ ಇನ್ನೊಬ್ಬ ಎರಡನೇ ವ್ಯಕ್ತಿ, ಇವರನ್ನು ಕೂಡ ಇಂಡೆಕ್ಸ್ ಸ್ವಲ್ಪ ಹಿಂದೆ ಇನ್ನೊಂಚೂರಿಂದ ಸಾಲಿನ ಸರ್ವ ಸದಸ್ಯರ ಸಭೆ ನಡವಳಿ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಮಾಡುವುದು. ಚುನಾಯಿತ ಹೋಬಳಿ ಘಟಕದ ಆಡಳಿತ ಅವಧಿ 2 ವರ್ಷ. ತಾಲೂಕು ಘಟಕ ಆಯಾಯ ತಾಲೂಕು ಘಟಕದಲ್ಲಿರುವ ಹೋಬಳಿಯ ಎಲ್ಲ ಚುನಾಯಿತ ಪದಾಧಿಕಾರಿಗಳು ಮತವನ್ನು ನೀಡುವ ಮೂಲಕ ಸದಸ್ಯತ್ವವನ್ನು ಪಡೆದ ತಾಲೂಕು ಪದಾಧಿಕಾರಿಗಳು ಆಯ್ಕೆ ಮಾಡುವುದು. ಚುನಾಯಿತ ತಾಲೂಕು ಆಡಳಿತ ಮಂಡಳಿ ಅವಧಿ 2 ವರ್ಷ. ಜಿಲ್ಲಾ ಘಟಕ ಆಯಾಯ ಜಿಲ್ಲಾ ಘಟಕದಲ್ಲಿ ಸಿಹಿ ಸದಸ್ಯವನ್ನು ಪಡೆದ ಸದಸ್ಯರು ಮತವನ್ನು ನೀಡುವ ಮೂಲಕ ಸಿಹಿ ಸದಸ್ಯವನ್ನು ಪಡೆದ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದು. ಚುನಾಯಿತ ಜಿಲ್ಲಾ ಆಡಳಿತ ಮಂಡಳಿ ಅವಧಿ 3 ವರ್ಷ. ವಿಭಾಗ ಘಟಕ ಆಯಾಯ ವಿಭಾಗದ ಜಿಲ್ಲಾ ಘಟಕದಲ್ಲಿರುವ ಸಿಹಿ ಸದಸ್ಯವನ್ನು ಪಡೆದ ಸದಸ್ಯರು ಮತವನ್ನು ನೀಡುವ ಮೂಲಕ ವಿಭಾಗದ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದು. ಚುನಾವಣೆ ವಿಭಾಗದ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರುತ್ತಾರೆ. ಚುನಾಯಿತ ವಿಭಾಗದ ಆಡಳಿತ ಮಂಡಳಿ ಅವಧಿ 4 ವರ್ಷ. ರಾಜ್ಯ ಘಟಕ ಸಿಹಿ ಸದಸ್ಯವನ್ನು ಪಡೆದ ಸದಸ್ಯರ ಮತವನ್ನು ನೀಡುವ ಮೂಲಕ ಸಿಹಿ ಸದಸ್ಯವನ್ನು ಪಡೆದ ರಾಜ್ಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದು. ಚುನಾಯಿತ ಆಡಳಿತ ಮಂಡಳಿಯ ಅವಧಿ 5 ವರ್ಷ. ವಿಭಾಗದ ಅಧ್ಯಕ್ಷರು ರಾಜ್ಯ ಸಮಿತಿ ಉಪಾಧ್ಯಕ್ಷರಾಗಿರ್ತಾರೆ. ಜಿಲ್ಲಾಧ್ಯಕ್ಷರು ರಾಜ್ಯ ಸಮಿತಿ ಸದಸ್ಯರಾಗಿರ್ತಾರೆ. ರಾಜ್ಯ ನಿರ್ದೇಶಕರನ್ನು ಹಾಗೂ ರಾಜ್ಯ ಮುಖ್ಯ ಸಲಹೆಗಾರರನ್ನು ಜಿಲ್ಲಾ ಉಸ್ತುವಾರಿಗಳು ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಿರ್ಧರಿಸಿ ನಾಮಕರಣ ಮಾಡಲಾಗುವುದು. ಎಲ್ಲ ಜಿಲ್ಲಾ ವ್ಯಾಪ್ತಿಗೆ ಅನುಗುಣವಾಗಿ. ಸೂಚನೆಗಳು. ಮಹಿಳಾ ಪದಾಧಿಕಾರಿಗಳ ಆಯ್ಕೆ. ಸಿಹಿ ಸದಸ್ಯತ್ವವನ್ನು ಪಡೆದ ಮಹಿಳಾ ಸದಸ್ಯರು ಮತವನ್ನು ನೀಡುವ ಮೂಲಕ ರಾಜ್ಯ ಮಹಿಳಾ ಅಧ್ಯಕ್ಷರನ್ನು ಮತ್ತು ಮಹಿಳಾ ಪದಾಧಿಕಾರಿಗಳು ಅಧ್ಯಕ್ಷರು 1, ಉಪಾಧ್ಯಕ್ಷರು 1, ಪ್ರಧಾನ ಕಾರ್ಯದರ್ಶಿ 1, ಕಾರ್ಯದರ್ಶಿ 1, ಕೋಶಾಧಿಕಾರಿ 1, ವಕ್ತಾರ 1, ಸಂಘಟನಾ ಕಾರ್ಯದರ್ಶಿ 1 ರಾಜ್ಯ ಮಹಿಳಾ ವೇದಿಕೆಯ ಕಾರ್ಯಕಾರಿ ಮಂಡಳಿಗೆ ಆಯ್ಕೆ ಮಾಡುವುದು. ಈ ಪದಾಧಿಕಾರಿಗಳು ರಾಜ್ಯ ಘಟಕದಲ್ಲಿ ಮಹಿಳಾ ಪ್ರತಿನಿಧಿಯಾಗಿರುತ್ತಾರೆ. ಸ್ಥಾಪಕ ಅಧ್ಯಕ್ಷರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿಯೂ ಮತ್ತು ಕಾರ್ಯಾಧ್ಯಕ್ಷರು ರಾಜ್ಯ ಚುನಾವಣಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ರಾಜ್ಯ ಅಧ್ಯಕ್ಷರ ಚುನಾವಣಾ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿರುತ್ತಾರೆ ಮತ್ತು ಮಹಿಳಾ ಸೇವಾ ದಳದ ರಾಜ್ಯಾಧ್ಯಕ್ಷರು ರಾಜ್ಯ ಚುನಾವಣಾಧಿಕಾರಿಯಾಗಿರುತ್ತಾರೆ. ವಿವಿಧ ಘಟಕಗಳಿಗೆ ಚುನಾವಣಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರು ನೇಮಕ ಮಾಡ್ತಾರೆ. ಚುನಾಯಿತ ಎಲ್ಲ ಘಟಕಗಳಿಗೆ ಸದಸ್ಯತ್ವದ ಪ್ರಮಾಣ ಪತ್ರ ನೀಡಿ ಘಟಕದ ವ್ಯವಹಾರವನ್ನು ಮಾಡುವ ಅವಕಾಶ ಮಾಡಿಕೊಡಲಾಗುವುದು. ಷರತ್ತುಗಳಿಗೆ ಅನ್ವಯವಾಗಿರುತ್ತದೆ.
ಒಕ್ಕೂಟದ ಬಿ ಮತ್ತು ಸಿ ಸದಸ್ಯರಿಗೆ ಮಾತ್ರ ಒಕ್ಕೂಟದ ಪ್ರಯೋಜನಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಸದಸ್ಯರಲ್ಲದವರೊಡನೆ ಯಾವುದೇ ವ್ಯವಹಾರ ನಡೆಸುವ ಹಾಗಿಲ್ಲ. ಷರತ್ತುಗಳು ಅನ್ವಯವಾಗುತ್ತದೆ. ಘಟಕ ರಚನೆಯಾದ ನಂತರದಲ್ಲಿ ರಾಜ್ಯ ಆಡಳಿತ ಮಂಡಳಿಯಲ್ಲಿ ತೀರ್ಮಾನಿಸಿ ಈ ಷರತ್ತುಗಳೊಂದಿಗೆ ಘಟಕಗಳು ವ್ಯವಹರಿಸುವುದು. ರಾಜ್ಯ ಒಕ್ಕೂಟದಡಿಯಲ್ಲಿ ಯುವ ಸೇವಾದಳ, ಮಹಿಳಾ ಸೇವಾದಳ ಪ್ರತ್ಯೇಕವಾಗಿ ಕಾರ್ಯಕಾರಿಣಿ ಮಂಡಳಿ ರಚನೆ ಮಾಡತಕ್ಕದ್ದು. ಸಿ ಸದಸ್ಯತ್ವವನ್ನು ಪಡೆದ ಸದಸ್ಯರು ವ್ಯಾಪ್ತಿಗೆ ಒಳಪಟ್ಟ ಯಾವುದೇ ಘಟಕಗಳಲ್ಲಿ ಪದಾಧಿಕಾರಿಯಾಗಬಹುದು, ಮತ ನೀಡುವ, ಭಾಗವಹಿಸುವ ಅಧಿಕಾರವನ್ನು ಪಡೆದಿರುತ್ತಾರೆ. ಘಟಕಗಳ ಪದಾಧಿಕಾರಿಗಳನ್ನು ಚುನಾಯಿಸಲ್ಪಟ್ಟ ನಂತರದಲ್ಲಿ ರಾಜ್ಯ ಕಮಿಟಿಯಲ್ಲಿ ಅನುಮೋದಿಸಿ ಒಕ್ಕೂಟದ ಷರತ್ತುಗಳೊಂದಿಗೆ ಘಟಕದ ವ್ಯವಹಾರ ಮಾಡುವರೆ ಘಟಕವನ್ನು ನೋಂದಾಯಿಸಿ ಅಧಿಕಾರ ಪತ್ರವನ್ನು ನೀಡುವುದು. ಘಟಕಗಳಿಗೆ ಲೆಟರ್ ಹೆಡ್, ಬ್ಯಾನರ್, ಸೀಲ್ ಇತ್ಯಾದಿ ಷರತ್ತುಗಳೊಂದಿಗೆ ಲಿಖಿತ ಆದೇಶ ನೀಡುವುದು. ಒಕ್ಕೂಟಗಳು ಒಕ್ಕೂಟದ ಲಿಖಿತ ಆದೇಶದಂತೆ ನಡೆಯತಕ್ಕದ್ದು. ಆದೇಶವನ್ನು ಪಾಲಿಸದೆ ದುರುಪಯೋಗ ಇರುವುದು ಕಂಡುಬಂದರೆ ಘಟಕಗಳನ್ನು ಅಮಾನತಿನಲ್ಲಿ ಇಡಲಾಗುವುದು. ತನಿಖಾ ನಂತರದಲ್ಲಿ ರಾಜ್ಯ ಕಾರ್ಯಕಾರಿ ಮಂಡಳಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವುದು. ಯಾವುದೇ ತೀರ್ಮಾನಗಳು ರಾಜ್ಯ ಕಾರ್ಯಕಾರಿ ಮಂಡಳಿಯ ತೀರ್ಮಾನದಂತೆ ಇರತಕ್ಕದ್ದು. ರಾಜ್ಯ ಘಟಕ. ಚುನಾಯಿತ ರಾಜ್ಯ ಘಟಕದ ಕಾರ್ಯಕಾರಿ ಮಂಡಳಿ ಪದಾಧಿಕಾರಿಗಳ ಸಂಖ್ಯೆ 13. ಅಧ್ಯಕ್ಷರು, ಸಂಚಾಲಕರು 1, ಕಾರ್ಯಾಧ್ಯಕ್ಷರು 1, ಮಹಿಳಾ ವೇದಿಕೆ ಅಧ್ಯಕ್ಷರು 1, ಉಪಾಧ್ಯಕ್ಷರು 4, ಪ್ರಧಾನ ಕಾರ್ಯದರ್ಶಿ 1, ಕಾರ್ಯದರ್ಶಿ 1, ಕೋಶಾಧಿಕಾರಿ 1, ವಕ್ತಾರ 1, ಸಂಘಟನಾ ಕಾರ್ಯದರ್ಶಿ 1, ಯುವ ವೇದಿಕೆ ಅಧ್ಯಕ್ಷರು 1. ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ ವಿಭಾಗಗಳ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳ ಸಂಖ್ಯೆ: ಅಧ್ಯಕ್ಷರು 1, ಉಪಾಧ್ಯಕ್ಷರು 1, ಪ್ರಧಾನ ಕಾರ್ಯದರ್ಶಿ 1, ಕಾರ್ಯದರ್ಶಿ 1, ಕೋಶಾಧಿಕಾರಿ 1, ವಕ್ತಾರ 1, ಸಂಘಟನಾ ಕಾರ್ಯದರ್ಶಿ 1. ಒಕ್ಕೂಟ ಕೇಂದ್ರ ಸ್ಥಾನದಲ್ಲಿ ಪ್ರಧಾನ ಕಚೇರಿಯನ್ನು ಮಾಡುವ ಬಗ್ಗೆ. ಪ್ರಸ್ತುತ ನಮ್ಮ ಒಕ್ಕೂಟವನ್ನು ರಾಷ್ಟ್ರೀಯ ರಜಕ ಮಹಾಮಂಡಳದಲ್ಲಿ ನೋಂದಾಯಿಸುವುದೇ ತೀರ್ಮಾನಿಸಲಾಗಿದ್ದು, ರಾಷ್ಟ್ರೀಯ ರಜಕ ಮಹಾಮಂಡಳ ಅಧ್ಯಕ್ಷರಾದ ಎಂಜೇರಪ್ಪ ಮಡಿವಾಳರಲ್ಲಿ ಮಾತುಕತೆ ಮಾಡಿದ್ದು, ಒಕ್ಕೂಟದ ಕೇಂದ್ರ ಸ್ಥಾನದಲ್ಲಿ ಇಸ್ಕಾನ್ ದೇವಸ್ಥಾನದ ಬಳಿ ಪ್ರಧಾನ ಕಚೇರಿಯನ್ನು ಮಾಡುವರೇ ರಾಷ್ಟ್ರೀಯ ರಜಕ ಮಹಾಮಂಡಳ ಅಧ್ಯಕ್ಷರಾದ ಎಂಜೇರಪ್ಪ ಮಡಿವಾಳರಲ್ಲಿ ಕೇಳಿಕೊಳ್ಳುವುದೆಂದು ಈ ಕೂಡಲೇ ಒಪ್ಪಿಗೆಯನ್ನು ಪಡೆದು ಅತಿ ಜರೂರು ಪ್ರಧಾನ ಕಚೇರಿಯನ್ನು ಮಾಡುವ ತೀರ್ಮಾನಿಸಲಾಯಿತು. 21-22ನೇ ಸಾಲಿನ ಜಮಾ ಖರ್ಚು ಮಂಡನೆ. ಒಟ್ಟು ಸಂಗ್ರಹವಾದ ಹಣ: ಸದಸ್ಯತ್ವ 16,300, ದೇಣಿಗೆ 458, ಬ್ಯಾಂಕ್ ಬಡ್ಡಿ 11, ಒಟ್ಟು 16,769. ಸಾಲ ಪಡೆದುಕೊಂಡು 30,289, ಒಟ್ಟು ಖರ್ಚು 47,000. ಬ್ಯಾಂಕಿನಲ್ಲಿರುವ ಹಣ 5,590. 2021-22ನೇ ಸಾಲಿನ ಜಮಾ ಖರ್ಚು ಮಂಡಿಸಲಾಗಿ ಸರ್ವಾನುಮತದಿಂದ ಅನುಮೋದಿಸಲಾಯಿತು. 23-24ನೇ ಸಾಲಿನ ಪ್ರಶಸ್ತಿಗಳ ಘೋಷಣೆಯ ಬಗ್ಗೆ. ಸರ್ವ ಸದಸ್ಯರ ನಡವಳಿ ದಿನಾಂಕ 6 ಜನವರಿ 23. ಕುಟುಂಬ ಆ್ಯಪ್ನಲ್ಲಿ ವಿಶೇಷ ಕೊಡುಗೆಗಾಗಿ ನಿಮಗೆ ನೀಡಿದ ಪ್ರಶಂಸೆಯ ಪ್ರಮಾಣಪತ್ರದಂತೆ ಗುರುತಿಸಿ ಪ್ರಥಮ, ದ್ವಿತೀಯ ಕುಟುಂಬ ರಜಕೋತ್ಸವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುವುದು. ವಿಶೇಷ ಕೊಡುಗೆಗಾಗಿ ನಿಮಗೆ ನೀಡಿದ ಪ್ರಶಂಸೆಯ ಪ್ರಮಾಣಪತ್ರ ಪ್ರತಿಯೊಂದಿಗೆ 30 ಏಪ್ರಿಲ್ 24ರಲ್ಲಿ ಅರ್ಜಿಯನ್ನು ಇಮೇಲ್ ಮೂಲಕ ನೀಡಬೇಕು. ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಿದ ಘಟಕಗಳಿಗೆ ಪ್ರಥಮ, ದ್ವಿತೀಯ ಸಂಘಟನಾ ರಜಕೋತ್ಸವ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗುವುದು. ಪ್ರತಿ ತಿಂಗಳಿನ ವರದಿಯಲ್ಲಿ ಈ ಮೂಲಕ ಮಾನದಂಡವನ್ನು ಪಾಲಿಸಬೇಕು. ರಾಜ್ಯ ರಜಕೋತ್ಸವ ಪ್ರಶಸ್ತಿ ಒಂದು ಜಿಲ್ಲಾ ಘಟಕಕ್ಕೆ ಮಾತ್ರ. ಸಂಘಟನೆ ಸದಸ್ಯರನ್ನು ನೋಂದಾಯಿಸುವುದು, ಕಾರ್ಯಕ್ರಮಗಳ ನಿರ್ವಹಣೆ, ಜನರ ಅಭಿಪ್ರಾಯ, ಘಟಕಗಳು, ಸಭೆಗಳು, ಸಂಯೋಜನೆ, ಕಾರ್ಯಕ್ರಮ, ಜನೋಪಯೋಗಿ ವಿವಿಧ ಕಾರ್ಯಕ್ರಮಗಳು, ಇತರ ವಿಷಯಗಳು ಒಳಗೊಂಡಂತೆ ವಿವರಗಳನ್ನು ದಾಖಲಾತಿಯೊಂದಿಗೆ ಅರ್ಜಿಯಲ್ಲಿ ಏಪ್ರಿಲ್ 20-24 ನೀಡುವುದು. ಮಾನದಂಡವನ್ನು ಪಾಲಿಸಬೇಕು. ಇತರ ವಿಷಯಗಳು ಅನುಮತಿ ಮೇರೆಗೆ ಹಾಸನ ಜಿಲ್ಲಾ ಘಟಕವನ್ನು ಒಕ್ಕೂಟದಲ್ಲಿ ನೋಂದಾಯಿಸುವ ತೀರ್ಮಾನಿಸಲಾಯಿತು. ಒಕ್ಕೂಟದ ನಿಬಂಧನೆಗಳೊಂದಿಗೆ ಸ್ಥಳೀಯ ಬ್ಯಾಂಕ್ನಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆ ಒಕ್ಕೂಟ ಹಾಸನ ಜಿಲ್ಲಾ ಘಟಕವೆಂಬ ಹೆಸರಿನಲ್ಲಿ ಉಳಿತಾಯ ಖಾತೆಯನ್ನು ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಈ 3 ಜನ ಸೇರಿ ವ್ಯವಹಾರ ಮಾಡುವರೆ ಅನುಮತಿಯನ್ನು ನೀಡಲು ತೀರ್ಮಾನಿಸಲಾಯಿತು. ಜಿಲ್ಲಾ ಘಟಕಗಳ ಇತರ ಘಟಕಗಳನ್ನು ರಚಿಸುವಾಗ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರುವ ಬಗ್ಗೆ. ಒಕ್ಕೂಟದಿಂದ ಅನುಮತಿ ಪಡೆದಿರುವ ಜಿಲ್ಲಾ ಘಟಕಗಳು, ಯುವ ಘಟಕ, ಮಹಿಳಾ ಘಟಕ ಪದಾಧಿಕಾರಿಗಳನ್ನು ರಚಿಸುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು.
ಎಂಬುದಾಗಿ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರವಿ ಅವರ ವಿಷಯವನ್ನು ಮಂಡಿಸಿದರು. ಈ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಿ ಯುವ ಸೇವಾದಳದ ಅಧ್ಯಕ್ಷರು, ರಾಜ್ಯ ಮಹಿಳಾ ಸೇವಾದಳದ ಅಧ್ಯಕ್ಷರು ಜಿಲ್ಲಾ ಘಟಕಗಳಿಗೆ ವಿವಿಧ ಘಟಕಗಳಿಗೆ ಪದಾಧಿಕಾರಿಗಳನ್ನು ಮಾಡಲು ಸೂಚಿಸತಕ್ಕದ್ದು. ಈ ಸೂಚನೆ ಪೂರಕವಾಗಿ ಆಯಾ ಜಿಲ್ಲಾಧಿಕಾರಿಗಳು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಮಿತಿಗೆ ಆಯಾಯ ಘಟಕಗಳ ರಾಜ್ಯಾಧ್ಯಕ್ಷಗಳ ಮೂಲಕ ಒಪ್ಪಿಸತಕ್ಕದ್ದು. ಘಟಕಗಳ ರಾಜ್ಯಾಧ್ಯಕ್ಷಗಳ ಆದೇಶವನ್ನು ಪಾಲಿಸದೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡದೇ ಇದ್ದಲ್ಲಿ ನೇರವಾಗಿ ರಾಜ್ಯ ಘಟಕದ ಅಧ್ಯಕ್ಷಗಳು ಪ್ರತಿ ಜಿಲ್ಲೆಯಲ್ಲಿ ಘಟಕಗಳನ್ನು ಮಾಡತಕ್ಕದ್ದು ಎಂಬುದಾಗಿ ಸರ್ವಾನುಮತದಿಂದ ತೀರ್ಮಾನಿಸಲಾಗಿತ್ತು. ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸುಗುಣಾ ಕೃಷ್ಣಪ್ಪ ಬೆಂಗಳೂರು ವಾಟ್ಸಪ್ ಸಂದೇಶದ ಮೂಲಕ ಒಕ್ಕೂಟದಿಂದ ಕೈ ಬಿಡುವಂತೆ ವಿನಂತಿಸಿದ ಬಗ್ಗೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಗುಣಾ ಕೃಷ್ಣಪ್ಪನವರನ್ನು ರಾಜ್ಯಾಧ್ಯಕ್ಷರು ಮುಂದಿನ ಆದೇಶದವರೆಗೆ ನೇಮಕವನ್ನು ಮಾಡಿ ಆದೇಶವನ್ನು ಮಾಡಿರುತ್ತಾರೆ. ರಾಜ್ಯಾಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಗುಣಾ ಕೃಷ್ಣಪ್ಪರವರಿಗೆ ನೀಡಿದ ಆದೇಶವನ್ನು ರದ್ದು ಮಾಡಿರುವುದಿಲ್ಲ. ಈ ವಿಚಾರವನ್ನು ಮಹಾಸಭೆಯಲ್ಲಿ ಅಧ್ಯಕ್ಷರು ಮಂಡಿಸಿದಾಗ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಗುಣಾ ಕೃಷ್ಣಪ್ಪನವರು ಸ್ವಯಂ ಘೋಷಿತವಾಗಿ ತನ್ನದೇ ಮೊಬೈಲ್ನಲ್ಲಿ ತನ್ನದೇ ಧ್ವನಿಯಲ್ಲಿ ರಾಜ್ಯಾಧ್ಯಕ್ಷರಿಗೆ ಸಂದೇಶವನ್ನು ಕಳಿಸಿ ನಾನು ಒಕ್ಕೂಟದಲ್ಲಿ ಇರುವುದಿಲ್ಲ, ನೀವು ಯಾವುದೇ ಸಂದೇಶವನ್ನು ಹಾಕಬಾರದು ಎಂಬುದಾಗಿ ತಿಳಿಸಿರುತ್ತಾರೆ ಎಂಬುದು ಸಭೆಯಲ್ಲಿ ಸಾಬೀತಾಗಿರುವುದರಿಂದ ಈ ಸ್ಥಾನವನ್ನು ತೆರವು ಮಾಡಲಾಗಿದೆ. ಅಧ್ಯಕ್ಷರ ಆದೇಶವನ್ನು ಅಂಗೀಕರಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ತೆರವುಗೊಳಿಸಲ್ಪಟ್ಟ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನವನ್ನು ನೇಮಕ ಮಾಡುವುದು. ಈ ಸಂದರ್ಭದಲ್ಲಿ ಒಕ್ಕೂಟದಲ್ಲಿ ನಿವೃತ್ತಿಗೊಂಡ ಸುಗುಣಾ ಕೃಷ್ಣಪ್ಪರವರು ಭಾಗವಹಿಸಲು ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿಯಮ ಪ್ರಕಾರ ಅವಕಾಶವಿದೆ. ಬೆಳಗಾವಿ ಜಿಲ್ಲಾ ಘಟಕದ ಸದಸ್ಯತ್ವದ ಬಗ್ಗೆ ಬೆಳಗಾವಿ ಜಿಲ್ಲಾ ಘಟಕ ಉದ್ಘಾಟನೆಯನ್ನು ಮಾಡಿರುತ್ತಾರೆ. ಆದರೆ ಒಕ್ಕೂಟದ ನಿಯಮದಂತೆ ಬಿ ಮತ್ತು ಸಿ ಸದಸ್ಯತ್ವ ಮೂಲಕ ರಚಿಸಲ್ಪಟ್ಟ ಕಾರ್ಯಕಾರಿ ಮಂಡಳಿಗೆ ಘಟಕಗಳ ಅನುಮತಿಯನ್ನು ರಾಜ್ಯ ಸಮಿತಿಯ ನಿರ್ಣಯದಂತೆ ನೀಡಬೇಕಾಗಿರುವುದು ನಿಯಮ. ಆದರೆ ರಾಜ್ಯ ಒಕ್ಕೂಟದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಯಾವುದೇ ಸದಸ್ಯತ್ವ ಆಗದಿರುವುದರಿಂದ ಯಾವುದೇ ಸದಸ್ಯತ್ವದ ಹಣ ಒಕ್ಕೂಟಕ್ಕೆ ಬಾರದೇ ಇರುವುದರಿಂದ ಅಧಿಕೃತವಾಗಿ ಒಕ್ಕೂಟಕ್ಕೆ ಅನುಮತಿಯನ್ನು ನೀಡಲು ಅಸಾಧ್ಯವಾಗಿರುತ್ತದೆ ಮತ್ತು ಯಾವುದೇ ಸದಸ್ಯರು ಸದಸ್ಯತ್ವ ಒಕ್ಕೂಟದ ಇರುವುದಿಲ್ಲ ಎಂಬ ವಿಷಯವನ್ನು ಅಧ್ಯಕ್ಷರು ಸಭೆ ಮಂಡಿಸಿದಾಗ 21-22ನೇ ಸಾಲಿಗೆ ಆಯವ್ಯಯದಲ್ಲಿ ಸದಸ್ಯತ್ವವನ್ನು ಲೆಕ್ಕಪರಿಶೋಧನೆಗೆ ತೆಗೆದುಕೊಳ್ಳದೇ ಇರುವುದರಿಂದ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿರುವುದು ಒಕ್ಕೂಟದ ನಿಯಮ. ಒಕ್ಕೂಟದ ಸಂಘಟನಾ ದೃಷ್ಟಿಯಿಂದ 30 ಮಾರ್ಚ್ 23ರವರೆಗೆ ಈ ವರ್ಷದ ಸದಸ್ಯತ್ವ ಸೇರಿಸಿಕೊಂಡು ಎಲ್ಲ ರಸೀದಿ ಪುಸ್ತಕ ಸಮೇತವಾಗಿ ಲೆಕ್ಕಪತ್ರವನ್ನು ಮಂಡಿಸಲು ಜಿಲ್ಲಾಧ್ಯಕ್ಷರಾದ ರಾಜಕುಮಾರ್ ಅವರಿಗೆ ತಿಳಿಸಿರುವುದೆಂದು ತೀರ್ಮಾನಿಸಲಾಯಿತು. ಘಟಕಗಳಿಗೆ ಸಾಂಸ್ಕೃತಿಕ ಘಟಕ ಸ್ಪರ್ಧೆಗಳನ್ನು ನಡೆಸುವ ಬಗ್ಗೆ ಸರ್ವ ಸದಸ್ಯರ ಸಭೆ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಯ 20-21ನೇ ಸಾಲಿನಿಂದ ಕರ್ನಾಟಕ ರಾಜ್ಯದ ವಿವಿಧ ಕಡೆಯಲ್ಲಿ ಮಾಡಿದ ಕಾರ್ಯಕ್ರಮಗಳು, ಮಡಿವಾಳ ಸಮಾಜದ ಲೇಖನಗಳು, ಕವನಗಳು, ಸಮಾಜದ ಪ್ರತಿಭೆಗಳ ಪರಿಚಯ, ಸಮಾಜದ ಹಿರಿಯ ಅಧಿಕಾರಿಗಳ ಪರಿಚಯ, ಕುಲಕಸಬಿನ ಬಗ್ಗೆ ಲೇಖನ, ಮಡಿವಾಳ ಸಮಾಜದ ಸ್ವಾಮೀಜಿಗಳ ಪರಿಚಯ, ಮಡಿವಾಳ ಸಮಾಜದ ದೇವಸ್ಥಾನಗಳ ಪರಿಚಯ, ಸಮಾಜದ ಕಟ್ಟುಪಾಡುಗಳು, ದೈವ ಆರಾಧಕರ ಮತ್ತು ದೇವ ಆರಾಧಕರ ಪರಿಚಯ, ಒಕ್ಕೂಟದಲ್ಲಿ ನೋಂದಾಯಿತ ಘಟಕಗಳ ಪರಿಚಯ ಇತ್ಯಾದಿ ಸಂಘಟನೆಗೆ ಪೂರಕವಾದ ಮತ್ತು ಸಹಕಾರವನ್ನು ನೀಡಿದ ಸಮಾಜದ ಬಂಧುಗಳ ಸಹಕಾರದಲ್ಲಿ ಹಾಗೂ ಜಾಹೀರಾತುಗಳನ್ನು ಒಳಗೊಂಡಂತೆ ಮಾಚಿ ದರ್ಪಣವೆಂಬ ವಾರ್ಷಿಕ ಸಂಚಿಕೆಯನ್ನು ಮಾಡುವರೇ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ. ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಾಜ್ಕುಮಾರ್ ಅವರು 15 ಪ್ರಶ್ನೆಗಳನ್ನು ವಾಟ್ಸಪ್ ಮೂಲಕ ಕೇಳಿದ್ದು ಮಹಾಸಭೆಯಲ್ಲಿ ಶ್ರೀಯುತರು ಅನುಪಸ್ಥಿತಿಯಲ್ಲಿ ಉತ್ತರವನ್ನು ಮಂಡಿಸಲಾಯಿತು ಮತ್ತು ಈ ಉತ್ತರವನ್ನು ರಾಜ್ಕುಮಾರ್ ಅವರಿಗೆ ವಾಟ್ಸಪ್ ಮೂಲಕವೇ ನೀಡಿದ ಉತ್ತರವನ್ನು ವರದಿಯನ್ನು ಮಂಡಿಸಲಾಯಿತು. ಘಟಕಗಳ ಮಂಜೂರಾತಿ. ಚಿಕ್ಕಮಗಳೂರು ಘಟಕದ ನೀಡಿದ ಸದಸ್ಯತ್ವದ ವರದಿ ಪ್ರಕಾರ 21-22ನೇ ಸಾಲಿನ ಲೆಕ್ಕಪತ್ರಕ್ಕೆ ಅನ್ವಯಿಸಲಾಗಿದೆ. ಸರಿಯಾದ ದಾಖಲೆಯನ್ನು ನೀಡದಿರುವುದರಿಂದ ಮತ್ತು ಸದಸ್ಯತ್ವದ ಮೊತ್ತವನ್ನು ಒಕ್ಕೂಟದ ಖಾತೆಗೆ ಜಮೆಯಾಗದಿರುವುದರಿಂದ 21-22ನೇ ಸಾಲಿನಲ್ಲಿ ಒಕ್ಕೂಟದ ಖಾತೆಗೆ ಜಮಾ ಖರ್ಚಿನಲ್ಲಿ ದಾಖಲಾಗಿರುವುದಿಲ್ಲ. ಸದಸ್ಯತ್ವ ವರದಿಯನ್ನು ಪರೀಕ್ಷಿಸಿದಾಗ ಬಿ ಸದಸ್ಯತ್ವ 1300 ಮತ್ತು ಸಿ ಸದಸ್ಯತ್ವ 15400 ಒಟ್ಟು 16700 ಸಂಗ್ರಹವಾಗಿದ್ದು ಯಾವುದೇ ಮೊತ್ತ ಒಕ್ಕೂಟದ ಖಾತೆಗೆ ಜಮೆಯಾಗದಿರುವುದು ಕಂಡುಬರುವುದಿಲ್ಲ. ತಾವು ಸಂಗ್ರಹಿಸಿದ ಸಿ ಸದಸ್ಯತ್ವದಿಂದ ಪ್ರತಿ ಸದಸ್ಯತ್ವಕ್ಕೆ 500ರಂತೆ ನೀಡುವರೆ ಒಕ್ಕೂಟದಲ್ಲಿ ತೀರ್ಮಾನಿಸಿದ್ದು ಈ ಪ್ರಕಾರ ವರದಿಯನ್ನು ಮಹಾಸಭೆಯಲ್ಲಿ ಮಂಡಿಸಲಾಗಿದೆ. ಈ ಪ್ರಕಾರ ಸಿ ಸದಸ್ಯತ್ವವನ್ನು ಪಡೆದ 14 ಸದಸ್ಯರ ಬಾಬ್ತು 7000 ಅನುದಾನ ರೂಪದಲ್ಲಿ ಜಿಲ್ಲಾ ಒಕ್ಕೂಟಕ್ಕೆ ನೀಡಲು ಮಹಾಸಭೆಯಲ್ಲಿ ಒಪ್ಪಿಗೆಯನ್ನು ಸೂಚಿಸುತ್ತದೆ.
ಮತ್ತು ನಿಗದಿತ ಮೊತ್ತವನ್ನು ಒಕ್ಕೂಟದ ಖಾತೆಗೆ ಜಮೆಯಾದ ನಂತರದಲ್ಲಿ ಪದಾಧಿಕಾರಿಗಳ ವಿವರಗಳೊಂದಿಗೆ ಜಿಲ್ಲಾ ಘಟಕಕ್ಕೆ ಹಣಕಾಸು ವ್ಯವಹಾರ ಮಾಡುವರೆ ನಿಗದಿತ ಅರ್ಜಿಯನ್ನು ಪಡೆದುಕೊಂಡು ಕಾರ್ಯಕಾರಿ ಮಂಡಳಿಯ ಸಭೆಯಲ್ಲಿ ಮಂಡಿಸಿದಲ್ಲಿ ಜಿಲ್ಲಾ ಒಕ್ಕೂಟದ ನೋಂದಣಾ ಪತ್ರವನ್ನು ಅಧಿಕೃತವಾಗಿ ನೀಡುವರೆ ಎಂದು ತೀರ್ಮಾನಿಸಲಾಯಿತು. ಹಾಸನ ಜಿಲ್ಲಾ ಘಟಕವನ್ನು ನೋಂದಾಯಿಸುವ ಬಗ್ಗೆ ಮತ್ತು ಬ್ಯಾಂಕಿನ ವ್ಯವಹಾರವನ್ನು ಮಾಡುವ ಬಗ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದು, ನಿಗದಿತ ಅರ್ಜಿಯಲ್ಲಿ ಪದಾಧಿಕಾರಿಗಳ ವಿವರಗಳನ್ನು ಪರೀಕ್ಷಿಸಲಾಗಿ ವರದಿಯನ್ನು ಮಂಡಿಸಲಾಯಿತು. ರಸೀದಿ ಪುಸ್ತಕದಲ್ಲಿ ಸಂಗ್ರಹವಾದ ಮೊತ್ತವನ್ನು ರಾಜ್ಯ ಒಕ್ಕೂಟಕ್ಕೆ ಜಮೆ ಆಗದೇ ಇದ್ದಲ್ಲಿ ಅಂಥ ಸದಸ್ಯರ ಪದಾಧಿಕಾರಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಬಗ್ಗೆ, ಲೆಕ್ಕಪತ್ರವನ್ನು ಸರಿಯಾದ ಸಮಯದಲ್ಲಿ ನೀಡದೇ ಇದ್ದಲ್ಲಿ ಈ ವಿಷಯವನ್ನು ಎಲ್ಲ ಸದಸ್ಯರು ಪದಾಧಿಕಾರಿ ಗಮನಕ್ಕೆ ತಂದು ಜಿಲ್ಲಾ ತಾಲೂಕು ಒಕ್ಕೂಟದ ಗಮನಕ್ಕೆ ತಂದು ಕಾನೂನು ರೀತಿ ಕ್ರಮವನ್ನು ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳುವರೆಂದು ತೀರ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆ ಒಕ್ಕೂಟದಲ್ಲಿ ರಸೀದಿ ಪುಸ್ತಕವನ್ನು ಸಂಗ್ರಹವಾದ ಮೊತ್ತವನ್ನು ರಾಜ್ಯ ಒಕ್ಕೂಟಕ್ಕೆ ನೀಡದೇ ಇದ್ದಲ್ಲಿ ಅಂಥ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳುವರೆ ಎಂದು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ನಡೆಸುವ ಬಗ್ಗೆ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ಇದರ ಕಾರ್ಯಕ್ರಮದಡಿಯಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ನಡೆಸುವರೆ ಎಂದು ತೀರ್ಮಾನಿಸಲಾಯಿತು. ಪ್ರತಿಯೊಂದು ತಾಲೂಕು ತಂಡದಿಂದ ಜಿಲ್ಲೆಯ ಒಂದು ತಂಡವನ್ನು ಆಯ್ಕೆ ಮಾಡುವುದು. ಪ್ರತಿ ಜಿಲ್ಲೆಯಿಂದ ಆಯ್ಕೆಯಾದ ತಂಡವನ್ನು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡಿ ಪ್ರಥಮ ದ್ವಿತೀಯ ಪ್ರಶಸ್ತಿ ನೀಡಿ ನಗದು ಬಹುಮಾನಗಳನ್ನು ನೀಡುವುದು. ಈ ಬಗ್ಗೆ ಜನಾಭಿಪ್ರಾಯ ಸಲಹೆ ಸೂಚನೆಗಳನ್ನು ವಾಟ್ಸಪ್ ಮೂಲಕ ಕೇಳಿಕೊಂಡು ನುರಿತವರಿಂದ ಈ ಬಗ್ಗೆ ಸಲಹೆ ಸೂಚನೆಯನ್ನು ಪಡೆದುಕೊಳ್ಳುವುದು ಮತ್ತು ಇದರ ಮೇಲ್ವಿಚಾರಣೆಗಾಗಿ ರಾಜ್ಯ ಮಟ್ಟದಲ್ಲಿ ಸಮಿತಿಯನ್ನು ರಚಿಸಿಕೊಂಡು ವ್ಯವಸ್ಥಿತವಾಗಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸುವರೆ ಎಂದು ತೀರ್ಮಾನಿಸಲಾಯಿತು. ಎರಡು ಸಾವಿರದ 21-22ನೇ ಸಾಲಿನ ಸರ್ವ ಸದಸ್ಯರ ಸಭೆಯ ನಡವಳಿಕೆಯನ್ನು ಮಂಡಿಸಿದ ಶ್ರೀಯುತ ಕೇಶವ ಪ್ರಸಾದ್ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘಟನೆಯಲ್ಲಿ ಒಕ್ಕೂಟವು ನಡೆದುಕೊಂಡ ಬಂದ ದಾರಿ ಈ ಹಿಂದೆ 2021-22ನೇ ಸಾಲಿನಲ್ಲಿ ಯಾವ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ತದನಂತರದಲ್ಲಿ ಈ ತನಕ ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರವನ್ನು ನಮ್ಮ ಕೋಶಾಧಿಕಾರಿಗಳಾದ ರಂಗಸ್ವಾಮಿ ಹಾಸನ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂಥ ನಮ್ಮ ಸಮಾಜದ ಎಲ್ಲ ಗಣ್ಯರಿಗೂ ಒಂದು ಸ್ವಾಗತವನ್ನು ಬಯಸುತ್ತಾ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆಗಳ ಒಕ್ಕೂಟ ಬೆಂಗಳೂರು ರಂಗಸ್ವಾಮಿ ಅರಸೀಕೆರೆ ಹಾಸನ ರಾಜ್ಯ ಕೋಶಾಧಿಕಾರಿಯಾಗಿ ನಾನು 2022-23-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಮತ್ತು ಅಭಿನಂದನೆಗಳನ್ನು ತಮ್ಮ ಮುಂದಿಡಲು ಬಯಸುತ್ತೇನೆ. ರಾಜ್ಯದ ಪ್ರತಿ ಹಳ್ಳಿಗಳಿಂದ ಸಂಘಟನೆಯನ್ನು ಬಲಪಡಿಸುವುದು ಮುಖ್ಯ ಉದ್ದೇಶವನ್ನಿಟ್ಟುಕೊಂಡು ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಪ್ರವಾಸವನ್ನು ಮಾಡಿ ಸಂಘಟನೆಗಳನ್ನು ಬಲಪಡಿಸಲು ಪ್ರಯತ್ನ ಪಟ್ಟಿರುತ್ತಾರೆ. ಇವರ ಪ್ರಯತ್ನದ ಫಲವಾಗಿ ಇದೀಗ ಉತ್ತಮ ಸಂಘಟನೆಯಾಗಿ ಮೂಡಿ ಬಂದಿರುತ್ತದೆ. ಬೆಂಗಳೂರು, ನೆಲಮಂಗಲ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ, ಹಾಸನ ಜಿಲ್ಲೆಯ ಕಾರ್ಯಕ್ರಮಗಳು, ಶ್ರೀ ಕ್ಷೇತ್ರ ಬಳಂಜ ಬೆಳ್ತಂಗಡಿಯಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ, ತುಮಕೂರು ಘಟಕಗಳ ಸಭೆ, ಹಾಸನ ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮ, ಬೆಂಗಳೂರು ಬೇಡನಹಳ್ಳಿ ಮನೆ ಮನೆ ಭೇಟಿ, ಉತ್ತರ ಕನ್ನಡ ಜಿಲ್ಲಾ ಘಟಕದ ಸಭೆ ಮನೆ ಮನೆ ಭೇಟಿ, ಹುಬ್ಬಳ್ಳಿ ಭವಾನಿ ಮಡಿಕಟ್ಟೆಯಲ್ಲಿ ಸಭೆ, ಮಲ್ಕಿ ತಾಲೂಕು ಘಟಕದ ಸಭೆ, ಮಡಿಕೇರಿ ಮಾಚದೇವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿ, ಕೊಡಗು ಕುಶಾಲನಗರ ಸಭೆಗಳಲ್ಲಿ ಭಾಗಿ, ತುಮಕೂರು ತುರುವೇಕೆರೆ ಸಭೆಗಳಲ್ಲಿ ಭಾಗಿ, ಕಗ್ಗಲಿಪುರ ಮತ್ತು ಗಗ್ಗಲಹಳ್ಳಿ ಗ್ರಾಮಗಳಲ್ಲಿ ಸಮಾಜ ಬಾಂಧವರ ಭೇಟಿಯನ್ನು ಮಾಡಲಾಯಿತು. ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜ್ಯಾಧ್ಯಕ್ಷರು ಭೇಟಿ ನೀಡಿ ಸಂಘಟನೆಗೆ ಬಲ ಬರುವಂತೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಘಟಕ ಮತ್ತು ಬೆಳ್ತಂಗಡಿ ತಾಲೂಕು ಘಟಕ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ದೇವೇಂದ್ರ ಬುಣ್ಣನ ಮುಂಬೈ ಇವರ ಸಹಕಾರದಲ್ಲಿ ಮಾತೃಶ್ರೀಯವರ ಹೆಸರಿನಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಪ್ರತಿ ವರ್ಷವೂ ಇವರ ಸೇವೆ ನಿರಂತರ ಜಯಂತಿ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಅಧ್ಯಕ್ಷರು ಪ್ರಸನ್ನ, ಮೈಸೂರು ಜಿಲ್ಲಾ ಅಧ್ಯಕ್ಷರು ಮಂಜು ಬಿ ಶೆಟ್ಟಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಸುಶೀಲ್ ಸಾಲಿಯಾನ್ ಕಟೀಲ್ ಮತ್ತು ರಾಜ್ಯ ಅಧ್ಯಕ್ಷರು ಕಟೀಲ್ ಸಂಜೀವ್ ಮಡಿವಾಳ್ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಪ್ರತಿನಿಧಿಯಾಗಿ ಭಾಗವಹಿಸಿರುತ್ತಾರೆ. ಮಲ್ಕಿ ತಾಲೂಕು ಕಚೇರಿಯಲ್ಲಿ ಮೂಡಬಿದಿರೆ ಕ್ಷೇತ್ರ ಶಾಸಕರಾದ ಶ್ರೀ ಉಮಾನಾಥ್
ಕೊಟ್ಯಾನ್ ಅವರ ಉಪಸ್ಥಿತಿಯಲ್ಲಿ ರಾಜ್ಯ ಅಧ್ಯಕ್ಷರು ಕಟೀಲ್ ಸಂಜೀವ್ ಮಡಿವಾಳ್, ಇಲಾಖಾ ಅಧಿಕಾರಿಗಳು ಮತ್ತು ಸಮಾಜದ ಬಾಂಧವರು ಸೇರಿಕೊಂಡು ಮಾಚದೇವ ಜಯಂತಿಯನ್ನು ಆಚರಿಸಲಾಯಿತು. ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನ ಅಂಡಿಜೆಯಲ್ಲಿ ಮಡಿವಾಳ ಸಮಾಜದ ಚಿಂತನ ಮಂಥನ ಒಕ್ಕೂಟದ ಸಂಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. 2022-23ನೇ ಸಾಲಿನಲ್ಲಿ ಶ್ರೀಮತಿ ಭಾನುಮತಿ ನೇತೃತ್ವದಲ್ಲಿ ಸದಸ್ಯತ್ವವನ್ನು ಪಡೆದವರಿಂದ ಸಭೆಯನ್ನು ನಡೆಸಿ ಹಾಸನ ಜಿಲ್ಲಾ ಪದಾಧಿಕಾರಿಗಳನ್ನು ನಾಮಕರಣ ಮಾಡುವುದರ ಮೂಲಕ ಹಾಸನ ಜಿಲ್ಲಾ ಘಟಕ ಉದ್ಘಾಟನೆಯನ್ನು ಶ್ರೀ ರಘು ಕೌಟಿಲ್ಯ ಅವರು ನೆರವೇರಿಸಿಕೊಟ್ಟಿರುತ್ತಾರೆ. ಗತ ವರ್ಷದಲ್ಲಿ ಮತ್ತೆ ಯಾವುದೇ ಘಟನಾ ಕಾರ್ಯಕ್ರಮ ಅಳವಡಿಸಿಕೊಳ್ಳಲು ಅಸಾಧ್ಯವಾಗಿದೆ. 2023-24ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಉತ್ತಮ ಸಂಘಟನೆ ಮೂಡಿ ಬಂದಿದೆ. ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿ ಶ್ರೀ ಮಹೇಶ್ ವಜ್ರಪ್ಪ ಸಾರಕ್ಕಿ ನಾಮಕರಣ ಮಾಡಿದ ನಂತರದಲ್ಲಿ ಸಂಘಟನೆ ಉತ್ತಮವಾಗಿ ಬೆಳೆಯಿತು. ಬೆಂಗಳೂರು ನಗರದ ಸಂಘಟನೆ ಮುಖ್ಯ ಪಾತ್ರವನ್ನು ವಹಿಸಿಕೊಟ್ಟ ಮಂಡ್ಯ ಜಿಲ್ಲೆ ಉಸ್ತುವಾರಿಯಾಗಿರುವ ನಾರಾಯಣ್ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನಾರಾಯಣ್ ಶೆಟ್ಟಿ ಅವರ ಮೇಲ್ವಿಚಾರಣೆಯಲ್ಲಿ ಹಿರಿಯರು ಆದ ಶ್ರೀನಿವಾಸ್ ಅವರ ನಾಯಕತ್ವದಲ್ಲಿ JP ನಗರ ಸಾರಕ್ಕಿ ಘಟಕವನ್ನು ಸ್ಥಾಪಿಸಲಾಯಿತು. ಸಾರಕ್ಕಿ ಘಟಕದಲ್ಲಿ ಮಹಿಳಾ ಘಟಕವನ್ನು ಪ್ರಾರಂಭಿಸಲಾಯಿತು. ಸಾರಕ್ಕಿ ಘಟಕದ ಸದಸ್ಯರು ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರವನ್ನು ಕೊಡುವುದರ ಮೂಲಕ ಚುನಾವಣಾ ನಿಯಮದಂತೆ ಸಾರಕ್ಕಿ ಘಟಕದ ಪದಾಧಿಕಾರಿಗಳನ್ನು 2 ವರ್ಷದ ಅವಧಿಗೆ ಆಯ್ಕೆ ಮಾಡಲಾಯಿತು. ಚುನಾವಣಾಧಿಕಾರಿಗಳಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್, ಸಹಾಯಕ ಚುನಾವಣಾಧಿಕಾರಿಯಾಗಿ ರಾಜ್ಯ ಕೋಶಾಧಿಕಾರಿಗಳಾದ ರಂಗಸ್ವಾಮಿ ಮತ್ತು ಮಂಜು ಡಿ ಶೆಟ್ಟಿ ಹಾಗೂ ನಾರಾಯಣ್ ಶೆಟ್ಟಿ ಅವರು ನೆರವೇರಿಸಿಕೊಟ್ಟರು. ಮುಖ್ಯ ಚುನಾವಣಾಧಿಕಾರಿಗಳಾಗಿ ರಾಜ್ಯ ಅಧ್ಯಕ್ಷರಾದ ಕಟೀಲ್ ಸಂಜೀವ್ ಮಡಿವಾಳ್ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೆಯಲಾಯಿತು. ಮಹಿಳಾ ಘಟಕದಲ್ಲಿ 3 ಸ್ವಸಹಾಯ ಗುಂಪುಗಳನ್ನು ಮಾಡಲಾಯಿತು. ಮಕ್ಕಳಿಗೆ ಕಲೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಸಮಾಜದ ನೃತ್ಯ ಕಲಾವಿದರಾದ JP ನಗರ ಶಿವಕುಮಾರ್ ಅವರ ಮೂಲಕ ನೃತ್ಯ ತರಬೇತಿಯನ್ನು ಸಾರಕ್ಕಿಯಲ್ಲಿ ಪ್ರಾರಂಭಿಸಲಾಯಿತು. ರಾಜ್ಯ ಸಮಿತಿಯ ಮುಖ್ಯ ಸಲಹೆಗಾರರಾದ ಲಾಲ್ ಮೋಹನ್ ರಜಕ್ ಅವರು ಮಕ್ಕಳ ಶಿಕ್ಷಣದಲ್ಲಿ ಉತ್ತಮವಾಗಿ ಕಲಿಯಲು ಮೋಟಿವೇಶನ್ ಕ್ಲಾಸ್ಗಳನ್ನು ನೆರವೇರಿಸಲಾಯಿತು. ನಮ್ಮ ಸಮಾಜದ ಪ್ರತಿಭಾವಂತ ಕಲಾವಿದರಾದ ಡೈರೆಕ್ಟರ್, ಬರಹಗಾರರು, ಸಿನಿಮಾ ಚಿತ್ರ ನಿರ್ದೇಶಕರಾದ ಸಾರಕ್ಕಿ ಮಂಜು ಅವರನ್ನು ವೇದಿಕೆಯ ಮೂಲಕ ಪರಿಚಯಿಸಲಾಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಕುಮಾರಸ್ವಾಮಿ ಅವರ ಭೇಟಿಯನ್ನು BTM ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಮಲಿಂಗಾರೆಡ್ಡಿ ಅವರನ್ನು ರಾಜ್ಯ ಕಾರ್ಯಕಾರಿಣಿ ಮಂಡಳಿಯವರ ಜೊತೆಯಲ್ಲಿ ಭೇಟಿ ನೀಡಿ ಗೌರವಿಸಲಾಯಿತು. ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಮಂಜು ಅವರನ್ನು ದಸರಾ ಕಮಿಟಿಗೆ ಸೇರಿಸಿ ಒಕ್ಕೂಟದ ಘನತೆಯನ್ನು ಏರ್ಪಡಿಸಿರುತ್ತಾರೆ. ನಮ್ಮ ಸಮಾಜದವರಾಗಿರುವ ಶಿಕ್ಷಣ ಇಲಾಖೆ ಸೇವೆಯನ್ನು ಸಲ್ಲಿಸುತ್ತಿರುವ ಹನುಮಂತರಾಯ ಡಿ ಅವರನ್ನು ಭೇಟಿ ಮಾಡಿ ಗೌರವವನ್ನು ನೀಡಲಾಯಿತು. ವಿಶೇಷ ಆಯುಕ್ತ ಹಣಕಾಸು ವಿಭಾಗದರಾಗಿ ನೇಮಕಗೊಂಡ ನಮ್ಮ ಸಮಾಜದ ಉನ್ನತ ಪ್ರತಿಭಾವಂತ ವ್ಯಕ್ತಿ ಶಿವಾನಂದ್ ಕಲ್ಕೆರೆ ಅವರನ್ನು ಒಕ್ಕೂಟದ ರಾಜ್ಯ ಸಲಹೆಗಾರರಾದ ಶ್ರೀ GK ಲೋಕೇಶಪ್ಪನವರು ಗೌರವವನ್ನು ನೀಡಿದರು. ಬನಶಂಕರಿ ಮಡಿಕಟ್ಟೆ ಮಡಿವಾಳ ಸಮಾಜದ ಬಂಧುಗಳನ್ನು ಭೇಟಿ ಮಾಡಿ ಸಭೆಯನ್ನು ನಡೆಸಿ ಚರ್ಚಿಸಲಾಯಿತು. ನಮ್ಮ ಸಮಾಜದ ದೈವ ಮತ್ತು ದೇವರ ಆರಾಧಕರು ಸಭೆಯನ್ನು ಉಡುಪಿ ಜಿಲ್ಲೆಯ ಶ್ರೀ ಆದಿಶಕ್ತಿ ಆದಿಮಾಯೆ ಅಣ್ಣಪ್ಪ ಪೊಂಜಲಿ ಮಂತ್ರದೇವತೆ ಸ್ವಾಮಿ ಕೊರಗಜ್ಜ ಕ್ಷೇತ್ರ ನಟ್ಸಲ್ ಅಲಂಗೂರು ಪಡುಬಿದ್ರೆನಲ್ಲಿ ನಡೆಸಲಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕೇಶವ್ ಪ್ರಸಾದ್ ಅವರು ಮುಖ್ಯಮಂತ್ರಿಗಳ ಜೊತೆ ಒಕ್ಕೂಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಸ್ವಾತಂತ್ರ್ಯ ಹೋರಾಟಗಾರರಾದ ನಾರ್ಕಡ್ ಸದಾಶಿವ ರಾವ್ ಸರ್ಕಲ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ರಾಜ್ಯಾಧ್ಯಕ್ಷರು ಮಾಲಾರ್ಪಣೆಯನ್ನು ಮಾಡಿದರು. ರಾಜ್ಯ ಉಪಾಧ್ಯಕ್ಷರಾದ ದಿಗಂಬರ್ ಮಡಿವಾಳ್ ಬೀದರ್, ಸರ್ಕಲ್ ಇನ್ಸ್ಪೆಕ್ಟರ್ ಆದ ದಯಾನಂದ್ ಮಡಿವಾಳ್ ಬೀದರ್, ದಕ್ಷಿಣ ಕನ್ನಡ ಜಿಲ್ಲಾ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡುವ ವ್ಯವಸ್ಥೆಯನ್ನು ಮಾಡಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸಿಗುವ ಸವಲತ್ತುಗಳಾದ ಹಾಸ್ಟೆಲ್ ವ್ಯವಸ್ಥೆ ಸುಮಾರು 5 ಜನ ನಮ್ಮ ಸಮಾಜದ ಮಕ್ಕಳಿಗೆ ಒದಗಿಸಿಕೊಡುವಲ್ಲಿ ಕೋಶಾಧಿಕಾರಿಗಳಾದ ರಂಗಸ್ವಾಮಿ ಅರಸೀಕೆರೆ ಅವರು ಪ್ರಯತ್ನಪಟ್ಟು ದೊರಕಿಸಿಕೊಟ್ಟಿರುತ್ತಾರೆ. ಕೊಡಗು ಜಿಲ್ಲೆಯ
ಮಡಿವಾಳ ಸಮಾಜದ ಬಂಧುಗಳ ಪರಿಚಯ ಮಾಡಿಕೊಟ್ಟು ರಾಜ್ಯಾಧ್ಯಕ್ಷರ ಜೊತೆ ಸಂಘಟನೆಯಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿಕೊಂಡಿರುವ ಕೊಡಗು ಜಿಲ್ಲಾ ಅಧ್ಯಕ್ಷರಾದ ಪ್ರಸನ್ನ ಇವರಿಗೂ ಅಭಿನಂದನೆಯನ್ನು ಅರ್ಪಿಸುತ್ತೇನೆ. ಹಾಸನ ಜಿಲ್ಲೆಯ ಮಡಿವಾಳ ಸಮಾಜದ ಬಂಧುಗಳ ಪರಿಚಯ ಮಾಡಿಕೊಟ್ಟು ರಾಜ್ಯಾಧ್ಯಕ್ಷರ ಜೊತೆ ಸಂಘಟನೆಯಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿಕೊಂಡಿರುವ ಹಾಸನ ಜಿಲ್ಲಾ ಅಧ್ಯಕ್ಷ ರವಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಭಾನುಮತಿ ಇವರಿಗೂ ಅಭಿನಂದನೆಯನ್ನು ಅರ್ಪಿಸುತ್ತೇನೆ. ಮೈಸೂರು ಜಿಲ್ಲಾ ಘಟಕದ ಉಸ್ತುವಾರಿಗಳು ರಾಜ್ಯ ನಿರ್ದೇಶಕರು ಆಗಿರುವ ವಿ ನಾಗರಾಜ್ ಮೈಸೂರು ಮತ್ತು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿರುವ ಮಂಜು ಬಿ ಶೆಟ್ಟಿ ಇವರು ಮೈಸೂರು ಜಿಲ್ಲೆಯ ವಿವಿಧ ಹೋಬಳಿಯ ಮಡಿಕಟ್ಟೆ ಮತ್ತು ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರೊಂದಿಗೆ ತೊಡಗಿಕೊಂಡು ಸಂಘಟನೆಯಲ್ಲಿ ಉತ್ತಮ ಕಾರ್ಯವನ್ನು ಮಾಡಿರುತ್ತಾರೆ. ಇವರಿಗೂ ಒಕ್ಕೂಟದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಮಹೇಶ್ ವಜ್ರಪ್ಪ ಸಾರಕ್ಕಿ, ಬೆಂಗಳೂರು ದಕ್ಷಿಣ ಅಧ್ಯಕ್ಷರಾದ ಮಹೇಶ್ ಬನಶಂಕರಿ, ಗೌರವಾನ್ವಿತ ಶ್ರೀನಿವಾಸ್ ಸಾರಕ್ಕಿ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿಣಿ ಮಂಡಳಿ ಸಾರಕ್ಕಿ ಘಟಕದ ಕಾರ್ಯಕಾರಿಣಿ ಮಂಡಳಿ ಇವರುಗಳ ಉತ್ತಮ ಸಹಕಾರದಿಂದ ಉತ್ತಮ ಸಂಘಟನೆ ಬೆಂಗಳೂರು ನಗರದಲ್ಲಿ ಮೂಡಿ ಬಂದಿರುತ್ತದೆ. ಇವರೆಲ್ಲರಿಗೂ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಪ್ರಚಾರಕ್ಕಾಗಿ ಬ್ಯಾನರ್, ಆಡಿಯೋ, ವಿಡಿಯೋಗಳ ಮೂಲಕ ಪ್ರಚಾರವನ್ನು ಪಡಿಸಿದ ಈಗಾಗಲೇ ಪರದೇಶದಲ್ಲಿ ಪ್ರವಾಸವನ್ನು ಕೈಗೊಂಡಿರುವ ನಮ್ಮ ರಾಜ್ಯ ವಕ್ತಾರರ ಮಂಜುನಾಥ್ MS ವರ್ತೂರ್ ಇವರಿಗೆ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆ ಒಕ್ಕೂಟದ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೂ ಈ ದಿನದ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಪ್ರೋತ್ಸಾಹಿಸಿದ ನಮ್ಮ ಕುಲ ಬಾಂಧವರಿಗೂ ಅಭಿಮಾನಿಗಳಿಗೂ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಿದ ರಾಜ್ಯ ಒಕ್ಕೂಟದ ರಾಜ್ಯ ಮುಖ್ಯ ಸಲಹೆಗಾರರು ಆಗಿರುವ ಕ್ಷೇತ್ರದ ಧರ್ಮದರ್ಶಿಗಳೂ ಆಗಿರುವ ಶ್ರೀ ಜಯಶಾಲಿನ್ ಮತ್ತು ಕುಟುಂಬಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ನೋಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2ನೇ ಬಾರಿಗೆ ನಡೆಯುವ ಮಹಾಸಭೆಯ ಉಸ್ತುವಾರಿಯನ್ನು ನೋಡಿಕೊಂಡಿರುವ ರಾಜ್ಯ ನಿರ್ದೇಶಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಆಗಿರುವ ಸುಶೀಲ್ ಸಾಲಿಯಾನ್ ಕಟೀಲ್ ಇವರಿಗೂ ಅಭಿನಂದನೆಗಳು. ಯೂಟ್ಯೂಬ್ ಮೂಲಕ ನಮ್ಮ ಕಾರ್ಯಕ್ರಮದ ಪ್ರಚಾರವನ್ನು ಇಡೀ ದೇಶ ವಿದೇಶಗಳಲ್ಲಿ ಹಂಚುವುದರ ಮೂಲಕ ಸಹಕರಿಸಿದಂತಹ ಯೂಟ್ಯೂಬ್ ಚಾನಲ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಮಡಿವಾಳ. ಅದೇ ರೀತಿ ವೆಬ್ಸೈಟನ್ನು ಪ್ರಚಾರಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಶ್ರೀಯುತ ಜಗದೀಶ್ ರವರು, ಆಟೋಮೇಷನ್ ಅವರು. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2024 ಸದಸ್ಯತ್ವ ಅಭಿಯಾನವನ್ನು ಕೈಗೊಳ್ಳುವ ಬಗ್ಗೆ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಯೋಜನೆಗಳನ್ನು ಈಗಾಗಲೇ ವರದಿಯ ಮೂಲಕ ನಿಮಗೆ ಪ್ರಸ್ತುತಪಡಿಸಿದ್ದೇವೆ. 2021-22ನೇ ಸಾಲಿಗೆ ಆದಂಥ ಯೋಜನೆಗಳು, ಆದಂಥ ನಿಯಮಗಳನ್ನು ನಾವು ಪ್ರಸ್ತುತಪಡಿಸಿದ್ದೇವೆ. ಆ ನಿಯಮ ಪ್ರಕಾರವೇ ಮುಂದಿನ ದಿನಗಳಲ್ಲಿ ಹೋಗುವುದೆಂಬ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಈಗಾಗಲೇ ಕೆಲವು ಕಡೆ ಘಟಕಗಳನ್ನು ನಿರ್ಮಾಣ ಮಾಡಿ ಆದೇಶವನ್ನು ನೀಡುವ ಮೂಲಕ ಘಟಕವನ್ನು ಪ್ರಸ್ತುತಪಡಿಸಿಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಆದೇಶವನ್ನು ನಾವು ಹೆಚ್ಚಾಗಿ ತೆಗೆದುಕೊಳ್ಳುವುದಿಲ್ಲ. ಎಲ್ಲಿ ಸದಸ್ಯತ್ವವನ್ನು ಮಾಡ್ತಾರೆ ಆ ಸದಸ್ಯತ್ವವನ್ನು ಮಾಡುವುದರ ಮೂಲಕವಾಗಿ ಘಟಕವನ್ನು ಸಂಘಟನೆ ಮಾಡ್ತೇವೆ. ಆ ಸಂಘಟನೆಯ ಮೂಲಕ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೇವೆ. ಚುನಾಯಿತ ಪ್ರತಿನಿಧಿಗಳ ಆಯ್ಕೆ ಮಾಡಿದ ನಂತರದಲ್ಲಿ ಅಲ್ಲಿ ಪೂರ್ಣ ಪ್ರಮಾಣದ ಪ್ರಾಮಾಣಿಕವಾದ ಘಟಕವನ್ನು ನಿರ್ಮಾಣವಾಗ್ತದೆ. ಆ ಮೂಲಕ ಗ್ರಾಮ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟಕ, ಹೋಬಳಿ ಘಟಕ, ರಾಜ್ಯ ಘಟಕಗಳನ್ನು ಮಾಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳ ಒಳಗೆ ನಾವು ಪೂರ್ಣ ಪ್ರಮಾಣವಾದಂಥ ಸಂಘಟನೆಯನ್ನು ಮಾಡಬೇಕು. ಈ ಬಗ್ಗೆ ನಾವು ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಈ ಅಭಿಯಾನ ಯಾವ ರೀತಿ ಅಂದರೆ, ಈಗಾಗಲೇ ವೆಬ್ಸೈಟ್ನ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತೇವೆ. ಅದೇ ರೀತಿ ಮೊಬೈಲ್ ಆ್ಯಪಿನ ಬಗ್ಗೆ ವಿವರಣೆ ನಿಮಗೆ ಕೊಡ್ತಾರೆ. ಆ ಮೊಬೈಲ್ ಆ್ಯಪ್ನ ಮೂಲಕವೇ ನೀವು ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. ಈ ತನಕ ನೀವು ಏನೇ ಸದಸ್ಯತ್ವವನ್ನು ಪಡೆದುಕೊಳ್ಳದ ನನ್ನ ಮೂಲಕವಾಗಿ ನೀವು ಸದಸ್ಯತ್ವವನ್ನು ಪಡೆದಿದ್ದೀರಿ. ನನಗೆ ನನ್ನ ಅಕೌಂಟಿಗೆ ಹಣವನ್ನು ಕಳಿಸುವುದರ ಮೂಲಕವೇ ನೀವು ಸದಸ್ಯತ್ವವನ್ನು ಪಡೆದಿದ್ದೀರಿ. ಇನ್ನು ಮುಂದಕ್ಕೆ ಆ ವ್ಯವಸ್ಥೆ ಇಲ್ಲ. ಏನಾದರೂ ಕೂಡ ನೀವು ಡೈರೆಕ್ಟಾಗಿ ನಿಮ್ಮ ಹಣವನ್ನು ಒಕ್ಕೂಟದ ಖಾತೆಗೆ ಕಳಿಸುವುದರ ಮೂಲಕವಾಗಿ ವೆಬ್ಸೈಟ್ನ ಮೂಲಕವೇ ನಿಮಗೆ ಒಂದು ಸದಸ್ಯತ್ವ ಗುರುತು ಚೀಟಿ ಬರ್ತದೆ. ಆ ಮೂಲಕ ನಿಮಗೆ ಗುರುತು ಚೀಟಿ ಸಿಗುತ್ತದೆ. ಅಲ್ಲಿ
ಬಿ ಮತ್ತು ಸಿ ಸದಸ್ಯತ್ವವನ್ನು ಕೊಡ್ತೇವೆ. ಬಿ ಸದಸ್ಯತ್ವ ಸಾಮಾನ್ಯ ಸದಸ್ಯತ್ವ, ಅದು ವಾರ್ಷಿಕ ಸದಸ್ಯತ್ವ ಅಂತ ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೆ ಯಾರೋ ಒಬ್ಬರು ವಾರ್ಷಿಕ ಸದಸ್ಯತ್ವ ಅದು ರಿನ್ಯೂವಲ್ ಮಾಡಿ ಕಷ್ಟ ಆಗುತ್ತೆ ಎಂಬ ನೆಲೆಯಲ್ಲಿ ಮೊನ್ನೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಷಯ ಬಂತು. ಅದು ಸಾಮಾನ್ಯ ಸದಸ್ಯತ್ವ ಅಂತ ಇಟ್ಕೊಳ್ಳೋಣ, ಅದು ವಾರ್ಷಿಕ ಸದಸ್ಯತ್ವ ಬೇಡ ಅಂತ ತೀರ್ಮಾನ ಆಗಿದೆ. ಆದ್ದರಿಂದ ಮುಂದಿನ ಅದು ಸಾಮಾನ್ಯ ಸದಸ್ಯತ್ವ ಅಂತ ತಗೊಳ್ತೇವೆ, ಅದು ವಾರ್ಷಿಕ ಅಂತ ತಗೊಳ್ಳೋದಿಲ್ಲ. ಆದರೆ ತಾಲೂಕು ಮಟ್ಟಕ್ಕಿಂತ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟ, ರಾಜ್ಯ ಮಟ್ಟಕ್ಕೆ ಯಾರು ಪದಾರ್ಥ 100 ರೂಪಾಯಿ ಅಂದರೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ. 1100 ರೂಪಾಯಿ ಏನಂದರೆ 1000 ರೂಪಾಯಿ ಸದಸ್ಯತ್ವ, ಮತ್ತು 100 ರೂಪಾಯಿ ಇತರ ಖರ್ಚು ಅಂತ ತಗೊಳ್ತೇವೆ. ಯಾಕಂದರೆ ಅದರಲ್ಲಿ ವೆಬ್ಸೈಟ್ನ ಟ್ಯಾಕ್ಸಿ ಎಲ್ಲ ಕಟ್ಟಾಗುತ್ತೆ. ಆ ನೆಲೆಯಲ್ಲಿ ನಾವು ತೀರ್ಮಾನ ತಗೊಂಡು 1100 ರೂಪಾಯಿ 100 ರೂಪಾಯಿ ತಗೊಂಡಾಗ ಯಾವುದೇ ಟ್ಯಾಕ್ಸ್ ಕಟ್ಟೋದಿಲ್ಲ, ಅದಕ್ಕೆ 2-3 ರೂಪಾಯಿನ ಕಟ್ಟಾಗುತ್ತೆ, ಅದಕ್ಕೆ ಟ್ಯಾಕ್ಸ್ ತಗೊಳ್ಳೋದಿಲ್ಲ. 1100 ರೂಪಾಯಲ್ಲಿ 1,000 ರೂಪಾಯಿ ಇತರ ಖರ್ಚು ಅಂತ ತಗೊಳ್ಳೋ ಅದು ಟ್ಯಾಕ್ಸ್ ಎಲ್ಲ ಹೋಗ್ತದೆ. ಈಗಾಗಲೇ ವೆಬ್ಸೈಟ್ ರಚನೆ ಆದ ನಂತರದಲ್ಲಿ ಈ ತಿಂಗಳಲ್ಲಿ 3 ತಿಂಗಳಲ್ಲಿ ತಾಲೂಕು ಮಟ್ಟದಲ್ಲಿ 3 ಬಹುಮಾನ ಮತ್ತು ಜಿಲ್ಲಾ ಮಟ್ಟದಲ್ಲಿ 3 ಬಹುಮಾನ ಆ ರೀತಿಯಲ್ಲಿ ನಾವು ಕೊಡ್ತೇವೆ. ಅದು ಯಾವ ಜಿಲ್ಲೆಗೆ ಹೋಗ್ತದೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆ ಹೋಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ಸಂಘಟನೆಯ ಮೂಲಕ ಇರುವಂಥದ್ದು. ಅದರ ಮೂಲಕ ನಾವು ಸಂಘಟನೆ ಬೆಳೆಸಬೇಕೆಂಬ ದೃಷ್ಟಿಯನ್ನು ಈ ಒಂದು ಆಫರನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸಂಘಟನೆ ಬೆಳೆಸಿ ಮುಂದಿನ ಈ ಮಾರ್ಚ್ವರೆಗೆ ನಾನು ಸಂಘಟನೆ ಸಕ್ರಿಯವಾಗಿರ್ತೇನೆ. ಆ ನಂತರ ನಾನು ಸಂಘಟನೆಯಲ್ಲಿ ಸಕ್ರಿಯವಾಗಿ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಏನಂದರೆ ಮಡಿವಾಳೇಶ್ವರ ಒಂದು ಪತ್ತಿನ ಸಹಕಾರ ಸಂಘವನ್ನು ರಚನೆ ಮಾಡಬೇಕು. ಆ ಮೂಲಕ ಜನರ ಒಂದು ನೇರವಾಗಿ ಸ್ಪಂದನೆ ಕೊಡಬೇಕು. ಪತ್ತಿನ ಸಹಕಾರ ಸಂಘಗಳ ಮೂಲಕವಾಗಿ ಏನಾದರೂ ಅವರಿಗೆ ಲಾಭ ಆಗಬಹುದು ಎಂಬ ನೆಲೆಯಲ್ಲಿ ಆ ಸಹಕಾರ ಸಂಘವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಒಂದು ಎಲ್ಲ ಯೋಗ್ಯವಂತರನ್ನು ಎಲ್ಲ ಜಿಲ್ಲೆಯ ಯೋಗ್ಯವಂತರನ್ನು ಕರೆದುಕೊಂಡು ಅಲ್ಲಿ ತೀರ್ಮಾನವನ್ನು ಮಾಡ್ತೇವೆ. ಆ ತೀರ್ಮಾನ ಪ್ರಕಾರವಾಗಿ ಒಂದು ಪ್ರವರ್ತಕರನ್ನು ನೇಮಕ ಮಾಡ್ತೇವೆ. ಆ ಪ್ರವರ್ತಕರ ನೇಮಕ ಮಾಡಿದ ನಂತರದಲ್ಲಿ ಪ್ರತಿ ಜಿಲ್ಲಾವಾರು ತಾಲೂಕುವಾರು ಒಂದೊಂದು ಕಮಿಟಿಗಳನ್ನು ಮಾಡ್ತೇವೆ. ಕಮಿಟಿ ಮಾಡುವುದರ ಮೂಲಕವಾಗಿ ಪತ್ತಿನ ಸಹಕಾರ ಸಂಘವನ್ನು ರಚನೆ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಮೂಲಕ ಅದನ್ನು ಕೂಡ ಘೋಷಣೆಯನ್ನು ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಸಮಾಜದ ಒಕ್ಕೂಟ ರಚನೆ ಆಗಬೇಕು ಅಂತ ಹೇಳಿಕೊಂಡು ನಾವು ಸುಮ್ಮನೆ ಕುಳಿತುಕೊಳ್ಳಲು ಆಗುವುದಿಲ್ಲ. ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಮತ್ತು ಬಿದಾರ್ ಈ ಸೈಡು ಎಲ್ಲ ಹೋಗುವಂಥ ಯೋಜನೆಯನ್ನು ಜನವರಿ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಉತ್ತರ ಕನ್ನಡ ಪ್ರವಾಸವನ್ನು ಮಾಡಲಿಕ್ಕೆ ಅವಕಾಶ, ಅದಕ್ಕೆ ಎಷ್ಟು ಜನ ಬರಲಿಕ್ಕೆ ಸಾಧ್ಯ ಇದೆ ದಯವಿಟ್ಟು ನಮ್ಮೊಂದಿಗೆ ಬರ್ಬೋದು. ಆ ಖರ್ಚನ್ನು ನಾವು ಒಕ್ಕೂಟದ ವತಿಯಿಂದ ಮಾಡಿಕೊಳ್ತೇವೆ. ಬರುವವರು ಯಾರಿದ್ದರೆ ನಮ್ಮೊಟ್ಟಿಗೆ ಬರ್ಬೋದು. ಯಾಕಂದರೆ ಕೈ ಜೋಡಿಸಬೇಕು, ನಾವು ಒಬ್ಬೊಬ್ಬರೇ ಹೋದರೆ ಸಾಕಾಗುವುದಿಲ್ಲ. ನೀವೆಲ್ಲ ಬಂದು ಕೈ ಜೋಡಿಸಿದಲ್ಲಿ ಈ ಸಂಘಟನೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತದೆ ಎಂಬ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯವನ್ನು ತಮ್ಮ ಮುಂದೆ ನೀಡಲು ಬಯಸ್ತೇನೆ. ಏಪ್ರಿಲ್ ಇದು ಘಟಕಗಳ ಇದು ಸದಸ್ಯತ್ವ ಆದ ನಂತರದಲ್ಲಿ ಏನು ಮಾಡ್ತೇವೆ, ಸದಸ್ಯತ್ವ ಆದ ನಂತರದಲ್ಲಿ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಎಲ್ಲ ಘಟಕಗಳಿಗೆ ಪರಿಪೂರ್ಣ ರೀತಿಯಲ್ಲಿ ಚುನಾವಣೆಯ ಮೂಲಕ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವುದರ ಮೂಲಕವಾಗಿ ಒಳ್ಳೆಯ ಘಟಕಗಳನ್ನು ಮಾಡ್ತೇವೆ. ಅದರಲ್ಲಿ 5 ಜನ ಇರಲಿ 10 ಜನ ಇರಲಿ ಘಟಕ ಚುನಾಯಿತ ಘಟಕ ಆಗ್ತದೆ. ಏನು ಅಪಾಯಿಂಟ್ಮೆಂಟ್ ಮಾಡಿ ಕೊಟ್ಟಿರ್ತೇವೆ ಅದೆಲ್ಲವೂ ಕ್ಯಾನ್ಸಲ್ ಮಾಡಿ ಒಂದು ಪೂರ್ಣ ಪ್ರಮಾಣದಲ್ಲಿ ಘಟಕವನ್ನು ನಿರ್ಮಾಣ ಮಾಡ್ತೇವೆ. ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಚುನಾಯಿತ ಪ್ರಾತಿನಿಧ್ಯ ಇರುವಂಥ ಒಂದು ಘಟಕಗಳನ್ನು ಸಂಪೂರ್ಣವಾಗಿ ಮಾಡಿ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಯೋಗ್ಯವಾದಂಥ ಪರಿಕವಾದಂಥ ಒಂದು ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಸಂಘಟನೆಯನ್ನು ಬಲಪಡಿಸಬೇಕು ಎಂಬ ದೃಷ್ಟಿ. ಇಲ್ಲಿ ಮುಖ್ಯ ಉದ್ದೇಶ ಯಾರು ಕೂಡ ಒಂದು ID ಕಾರ್ಡನ್ನು ಕೊಟ್ಟುಕೊಂಡು ನಾನು ಅಧ್ಯಕ್ಷ ಅಂತ ಹೇಳುವಾಗಿಲ್ಲ. ಎಲ್ಲರೂ ಕೆಲಸ ಮಾಡಬೇಕು. ಕೆಲಸ ಮಾಡಿದರೆ ಮಾತ್ರ ಅವನು ಇಲ್ಲಿ ವೇದಿಕೆಗೆ ಬರ್ಬೋದು, ಅವರವರ ವ್ಯವಸ್ಥೆಯನ್ನು ನೋಡಿಕೊಳ್ಬೋದು. ಕೇವಲ ID ಪಡ್ಕೊಂಡು ನಾನು ಅಧ್ಯಕ್ಷ ಅಂತ ಹೇಳಿಕೊಂಡ್ರೆ ಏನು ಆಗುವುದಿಲ್ಲ. ಅದು ಬೇಡವೇ ಬೇಡ, ಅಂಥವ್ರು ಬೇಡ. ನಮಗೆ ಗ್ರಾಮದಲ್ಲಿಂದ 5 ಜನ ಅಥವಾ 2 ಜನ 1 ಜನ ಸಿಕ್ಕಲು ಸಾಕು ಸಂಘಟನೆ ಆಗ್ತದೆ. ಇಂಥ ಒಂದು ಮನೋಭಾವನೆ ಮುಂದೆ ಹೋಗೋಣ, ಸಂಘಟನೆಯನ್ನು ಬೆಳೆಸೋಣ. ನಾವು ಕೇವಲ ID ಇಟ್ಕೊಂಡು ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ, ನಾನು ಅಧ್ಯಕ್ಷ ಅಂತ ಹೇಳಿಕೊಂಡು ಆಗುವುದಿಲ್ಲ. ಆದ್ದರಿಂದ ನೀವೆಲ್ಲರೂ ನನ್ನೊಂದಿಗೆ ಸಹಕರಿಸಬೇಕು. ನಿಯಮವನ್ನು ಮಾಡಿಲ್ಲ, 24-25 ಘೋಷಣೆಯನ್ನು ಮಾಡಿದ್ದೇವೆ, ಅದೆಲ್ಲ ನಿಮಗೆ ತಿಳಿದಿದೆ. ಇನ್ನು ಯಾವುದೇ ಘೋಷಣೆಗಳು ಕೂಡ ನಿಮ್ಮ ವೆಬ್ಸೈಟ್ನಲ್ಲಿ ಇದೆ. ನಾವು ಏನೀಗ ಅವರು ತೀರ್ಮಾನವನ್ನು ಓದಿದ್ದಾರೆ, ನಮ್ಮ ನಿಯಮಗಳೇನು, ನಮ್ಮ ವ್ಯವಸ್ಥೆಯನ್ನು ಎಲ್ಲವೂ ಕೂಡ ವೆಬ್ಸೈಟ್ನಲ್ಲಿ ಈಗ ನಾವು ಪ್ರಕಟಣೆ ಮಾಡ್ತೇವೆ. ಅದರ ಎಲ್ಲ ವಿಷಯ ಇದೆ. ನೀವು ಏನು ಕಮೆಂಟ್ಸ್ ಮಾಡೋದಿದ್ರು ಕೂಡ ಅದರಲ್ಲೇ ಮಾಡ್ಬೋದು. ಸಮಸ್ಯೆಗಳಿದ್ದು ಅದರಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮತ್ತು ಏನು ಬದಲಾವಣೆ ಆಗಬೇಕು,
ಕೆಲವು ನಮ್ಮಲ್ಲಿ ತಪ್ಪಾಗಿರ್ಬೋದು, ಕೆಲವು ಫೋಟೋ ಬರಲಿಲ್ಲ ಅಂತ ಹೇಳಿದ ಸಮಸ್ಯೆ ಇದೆ, ತಪ್ಪಾಗಿರ್ಬೋದು. ಯಾಕೆಂದ್ರೆ ನನ್ನಲ್ಲಿ ಇದ್ದಂಥ ಫೋಟೋಗಳನ್ನು ಇವರ ಹತ್ರ ಕೇಳಿಕೊಂಡು ಹಾಕಿದ್ದೇನೆ. ಅಲ್ಲಿ ಅದೇ ಫೋಟೋ ಹಾಕುವಾಗ ಸರಿ ಜಾಗೃತರಾಗಿ, ರಾಜಕೀಯವಾದಂಥ ನಾವು ಫೋಟೋಗಳನ್ನು ಹಾಕಲಿಕ್ಕೆ ಹೋಗುವುದಿಲ್ಲ, ರಾಜಕೀಯ ಚಿಹ್ನೆ ಇರುವಂಥ ಫೋಟೋಗಳನ್ನು ನಾವು ಹಾಕಲಿಕ್ಕೆ ಹೋಗೋದಿಲ್ಲ. ನಮ್ಮ ಒಕ್ಕೂಟದ ಚಿಹ್ನೆ ಎಲ್ಲಿರುತ್ತದೆ ಅಲ್ಲಿ ಫೋಟೋಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಮತ್ತು ಒಂದು ವೇಳೆ ನನ್ನ ಉಪಸ್ಥಿತಿಯಲ್ಲಿ ನಮ್ಮ ಈಗ ಮಹೇಶ್ರವರು ಬೆಂಗಳೂರು ಅವರ ಉಪಸ್ಥಿತಿಯಲ್ಲಿ ಏನಾದರೂ ಗಣ್ಯ ವ್ಯಕ್ತಿಗಳನ್ನು ಗಮನಕ್ಕೆ ತಂದಾಗ, ಅಲ್ಲಿ ಓದಲಿಕ್ಕೆ ಹೋದಾಗ ಅವರ ಒಂದು ಫೋಟೋಗಳನ್ನು ನಾವು ಪ್ರಾಮಾಣಿಕವಾಗಿ ಚರ್ಚೆಯ ಮೂಲಕ ಮಾಡಿಕೊಂಡು ಹಾಕ್ತೇವೆ. ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ನಾವು ಅಲ್ಲಿ ಆಪ್ಷನ್ ಇದೆ, ಖಂಡಿತ ಮಾಡ್ತೇವೆ. ಎಲ್ಲದಕ್ಕೂ ವಿಚಾರ ಮಂಥನ ಮಾಡೋಣ, ತಪ್ಪು ಸಹಜ. ಒಂದು ಪಾರದರ್ಶಕ ಆಡಳಿತವನ್ನು ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನಿಸೋಣ ಅಂತ ನನ್ನೊಂದು ಅನಿಸಿಕೆ. ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಮಾಡುವ ಬಗ್ಗೆ ಈಗಾಗಲೇ ಹೋದ ವರ್ಷದ ಮಹಾಸಭೆಯಲ್ಲಿ ಓದಿದ್ದಾರೆ. ಮೊನ್ನೆ ಕಾರ್ಯಕಾರಿ ಮಂಡಳಿ ಎ ಮತ್ತು ATG ಪಡೆಯಬೇಕು ಎಂಬ ಆದೇಶ ಇದೆ. ಅದು ಈ ಸಲ ನಿರ್ಣಯ ಆಗಬೇಕಾಗಿದೆ. ಈ ನಿರ್ಣಯ ಈಗಾಗಲೇ ನಾವು CA ಅವರನ್ನು ಪ್ರಧಾನ ಕಾರ್ಯದರ್ಶಿ ಕಾಂಟ್ಯಾಕ್ಟ್ ಆಗಿದ್ದಾರೆ, ಕೊಟ್ಟಿದ್ದಾರೆ, ಪ್ರಸ್ತುತ ಪಡಿಸಿದ್ದಾರೆ. ಅದಕ್ಕೂ ಕೂಡ ಇವತ್ತು ನಿರ್ಣಯ ಮಾಡಬೇಕಾಗಿದೆ. ಅದನ್ನು ಮಾಡುವಂಥ ಒಂದು ಯೋಜನೆಯನ್ನು ಕೂಡ ATG ಮತ್ತು ಅಂದರೆ ಟ್ಯಾಕ್ಸಿ ಅದರ ಬಗ್ಗೆ ನಮ್ಮದು ನೀವು ಸ್ವಲ್ಪ ಹೇಳಬೇಕಾಗ್ತದೆ. ATG ಅಂದರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದನ್ನು ಗೊತ್ತಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ. ATG ಯಾಕೆ ಮಾಡಬೇಕು, ಯಾಕೆ ನಾವು ಪ್ರತಿಯೊಂದು ಮೆಂಬರ್ಶಿಪ್ ಕೊಟ್ಟರೂ ಕೂಡ ಅದಕ್ಕೂ ಕೂಡ ಟ್ಯಾಕ್ಸ್ ಹೋಗುತ್ತೆ, ಅದಕ್ಕೆ ನಮ್ಮ ಲೆಕ್ಕ ಕೊಡಬೇಕಾಗುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದು ಅಕೌಂಟ್ ಡೈರೆಕ್ಟ್ ಹೋಗುವಂಥದ್ದು. ಆದ್ದರಿಂದ ಪ್ರತಿಯೊಂದರಲ್ಲಿ ಪಾರದರ್ಶಕವಾಗಿರಬೇಕೆಂಬ ನೆಲೆಯಲ್ಲಿ ನಾವು ಮಾಡ್ತಾಯಿದ್ದೇವೆ. ATG ಮತ್ತು 12A ಮಾಡ್ತಾ ಇದ್ದೇವೆ. ಮತ್ತು ಟ್ಯಾಕ್ಸ್ ಈಗ ಕೆಲವು ಡೊನೇಷನ್ ಕೊಡುವಂತಿದ್ದಾರೆ, ತುಂಬ ಜನ ನಮಗೆ ಡೊನೇಷನ್ ಕೊಡುವವರಿದ್ದಾರೆ, ಅವರಿಗೆ ಟ್ಯಾಕ್ಸ್ ರಿಡಕ್ಷನ್ ಆಗ್ತದೆ, ಅದರಿಂದ ಪ್ರಯೋಜನ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಅಲ್ಲ ಸರ್. ಹಾಗೆ ಅದರ ಬಗ್ಗೆ ನಮ್ಮ ವೆಬ್ಸೈಟ್ನವರು ಸಂಪೂರ್ಣ ವಿವರ ನಮಗೆ ಕೊಡಲಿಕ್ಕಿದ್ದಾರೆ. ಈಗ ವೆಬ್ಸೈಟನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ. ನಾವು ವೆಬ್ಸೈಟನ್ನು ಭಾಳ ನಾಜೂಕಾಗಿ ಉದ್ಘಾಟನೆ ಮಾಡಬೇಕು ತೀರ್ಮಾನ ತಗೊಂಡಿದ್ದೇವೆ. ಒಬ್ಬರು ಹೇಳಿದರು ಮುಖ್ಯಮಂತ್ರಿನಲ್ಲೇ ಉದ್ಘಾಟನೆ ಆಗಬೇಕು, ಅದನ್ನು ಪ್ರಕಟಣೆ ಮಾಡಿ ಆಯಿತು. ಆನಂತರ ಹೇಳಿದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯಿಂದ ಮಾಡಬೇಕು ಅಂತದ್ದು, ಅದನ್ನು ಪ್ರಕಟಣೆ ಮಾಡಿ ಆಯಿತು. ಮತ್ತು ಕುಮಾರಸ್ವಾಮಿಯಿಂದ ಮಾಡಬೇಕು ಅಂತ ಹೇಳಿದ್ರು, ಅದನ್ನು ಪ್ರಕಟಣೆ ಮಾಡಿ ಆಯಿತು. ಯಡಿಯೂರಪ್ಪರವರನ್ನು ಮಾಡಬೇಕು ಅದನ್ನು ಪ್ರಕಟಣೆ ಮಾಡಿದ್ದೇವೆ. ಆಯಾಯ ರಾಜಕೀಯ ವ್ಯಕ್ತಿಗಳ ಮೂಲಕವೇ ನಾವು ಹೋಗಿದ್ದೆವು, ಎಲ್ಲಿಯೂ ಕೂಡ ನಮಗೆ ಪ್ರಯೋಜನ ಬರಲಿಲ್ಲ. ಕನಗೆ ನಾನು ಹೇಳಿದೆ, ನಮ್ಮ ನಾಗಬ್ರಹ್ಮ ಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗ್ತದೆ, ಅಲ್ಲಿಯೇ ಮಾಡುವ ಅಂತ ಕೇಳಿಕೊಂಡಾಗ ನಮಗೆ ಕಂಡವರು, ನಮಗೆ ಸಹಕಾರವನ್ನು ನೀಡಿದವರು 3 ಜನ ವ್ಯಕ್ತಿಗಳು. ಪ್ರಪ್ರಥಮವಾಗಿ ಸಹಕಾರ ನೀಡೋದು, ಅದರಲ್ಲಿ ಪ್ರಪ್ರಥಮವಾಗಿ ಸಹಕಾರ ನೀಡೋದು ದಿಗಂಬರ್ ಮಡಿವಾಳ. ನಾನಿದ್ದೇನೆ, ನೀವು ಮುಂದೆ ಹೋಗಿ ಅಂತ ಹೇಳಿದವರು ದಿಗಂಬರ್ ಮಡಿವಾಳ. ತದನಂತರದಲ್ಲಿ ರವೀಶ್ ಅವರು ಹೇಳ್ತಾರೆ, ನನ್ನ ಹೆಸರು ಹಾಕಲಿಕ್ಕೆ ಹೋದ್ರೆ ಯಾವುದು ಈಗ 2 ಹೆಸರುಗಳು ಅವರು ಹಾಕಲಿಲ್ಲ, ಅದಕ್ಕೆ ಅವರು ಆನಂತರ ಪಾಲಾಕ್ಷ, ಇವರು 3 ಜನ ಕೊಟ್ಟಿದ್ದಾರೆ. ಇನ್ನೂ ಕೂಡ ನೀವು ಸಹಕಾರವನ್ನು ಕೊಡಬೇಕು, ನಿಮಗೆ ಸಹಕಾರ ನಮ್ಮ ಋಣ ಇಲ್ಲ. ಯಾಕೆಂದರೆ ನೀವು ಕೊಡುವಂಥ ಸಹಕಾರ ನಿಮ್ಮ ಕಂಪನಿಯ ಪ್ರಚಾರ ಆಗುತ್ತೆ, ವೆಬ್ಸೈಟ್ನಲ್ಲಿ ಪ್ರಚಾರ ಆಗುತ್ತೆ, ಆ ನೆಲೆಯಲ್ಲಿ ಸಹಕಾರ ಕೊಡಿ ಅಂತ ಹೇಳಿಕೊಂಡು ಯಾವುದನ್ನು ನಾನು ಮಾಹಿತಿಯನ್ನು ನಿಮಗೆ ಪ್ರಸ್ತುತಪಡಿಸಿದ್ದೇನೆ. ನೀವು ಜಾಹೀರಾತು ರೂಪದಲ್ಲಿ 10,000 ರೂಪಾಯಿ ನಿಮಗೆ ಕೊಟ್ಟರೆ, 2 ವರ್ಷದ ಅವಧಿಗೆ 10,000 ರೂಪಾಯಿ ನಿಮಗೆ ಕೊಟ್ಟರೆ, ನಾವು 3 ತಿಂಗಳಿಗೊಮ್ಮೆ ಬದಲಾವಣೆ ಮಾಡಿಕೊಂಡು ನಿಮಗೆ ಜಾಹೀರಾತನ್ನು ಹಾಕ್ತಾ ಇರ್ತೇವೆ. ಇದು ನಮ್ಮ ಸಮಾಜಕ್ಕಾಗಿ ನಮ್ಮ ಒಕ್ಕೂಟದ ಕೊಡುಗೆ. ಅದರಲ್ಲಿ ಅದಕ್ಕಾಗಿ ಏನು ಮಾಡ್ತೇವೆ ಅಂದರೆ, ಅವರಿಗೆ ವೆಬ್ಸೈಟ್ನವರಿಗೆ ವರ್ಷಕ್ಕೆ ಈತೆ ಅಮೌಂಟ್ ಅಂದಿದೆ, ಅದು ಇನ್ನೂ ಎಗ್ರಿಮೆಂಟ್ ಆಗ್ತಾ ಇದೆ, ಅವ್ರಿಗೆ ಕೊಡಲಿಕ್ಕೆ ಇದೆ. ಅದರ ಅಮೌಂಟನ್ನೆಲ್ಲ ನಾವು ಬ್ಯಾನ್ ಮಾಡಬೇಕಾಗುತ್ತೆ. ಅದನ್ನೇ ಅದು ಪಾರದರ್ಶಕವಾಗಿ ಹೋಗಬೇಕು. ನಾವು ಮಾಡೋದು ಕೆಲಸ ಅಲ್ಲ, ಅವರು ಮಾಡುವ ಕೆಲಸ. ಅವರಿಗೆ ತುಂಬ ಕೆಲಸ ಇದೆ. ನಾವೇನು ಫೋಟೋಸ್ಗಳನ್ನ ಕೊಡ್ತೇವೆ, ಎಲ್ಲ ಕೊಡೋದು ಅವರಿಗೆ. ಅವರದನ್ನು ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿ ಅವರಿಗೂ ಅವರ ಕಂಪನಿಗೂ ಹೆಸರು ಬರಬೇಕು, ನಮಗೂ ಹೆಸರು ಬರಬೇಕು, ನಮ್ಮ ಒಕ್ಕೂಟ ಪ್ರಾಮಾಣಿಕವಾಗಿ ದುಡಿಬೇಕೆಂಬ ನೆಲೆಯಲ್ಲಿ ನಾವು ಮಾಡ್ತಾಯಿದ್ವಿ. ಈಗ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಯುತ ನಮ್ಮ ದಿಗಂಬರ್ ಮಡಿವಾಳ ಇವರು ನೆರವೇರಿಸಿಕೊಡ್ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ಪಂದನೆಯನ್ನು ನಮ್ಮ MD ಅವರು, ಆಟೋಮಿಷನ್ MD ಅವರು ಜಗದೀಶ್ ಅವರು ಚಾಲನೆಯನ್ನು ಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇದಕ್ಕೆ ಎಲ್ಲರೂ ನಮ್ಮ ಅತಿಥಿಗಳು ಭಾಗವಹಿಸಬೇಕು.
ಎಲ್ಲರಿಗೆ ಇದರ ಲಿಂಕನ್ನು ಕಳಿಸ್ತೇನೆ. ಎಲ್ಲರೂ ಈಗಲೇ ನಾನು ಲಿಂಕ್ ಕಳಿಸ್ತೇನೆ. ಲಿಂಕ್ ಮೂಲಕ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು. ನಿಮ್ಮವರಿಗೆ ನಮ್ಮವರಿಗೆ ಎಲ್ಲರಿಗೂ ತಿಳಿಸಬೇಕು. ಈ ಮೂಲಕ ಸದಸ್ಯತ್ವ ಅಂತಲ್ಲಿ ಬರುತ್ತೆ. ಸದಸ್ಯತ್ವ ಅಂತ ಬಂದಾಗ ಅಲ್ಲಿ ಒಂದು ಲಿಂಕ್ ಇದೆ, ಅದು ಸದಸ್ಯತ್ವ ಲಿಂಕ್ ಆಗುದು. ಅದು ಆಗಿದೆ ಸರ್, ಹಾಂ, ಅದು ಕೂಡ ಆಗಿದೆ ಅಂತೆ. ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದು ಸದಸ್ಯ ಲಿಂಕ್ನಲ್ಲಿ ಅಲ್ಲಿ ಹಣ ಕಟ್ಟಲಿಕ್ಕೆ ಆಗ್ತದಲ್ಲ, ಹಣ ಕಟ್ಟಲಿ. ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಅದರ ಸಂಘಟನೆಗಳ ಒಕ್ಕೂಟ. ಓಕೆ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಮೆಂಬರ್ಸ್ಗಳು ಪದಾಧಿಕಾರಿಗಳು ಇಲ್ಲಿ ಬಂದಿದ್ದೀರಿ. ನಮಗೆ ಬೇರೆ ಪರಿಚಯ ಕಮ್ಮಿ, ನಮಗೆ ಪರಿಚಯ ಇರೋದು ಸಂಜೀವ ಮಡಿವಾಳ ಅವರದ್ದು ಮಾತ್ರ. ಅಂದರೆ ತುಂಬ ಅವರ ನೇಚರ್ ಅಂದರೆ ತುಂಬ ಉತ್ಸುಕತೆಯಿಂದ, ಅಂದರೆ ದೂರದೃಷ್ಟಿ ಇಟ್ಟು, ಅಂದರೆ ಬೇರೆ ಬೇರೆ ಯೋಜನೆಗಳ ಟೆಕ್ನಾಲಜಿ ಇರ್ಬೋದು, ಎಲ್ಲ ಇರ್ಬೋದು. ಅಂದರೆ ಒಂದು ಟೆಕ್ನಾಲಜಿ ಬೇಸ್ಡ್ ಎಕ್ಸ್ಪೀರಿಯನ್ಸ್ ಜನ ಬಂದು ಮಾತಾಡಿದಾಗೆ ಆಗ್ತದೆ. ಅಂದರೆ ಯಾವ ರಿಕ್ವೈರ್ಮೆಂಟ್ ಇದೆ, ಏನಿದೆ, ತುಂಬ ಸರಿ ನಮ್ಮಲ್ಲಿ ಬಂದಿದ್ದಾರೆ. ಅವರ ಯೋಚನೆಗಳು ನಮಗೆ ತುಂಬ ನಮ್ದು ಆ್ಯಕ್ಚುಲಿ ಕೋಆಪರೇಟಿವ್ ಸೆಗ್ಮೆಂಟಲ್ಲಿ ನಾವು ಸಾಫ್ಟ್ವೇರ್ ಕೊಡೋದು. ನಮ್ಮದು ಮೇಜರ್ ಆಲ್ ಓವರ್ ಕರ್ನಾಟಕ 2300 ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಿಗೆ ಸಾಫ್ಟ್ವೇರ್ ಕೊಟ್ಟಿದ್ದೇವೆ. ಅವರ ಕೋಆಪರೇಟಿವ್ ಸೊಸೈಟಿಗೆ ನಾವು ಸಾಫ್ಟ್ವೇರ್ ಕೊಟ್ಟದ್ದು. ಬಟ್ ಅವರ ನೀಡ್ ಅಂದರೆ ರಿಕ್ವೈರ್ಮೆಂಟ್ ಮತ್ತು ಅವರ ತುಡಿತವನ್ನು ನೋಡಿದಾಗ ಏನೋ ಅವರಿಗೆ ನಾವು ಸೊಲ್ಯೂಷನ್ಸ್ ಮಾಡಬೇಕು ಅಂತ ಅನಿಸಿತು. ಹಾಗಾಗಿ ಅದನ್ನು ಇಂಟಗ್ರೇಟ್ ಮಾಡಿದೆ ಸಾಫ್ಟ್ವೇರ್ನೊಟ್ಟಿಗೆ, ವೆಬ್ಸೈಟ್ನೊಟ್ಟಿಗೆ ಮೊಬೈಲ್ ಆ್ಯಪ್ಸ್. ಸೊ ಮೊಬೈಲ್ ಆ್ಯಪ್ಸ್ ನಾವು ಮಾಡಿದ್ದೇವೆ, ಸೊಸೈಟಿಗಳಿಗೆ ಮಾಡಿದ್ದೇವೆ. ಹಾಗಾಗಿ ಬ್ಯಾಕ್ಗ್ರೌಂಡ್ ನಮಗೆ ಟೆಕ್ನಿಕಲ್ ಕಾಂಪಿಟೆನ್ಸ್ ಇದೆ. ಅದನ್ನು ಅವರ ಇಂಟ್ರೆಸ್ಟ್ ಅದರಲ್ಲಿ ಬಂದು ಅದು ಹೀಗೆ ಬೇಕು, ಆ ರೀತಿ ಬೇಕು, ಅದರಲ್ಲಿ ಇಂಥ ಫೀಚರ್ಸ್ ಬೇಕು, ಸ್ವಲ್ಪ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ ಇದ್ದಾಗೆ ಕಮ್ಯುನಿಕೇಟ್ ಮಾಡಿದರೆ ಏನೋ ಒಂದು ಖುಷಿ ಕೊಟ್ಟಿದೆ ನಮಗೆ. ಸೊ ಅದರಲ್ಲಿ ಬೇರೆ ಬೇರೆ ಅಂದರೆ ಒಮ್ಮೆ ನೀವು ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ಸ್ ಥ್ರೂ ಕನೆಕ್ಟ್ ಆದ ನಂತರ ಏನು ಬೇಕಾದರೂ ಮಾಡ್ಬೋದು ಸರ್. ಅಂದರೆ ಯಾವ ರೀತಿಯ ಪ್ರೋಗ್ರೆಸ್ ಅಂತ ತರ್ಬೋದು, ಯಾವ ರೀತಿಯ ಡೆವಲಪ್ಮೆಂಟ್ ಸಹ ನಿಮ್ಮ ಸಮಾಜ, ನಿಮ್ಮ ಪರಿವಾರದ ಸಮಾಜದೊಳಗೆ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಒಂದು ಓಪನ್ ಡೋರ್ ಅದು ಅಂತ, ಒಂದು ವ್ಯವಸ್ಥೆಯನ್ನು ಕೊಂಡೋಗ್ಲಿಕ್ಕೆ ನಾಳೆ ನೀವು ಸೊಸೈಟಿ ಮಾಡ್ಬೋದು, ಯಾವುದು ಮಾಡಬೇಕಿದ್ರು ಸಹ ಒಂದು ಲಿಂಕಿಂಗ್, ಒಂದು ಡೋರ್ ಅದು ಅಂತ. ಒಬ್ಬರು ಕಾಲಿಡಲಿಕ್ಕೆ ಆನಂತರ ಯಾವ ರೀತಿಯ ಸೋಷಿಯಲ್ ಸರ್ವಿಸ್ ಇರ್ಬೋದು, ಟ್ರೈನಿಂಗ್ ಸಿಸ್ಟಮ್ಸ್ ಇರ್ಬೋದು, ಯಾವುದನ್ನು ಸಹ ತರಬೇಕಿದ್ರೆ ಎಲ್ಲಿ ಕನೆಕ್ಟ್ ಆಗೋದು, ಕನೆಕ್ಟ್ ಮಾಡಬೇಕಿದ್ರೆ ಒಂದು ವ್ಯವಸ್ಥೆ. ಯಾಕಂದರೆ ಇಲ್ಲದಿದ್ದರೆ ಒಂದು ಏರಿಯಾಕ್ಕೆ ಸೀಮಿತ ಆಗ್ತದೆ ನಾವು ಮ್ಯಾನ್ಯಲ್ ಆಗಿ ಕನೆಕ್ಟ್ ಆಗುವಾಗ. ಸೊ ಆ ಏರಿಯಾದವರು ಮಾತ್ರ ಕನೆಕ್ಟ್ ಆಗ್ತಾರೆ. ಇದಾಗೆಲ್ಲ ರಾಜ್ಯಾದ್ಯಂತ, ದೇಶಾದ್ಯಂತ, ಈವನ್ ಫಾರಿನಲ್ಲಿದ್ದರೂ ಸಹ ಅವರು ಈ ವ್ಯವಸ್ಥೆಗೆ ಕನೆಕ್ಟ್ ಆಗಬೇಕೆನ್ನುವ ಒಂದು ದೂರದೃಷ್ಟಿಯನ್ನು ತುಂಬ ಶ್ಲಾಘಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೆ ಅಂದರೆ ಸೊ ತಾನು ತನ್ನದು ಮಾತ್ರ ಎಂದು ಇದ್ದವನು ಇದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲರೂ ಸಹ ಸಮಾಜ ಸೋಷಿಯಲ್ ಕನ್ಸರ್ನ್ ಇದ್ದು ನೀವು ಅದನ್ನು ಬಂದು ಇಲ್ಲಿ ಎಲ್ಲೆಲ್ಲಿಂದ ಬಂದಿದ್ದೀರಿ, ಬಳ್ಳಾರಿ, ಬೀದರ್, ಎಲ್ಲಿಂದೆಲ್ಲ ಬಂದಿದ್ದೀರಿ. ಸೊ ನಿಮ್ಮದೇ ಒಂದು ತನ್ನದೇ ಕುಟುಂಬ, ಇಲ್ಲಿರುವವರು ನಮ್ಮವರೇ ಎನ್ನುವ ನಿಟ್ಟಿನಲ್ಲಿ ಬಂದು ಇಲ್ಲಿ ಸೇರಿ ಇದ್ದೀರಿ. ಆಗ ಅವರು 80Gಯ ಬಗ್ಗೆ ಹೇಳಿದರು. ಅದೇನೆಂದರೆ ನಿಮ್ಮ ಈ ಸೋಷಿಯಲ್ ಆಸ್ಪೆಕ್ಟ್ಸಿಗೆ ಯಾರಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಿದ್ರೆ, ಈಗ ಒಂದು ಸಂಸ್ಥೆ ಇದೆ, ಈಗ ನಾನು ಪರ್ಸನಲ್ ಆಗಿ ಏನೋ ಕೊಡೋದಿದ್ದರೆ ನನಗೆ ಇನ್ಕಮ್ ಟ್ಯಾಕ್ಸ್ ಇದ್ದು ಬೆನಿಫಿಟ್ನ ವ್ಯವಸ್ಥೆ ಬೇಕಾ, ನಾನೇ ಟ್ಯಾಕ್ಸ್ ಪೇಯರ್ ಅಂತ ಆಗಿದ್ದರೂ ಸಹ ನನಗೆ ಅದರಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಬರಬೇಕಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸಂಸ್ಥೆಯವರು ಇದಕ್ಕೆ ಡೊನೇಷನ್ಸ್ ಕೊಡಬೇಕಿದ್ರೆ ಒಂದು 10,000 ಕೊಡ್ತಾರೆ ಅಂತ ಆದರೆ ಅವರಿಗೆ ಅವರ ಎಕ್ಸ್ಪೆನ್ಸ್ ಆಗ್ತದೆ, ಅದು ಅವರಿಗೆ ಅದು ಖರ್ಚು, ಅದು ಆಗ ಅವರ ಪ್ರಾಫಿಟಲ್ಲಿ 10,000 ಕಮ್ಮಿ ಆಗ್ತದೆ. ಆಗ ಆ 10,000ಕ್ಕೆ ಅವರು 25% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅಂದರೆ ಎಕ್ಸ್ಪೆನ್ಸ್ ಅಲ್ಲದಿದ್ದರೆ 25% ಅವರು ಟ್ಯಾಕ್ಸ್ ಕಟ್ಟಬೇಕು.
ಆ ಟ್ಯಾಕ್ಸ್ ಕಟ್ಟಬೇಕಿದ್ರೆ ನೀವು ATGS ಅಲ್ಲಿ ರಿಜಿಸ್ಟರ್ ಆಗದಿದ್ದರೆ ಅವರು ಆ 10,000 ಕೊಟ್ಟದ್ದಕ್ಕೂ ಸಹ ಟ್ಯಾಕ್ಸ್ ಕಟ್ಟಬೇಕು. 10,000 ನನಗೆ, ಈಗ ನಾನು ಒಂದು ಸಂಸ್ಥೆಯಿಂದ 10,000 ಕೊಟ್ಟಿದ್ದರೆ, ಅದು 1 ಲಕ್ಷ ಕೊಟ್ಟಿದ್ದರೆ, ಆ ಟ್ಯಾಕ್ಸ್ ಆ 1 ಲಕ್ಷದ್ದು ಖರ್ಚಿಂತ ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಸಂಬಂಧಪಟ್ಟ ಖರ್ಚು ಅಂತ ಆಗ್ತದೆ. ನೀವು ATGS ಅಲ್ಲಿ ರಿಜಿಸ್ಟರ್ ಆಗಿದ್ದರೆ ಅದು 1 ಲಕ್ಷವನ್ನು ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಎಕ್ಸ್ಪೆನ್ಸ್ ಅಂತ ತೋರಿಸಿದಾಗ ಮೇ ಬಿ ಸಂಸ್ಥೆಗೆ 25% ಟ್ಯಾಕ್ಸ್ ಬರೋದು ರೆಡ್ಯೂಸ್ ಆಗ್ತದೆ. ಇಲ್ಲಾಂದರೆ 1,00,000ಗೆ 25,000 ಟ್ಯಾಕ್ಸ್ ಕಟ್ಟಬೇಕಿತ್ತು ಅವರು, ಅದರ ಬದಲು ಇದನ್ನು ATGS ಅಲ್ಲಿ ಮಾಡಿದರೆ 1,00,000 ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದ ಆಬ್ವಿಯಸ್ಲಿ 25% ಟ್ಯಾಕ್ಸ್ ಬೆನಿಫಿಟ್ಸ್ ಅವರಿಗೆ ಸಿಗ್ತದೆ. ಆ ಟ್ಯಾಕ್ಸ್ ಬೆನಿಫಿಟ್ಸ್, ಹಾಗಾಗಿ ಸೋಷಲ್ ನಿಮ್ಮ ಈ ಸಂಸ್ಥೆಗೆ ಬೆನಿಫಿಟ್ ಕೊಡುವವರಿಗೆ ಬೆನಿಫಿಟ್ ಆಗೋದಿಲ್ಲ ಅಂತ ಇರ್ತದೆ. ಆ ನಿಟ್ಟಿನಲ್ಲಿ ನಿಮಗೆ ಡೊನೇಷನ್ ಕಲೆಕ್ಟ್ ಮಾಡಲಿಕ್ಕೆ ಆ ರಿಜಿಸ್ಟ್ರೇಷನ್ಸ್ ಹೆಲ್ಪ್ ಆಗ್ತದೆ ಸರ್. ಸೊ ಸಂಸ್ಥೆಯಿಂದ ಕೊಡೋದಕ್ಕಾಗಿ ಮಾಡುವಂಥ ವ್ಯವಸ್ಥೆಗಳು. ಸೊ ಹಾಗೆ ವೆಬ್ಸೈಟ್ ಮತ್ತು ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಮಾಡುವ ಆಪ್ಷನ್ಸ್ ಇದೆ ನಮಗೆ ಟೋಟಲಿ. ಅಂದರೆ ಆನ್ಲೈನ್ ಪೇಮೆಂಟು ಆಪ್ಷನ್ಸ್ ಕೊಡಬೇಕಿದ್ರೆ ಸ್ವಲ್ಪ ಡಿಲೇ ಆಯಿತು, ಇಲ್ಲಾಂದ್ರೆ ಆಲ್ರೆಡಿ ಈಗ ಆ ಡಾಕ್ಯುಮೆಂಟ್ ಅಪ್ರೂವಲ್ ಆಗಿರಲಿಲ್ಲ, ಹಾಗಾಗಿ ಅದಕ್ಕೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇತ್ತು. ಅದು ಅಪ್ರೂವಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಆದ್ದರಿಂದ ಇನ್ ಟೈಮ್ ಆ್ಯಪನ್ನು ಎಲ್ಲರಿಗೆ ಕೊಡಲಿಕ್ಕೆ ಆಗಲಿಲ್ಲ. ಸೊ ಈಗ ಆ್ಯಪ್ ಲಿಂಕ್ ರೆಡಿ ಆಗಿದೆ, ಅದನ್ನು ಈಗ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ವೀಕೇನ ಅದು ಸಿಕ್ಕಿದ್ದಷ್ಟೇ ಅದರದ್ದು ಅಪ್ರೂವಲ್. ಅದರೊಂದಿಗೆ ನಿಮಗೆ ಆ್ಯಪನ್ನು ಸಹ ಅದರ ಲಿಂಕನ್ನು ಅವರು ಕಳಿಸ್ತಾರೆ. ವೆಬ್ಸೈಟಲ್ಲಿ ಸಹ ಲಿಂಕ್ ಇದೆ. ವೆಬ್ಸೈಟಿಗೆ ಹೋದರೆ ನಿಮಗೆ ಆ್ಯಪಿನ ಡೌನ್ಲೋಡ್ನ ಲಿಂಕ್ ಇರ್ತದೆ, ಅದರಲ್ಲಿ ನಿಮಗೆ ಆ್ಯಪ್ ಹೋದರೆ ಮತ್ತೆ ನೀವು ಆ್ಯಪ್ ಥ್ರೂ ನೀವು ಇದನ್ನು ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಅಂದರೆ ಮೆಂಬರ್ಶಿಪ್ ಇರ್ಬೋದು, ರೆಗ್ಯುಲರ್ ಮೆಂಬರ್, ಪರ್ಮನೆಂಟ್ ಮೆಂಬರ್, ಹೀಗೆ ಎಲ್ಲ ಆಪ್ಷನ್ಸ್ಗಳಿದೆ. ಅಲ್ಲಿಂದಲೇ ನಿಮ್ಮ ಪೇಮೆಂಟ್ ಅಂದರೆ ತುಂಬ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ ರೀತಿಯಲ್ಲಿ ಆಗಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಈಗ ಅವರ ಪರ್ಸನಲ್ ಅಕೌಂಟಿಗೆ ಅಮೌಂಟ್ ಕಳಿಸುವ ಬದಲು ಸಂಸ್ಥೆಗೆ ಬಂದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ. ಹಾಗಾಗಿ ಸಂಸ್ಥೆಯ ಮುಖಾಂತರ ಅದು ಟ್ರಾನ್ಸಾಕ್ಷನ್ ಆಗುವ ನಿಟ್ಟಿನಲ್ಲಿ ಎಲ್ಲ ಸಹ ಪಾರದರ್ಶಕವಾಗಿ ನಡೆಯುವಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಿಮಗೆ ಮೆಂಬರ್ಶಿಪ್ ಕಾರ್ಡ್ ಸಹ ಅದರಲ್ಲಿ ಬರ್ತದೆ. ಅಂದರೆ ಈ ಕಾರ್ಡ್ ನೀವು ರಿಜಿಸ್ಟ್ರೇಷನ್ಸ್ ಆದ ನಂತರ ನಿಮಗೆ ಸದಸ್ಯತ್ವ ಕಾರ್ಡ್, ಸದಸ್ಯತ್ವ ನಂಬರ್ ಆಟೋಮೆಟಿಕ್ ಅಪ್ಲಿಕೇಶನ್ ಥ್ರೂ ಅಂದರೆ ಆ್ಯಪ್ ಥ್ರೂವೇ ನಿಮಗೆ ಕೊಡುವಂಥ ವ್ಯವಸ್ಥೆಗಳಾಗಿರ್ತದೆ. ಇನ್ನು ಉಳಿದ ನೋಟಿಫಿಕೇಷನ್ಸ್ ಇರ್ಬೋದು, ಹಲವಾರು ವ್ಯವಸ್ಥೆಗಳನ್ನು ಅದರಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಸ್ತುತಪಡಿಸಲಿದ್ದೇವೆ. ಈ ನಿಟ್ಟಿನಲ್ಲಿ ಈ ಒಂದು ಅವಕಾಶಕ್ಕೆ ನಮಗೂ ಒಂದು ಅವಕಾಶ ಕೊಟ್ಟದಕ್ಕೂ ನಿಮ್ಮ ಒಂದು ಸಮಾಜದೊಟ್ಟಿಗೆ ನಮ್ಮ ಒಂದು ಕನೆಕ್ಷನ್ಸನ್ನು ಸಹ ಮಾಡಿದ್ದಕ್ಕೆ ನಮ್ಮದು ಕಂಪ್ನಿ, ನಾನು ಜಗದೀಶ್ ರಾಮ ಆಟೋಮೇಷನ್ ಕ್ಲೌಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೇನೆ. ನಮ್ಮ ಸಂಸ್ಥೆ ಎಸ್ಪೆಷಲಿ ಕೋಆಪರೇಟಿವ್ ಸೆಗ್ಮೆಂಟಲ್ಲಿ ಸಾಫ್ಟ್ವೇರ್ಗಳನ್ನು ಕೊಟ್ಟಿದ್ದೇವೆ. ಆಲ್ ಕೋಆಪರೇಟಿವ್ ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಂಜು ಬಿ ಶೆಟ್ಟಿ, ಮೈಸೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷರು. ನಾಗರಾಜ್ ವಿ, ನಿರ್ದೇಶಕರು, ರಾಜ್ಯ ನಿರ್ದೇಶಕರು, ಮೈಸೂರು ಜಿಲ್ಲೆ. ಶಿವರಾಜ್ರವರು ಪ್ರಧಾನ ಕಾರ್ಯದರ್ಶಿ, ಹುಣಸೂರು ತಾಲೂಕು, ದಿಗಂಬರ್ ಮಡವಾಳರಿಂದ ಸನ್ಮಾನ. ಸುಂದರ್, ಮೈಸೂರು ಜಿಲ್ಲಾ ಮಡಿವಾಳ ಮುಖಂಡರು, ಇವರಿಗೆ ಅಶೋಕ್ ಕರಾಳರವರಿಂದ ಮಾಲಾರ್ಪಣೆ. ಪ್ರಣವ್ ಮಡಿವಾಳ್, ಮೈಸೂರು, ಇವರಿಗೆ ದಿಗಂಬರ್ ಮಡಿವಾಳ ಅವರಿಂದ ಮಾಲಾರ್ಪಣೆ. ಎಲ್ಲರಿಗೂ ವೇದಿಕೆ ಮೇಲಿದ್ದಂತಹ ಪದಾಧಿಕಾರಿಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿದ್ದಂತಹ ಪದಾಧಿಕಾರಿಗಳಿಗೂ ಮೈಸೂರು ಜಿಲ್ಲೆಯಿಂದ ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಮಂಜು ಶೆಟ್ಟಿಯಿಂದ ವಂದನೆಗಳು. ನಮಗೆ ಕಾಲಾವಕಾಶದಿಂದ ಬೇರೆ ಕೆಲಸ ಇರೋದ್ರಿಂದ ಹೋಗ್ತಾ ಇದ್ವಿ. ಇದಪ್ಪ ಮುಖ್ಯ ಸೂಚನೆ, ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆ ಒಕ್ಕೂಟ ಈ ಸರ್ವ ಸದಸ್ಯರ ಸಭೆ ಮುಂದಿನ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏರ್ಪಡಿಸಿದ್ವಿ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಅಂದರೆ ಈಗ ಇವತ್ತಿನ ಈಗ ಏನು ನಡೆದಿದೆ ಕಾರ್ಯಕ್ರಮ, ಇದೇ ಕಾರ್ಯಕ್ರಮ ಮುಂದಿನ ವರ್ಷ ಇದೇ ಡಿಸೆಂಬರ್ ತಿಂಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಡೆಯಬೇಕು ಅಂತ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆ ಒಕ್ಕೂಟದ ಪದಾಧಿಕಾರಿಗಳು ಹೇಳಿದ್ದಾರೆ.
ತಾವೆಲ್ಲರೂ ಆಗಮಿಸಿ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಸರ್ವ ಸದಸ್ಯರ ಸಭೆ ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳಿಂದ ಜೈ ಮಚ್ಚಿದೇವ ಮಡಿವಾಳು. ಶ್ರೀಯುತ ಗಾಲಿ ನಾಗಿರೆಡ್ಡಿ, ಮಾಲೀಕರು ಪ್ರೇಮ ಇಂಜಿನಿಯರಿಂಗ್ ವರ್ಕ್ಸು, ಹಾಗೂ ಶ್ರೀ ಪುರುಷೋತ್ತಮ ರೆಡ್ಡಿ, ಮಾಲೀಕರು DRLS, ಶ್ರೀ ದೇವೇಂದ್ರ ನಾಯ್ಡು, ಮಾಲೀಕರು ಲಕ್ಷ್ಮೀ ವೆಂಕಟೇಶ್ವರ ಎಂಟರ್ಪ್ರೈಸಸ್. ಇವರಿಗೆ ಆತ್ಮೀಯ ಅಭಿನಂದನೆಗಳು. ಕೂತ್ಕೊಳ್ಳಿ. ಶ್ರೀಯುತ ರಂಗಸ್ವಾಮಿ, ಸರ್. ಶ್ರೀಯುತ ಗಾಲಿ ನಾಗಿರೆಡ್ಡಿ, ಪ್ರೇಮ ಇಂಜಿನಿಯರಿಂಗ್ ವರ್ಕ್ಸ್ನ ಮಾಲೀಕರು. ಶ್ರೀಯುತ ಡಿ ಪುರುಷೋತ್ತಮ್ ರೆಡ್ಡಿ, DRLS ಮಾಲೀಕರು. ಶ್ರೀಯುತ ದೇವೇಂದ್ರ ನಾಯ್ಡು, ಲಕ್ಷ್ಮೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಮಾಲೀಕರು, ಬೆಂಗಳೂರು. ಇವರೆಲ್ಲರೂ ಕೂಡ ಬೆಂಗಳೂರು ನಮ್ಮ ಸ್ನೇಹಿತರುಗಳು. ದಿಗಂಬರ್ ಮಡಿವಾಳ್ ಸರ್ ಅವರಿಗೆ ಮತ್ತು ದಂಪತಿಗಳಿಗೆ ನಮ್ಮ ಈ ಒಂದು ಸಂಘಟನೆ ಪರವಾಗಿ ಒಂದು ಗೌರವ ಸನ್ಮಾನ. ಅಕ್ಕ ಬಂದರು ಅನ್ಸಿ. ನಿಧಾನ 1 ಸೆಕೆಂಡ್ ಹಂಗೆ ಹೋಗ್ಬಿಡ್ಲಿ ಚೇರ್ ಪರವಾಗಿಲ್ಲ. ಅಕ್ಕ ಸಾರ್ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ದಯಾನಂದ್ ಮಡಿವಾಳ್ ಸಾಹೇಬ್ರಿಗೂ ಕೂಡ ಒಂದು ಗೌರವಯುತವಾದ ಪೊಲೀಸ್ ಅಧಿಕಾರಿ ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಸಾರಿಗೆ ಆಯ್ತಾ? ಇಲ್ಲ ರವೀಶ್ ಬನ್ನಿ, ರವೀಣ್ಣವರೇ ಬನ್ನಿ, ಬನ್ನಿ ಅವರು ಬನ್ನಿ, ಎಲ್ಲರೂ ಬನ್ನಿ. ಇನ್ನೊಂದು ಚೇರ್ ಕೊಡಿ. ಸರಿ, ಓಕೆ. ಇನ್ನೊಬ್ರು ಇದ್ರಲ್ಲ ಹಂಗಾಗಿ. ಹಾಂ, ಓಕೆ. ಅಶೋಕ್ ಸರ್ ಅವರಿಗೂ ಕೂಡ ಒಂದು ಸಂಘಟನೆ ಪರವಾಗಿ ಉತ್ಪೂರ್ವಕವಾದ ಬನ್ನಿ ಸರ್ ಬನ್ನಿ ವೆಂಕಟೇಶ್ ಸರ್ ಬನ್ನಿ ಸರ್. ಅಲ್ಲ ಬೆಂಗಳೂರಿನಲ್ಲಿ ಈಗ ನೆಕ್ಸ್ಟ್ ಕರೆಯೋದು ಅಲ್ಲ ಅವ್ರಿಗೆ
ಮಾಲಾರ್ಪಣೆ ಮಾಡೋಕ್ಕೆ ಎಲ್ಲರನ್ನು ಕೂಗಿ ಅದೇ ಇದು ಎಷ್ಟು ನಿಮ್ಮ ಜೊತೆ ಬೆಂಗಳೂರು ಎಲ್ಲರದ್ದು ಇದೆಯಾ ನೋಡಿ ನಾನು ಹೇಳ್ತೀನಿ. ಅಲ್ಲ ನೋಡಿ ಅದು ಇದೆಯಾ, ನಾನು ಕರಿತೀನಿ ಈಗ ಅವ್ರನ್ನ. ಬೆಂಗಳೂರಾ ಕೊಟ್ಟಿಲ್ಲ ಮಹೇಶ್ ಸಾರಕ್ಕಿ. ಇದೀಗ ಸರ್ ಈಗ ಡಿಸ್ಟಿಕ್ ಅದಾಯಿತು ಸರ್ದಾಯಿತು. ಅಲ್ಲಿ ಇದೆಯಲ್ಲ ಸರ್ ಹೆಸರುಗಳು ಇದೆಯಲ್ಲ ನೋಡಿ, ಎಲ್ಲ ಇದೆಯಲ್ಲ ಇದರಲ್ವ ಇವರೆಲ್ಲ. ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೇಶವ ಪ್ರಸಾದ್ ಸರ್ ಅವರಿಗೆ ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮ ಕೊಡಿ ಸರ್. ಹೆಸರು ಹಂಗೆ ಹೇಳ್ಬಿಡಿ, ಇಲ್ಲೇ ಬನ್ನಿ. ಈಗ ಒಂದೊಂದೇ ಕರಿತೀನಿ, ಅದ್ರ ಜೊತೆಗೆ ನೀವೇ ಕೊಡಿ, ನಾನು ಹೇಳ್ತೀರಾ ನೀವೇ? ಈಗ ಬೆಂಗಳೂರು ನಗರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಹೇಶ್ ಬೆಂಗಳೂರು ನಗರ ಅಧ್ಯಕ್ಷರು ವಿ ಮಹೇಶ್. ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಧ್ಯಕ್ಷರು ಆದಂಥ ಸಿ ಮಹೇಶ್ ಬನಶಂಕರಿ ಮಡಿಕಟ್ಟೆ. ಈಗ ಶ್ರೀನಿವಾಸರವರು ಸಾರಕ್ಕಿ ಘಟಕದ ಗೌರವ ಅಧ್ಯಕ್ಷರಾದ ಶ್ರೀನಿವಾಸರವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅವರಿಗೆ ಒಂದು ಸಣ್ಣ ಗೌರವ ಅರ್ಪಿಸ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮದ ಪರವಾಗಿ. ದಯಮಾಡಿ ಎಲ್ಲರೂ ಜೋರಾದ ಚಪ್ಪಳೆಯ ಮೂಲಕ ಅವರಿಗೆ ಒಂದು ಗೌರವ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಸವಿತಾರವರು ನಮ್ಮ ಸಾರಕ್ಕಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಸವಿತಾ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸವಿತಾ ಅವರು ವೇದಿಕೆ ಮೇಲೆ ಬರಬೇಕು. ಚಿನ್ನ ಒಂದು 5 ನಿಮಿಷ ಮಾಡ್ತೀನಿ ಇರು. ಚಿನ್ನ ಕಾರ್ಯಕ್ರಮದಲ್ಲಿ ಇದನ್ನು ಮಾಡ್ತೀನಿ. ಲಾಕ್ ತೆಗಿ, ಲಾಕ್ ಅವ್ರು ಯಾರನ್ನ ಕರೀರಿ. ಇಲ್ಲ ಎಲ್ಲ ನಿಮ್ಗೆ ಒಂದು ಫೋನಲ್ಲಿ ತೆಗೀರಿ. ಹಾಂ ಅಗಲ ಮಾಡಿಬಿಡಿ, ಚೆನ್ನಾಗಿ ಬರ್ತಾರೆ, ಎಲ್ಲ ಫುಲ್ ಬರ್ತಾರೆ. ನಾರಾಯಣ್ ಶೆಟ್ಟರು ಆಯ್ತಲ್ಲ, ನಾರಾಯಣ್ ಶೆಟ್ಟರು ವೇದಿಕೆ ಮೇಲೆ ಬರಬೇಕು. ಅಲ್ಲೇ ಇದ್ದಾರಾ? ಅವ್ರ ಹೆಸರೇನು? ಜೋರಾಗಿ ಚಪ್ಪಾಳೆ ಹೊಡಿಬೇಕು ದಯವಿಟ್ಟು ಎಲ್ಲರೂ. ನಾರಾಯಣ್ ಶೆಟ್ಟರು ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲ ಪ್ರೋತ್ಸಾಹಕರು ನಾರಾಯಣ್ ಶೆಟ್ಟರು, ಅವರಿಗೆ ಜೋರ ಚಪ್ಪಾಳೆ ಹೊಡಿಬೇಕು. ಧನ್ಯವಾದಗಳು. ವಿಠ್ಠಲ್ ಪರೇಟ್ JP ನಗರ ಅಧ್ಯಕ್ಷರು ವಿಠ್ಠಲ್ ಪರೇಟ್ರವರು, ಹಾಗೆ ರಾಮು ಅವರು ಉಪಾಧ್ಯಕ್ಷರು ರಾಮುರವರು, ಹಾಗೂ ನಮ್ಮ ಮಡಿ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ವೆಂಕಟೇಶ್ ಅವ್ರ ಮೇಲಕ್ಕೆ ಬರಬೇಕು. ಅವರು ಅವ್ರದ್ದೇ ಆದ ಒಂದು ಕಾರ್ಮಿಕ ಘಟಕದಲ್ಲಿ ನಮ್ಮ ಮಡಿವಾಳರಿಗೆ ತುಂಬ ಒಳ್ಳೆ ಅವ್ರ ಸವಲತ್ತುಗಳನ್ನ ಕೊಡಿಸ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ರವಿ ಅಣ್ಣವರು, ಕಗ್ಲಿಪುರ ರವಿಯವರು, ಇವರು ಅಲ್ಲಿ ಆಗಿದ್ದಾರೆ. ಹಾಗೂ ಎಲ್ಲ ಥರ ಜನಗಳಿಗೆ ಕೆಲಸ ಮಾಡ್ತಾ ನಮ್ಮ ಸಂಘಕ್ಕೆ ಏನು ಬೇಕೋ ಅದನ್ನು ಕೊಡುಗೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಯಾವಾಗಲೂ ನಮ್ಮಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.
ಆಯ್ತಲ್ಲ ಅವ್ರದ್ದೆಲ್ಲ ದೇವನಾಡು ಲಕ್ಷ್ಮಿ ವೆಂಕಟೇಶಪ್ಪ ಎಂಟರ್ಪ್ರೈಸ್ ಹಾಸನ ಅವ ಲೇಡೀಸ್ ಹೆಸರು ಹಾಗೂ ರವಿಯವರು ನಮ್ಮ ಸಾರಕ್ಕಿ ರವಿಯವರು ರಾಜ್ಯ ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕು. ರವಿಯವರು ಬಾಲಸುಬ್ರಹ್ಮಣ್ಯ ಅವರು ಬನಶಂಕರಿ ಮಡಿಕಟ್ಟೆ ಉಪಾಧ್ಯಕ್ಷರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಇವರು ಸಹ ಮಡಿಕಟ್ಟೆ ನಮ್ಮ ಮಡಿಕಟ್ಟೆಯಲ್ಲಿ ತುಂಬ ಕಾರ್ಯಕ್ರಮಗಳು ನಡೆಸ್ತಾ ಒಳ್ಳೆ ಮುಂಚೂಣಿಯಲ್ಲಿದ್ದಾರೆ. ಅವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಜೋರಾಗಿ ಅವ್ರಿಗೊಂದು ಚಪ್ಪಾಳೆ ತಟ್ಟಬೇಕಂತ ಕೇಳ್ಕೊಳ್ತಾ ಇದ್ದೆ. ಹಾಗೂ ವೆಂಕಟೇಶಪ್ಪನವರು ಬನಶಂಕರಿ ಮಡಿಕಟ್ಟೆ ಸಂಘಟನಾ ಕಾರ್ಯದರ್ಶಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬನಶಂಕರಿ ಮಡಿಕಟ್ಟೆಯ ಸುರೇಶ್ ಅವರು ಸಂಘಟನಾ ಕಾರ್ಯದರ್ಶಿ, ಅವರು ಸಹ ವೇದಿಕೆ ಮೇಲೆ ಬರಬೇಕು. ಗೋವಿಂದಪ್ಪ ಅವರು ಬನಶಂಕರಿ ಮಡಿಕಟ್ಟೆ ಬರಬೇಕು, ಸಲಹೆಗಾರರು. ಶಿವಣ್ಣನವರು ಬನಶಂಕರಿ ಮಡಿಕಟ್ಟೆ ಶಿವಣ್ಣವರು ಕೂಡ ವೇದಿಕೆ ಮೇಲೆ ಬರಬೇಕು. ಆಮೇಲೆ ರಂಗಣ್ಣವರು ಮಡಿಕಟ್ಟೆ ರಂಗಣ್ಣನವರು ಸಂಘಟನಾ ಕಾರ್ಯದರ್ಶಿಗಳು. ಸರ್ ಬನ್ನಿ. ಹೌದು, ಸಪ್ರೇಟಾಗಿ ಮಾಡಿರಿ. ಅವ್ರ ಅಮ್ಮನ ಹೆಸರು ಕೇಳಲಿ. ನಾನು ಹೇಳ್ತೀನಿ. ವಿ ರಾಜಣ್ಣನವರು ಬನಶಂಕರಿ ಮಡಿಕಟ್ಟೆ ವಿ ರಾಜಣ್ಣನವರು ಮಾಜಿ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಬರಬೇಕು. ಚೆನ್ನಮ್ಮನವರು ನಮ್ಮ ಶ್ರೀನಿವಾಸ್ ಅವರ ಪತ್ನಿಯಾದಂಥ ಚೆನ್ನಮ್ಮನವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಚೆನ್ನಮ್ಮನವ್ರು ಬನ್ನಿ. ಜೆ ಪಿ ನಗರ ನಮ್ಮ ಮಹಿಳಾ ಸದಸ್ಯರು ಚೆನ್ನಮ್ಮನವರು ನಮ್ಮ ಕಾರ್ಯಕ್ಕೋಸ್ಕರ ಅಲ್ಲಿಂದ ಬಂದಿದ್ದಾರೆ. ಈಗ ಇಲ್ಲ, ಬೆಂಗಳೂರು ದಕ್ಷಿಣ ಹರೀಶ್ ಅವರು ವೇದಿಕೆ ಮೇಲೆ ಬರಬೇಕು. ಇವರು ರಾಜ್ಯದ ನಿರ್ದೇಶಕರು ಹರೀಶ್. ಹಾಸನ ಜಿಲ್ಲಾ ಸದಸ್ಯರಾದಂಥ ಶಿವಣ್ಣನವರು ವೇದಿಕೆ ಮೇಲೆ ಬರಬೇಕು. ಶಿವಣ್ಣ.
ಮತ್ತೋರ್ವ ಸದಸ್ಯರಾದಂಥ ಚಂದ್ರಪ್ಪನವರು, BSNL ನಿವೃತ್ತ ನೌಕರರು, ಅರಸೀಕೆರೆ. ಇಷ್ಟೇ ಅವರಿಗೆಲ್ಲ ಇಲ್ಲ. ಮತ್ತೊಬ್ಬ ಸದಸ್ಯರಾದಂಥ ಶೇಖರಪ್ಪನವರು ವೇದಿಕೆ ಮೇಲೆ ಬರಬೇಕು. ದೇವರಾಜ್ ಮತ್ತು ಬಸವರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಲೋ, ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಹಾಗೆ ಮಡಿವಾಳ ಮಾಚಿದೇವರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಹಾಗೂ ನಾಗಬ್ರಹ್ಮ ದೇವರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಎಲ್ಲ ದೇವತೆಗಳಿಗೆ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೆ ಮಡಿವಾಳ ಮಾಚಿದೇವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಮಡಿವಾಳರ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ಇವತ್ತು ನಮ್ಮ ರಾಜ್ಯ ಸಂಘಟನೆಗಳ ಒಕ್ಕೂಟ ನಿರಂತರವಾಗಿ 3 ವರ್ಷಗಳ ತೋರಿಸ್ಕೊಂತ ಬಂದಿದೆ. ಈಗ ರಾಜ್ಯ ಸಂಘಟನೆಗಳ ಒಕ್ಕೂಟದಲ್ಲಿ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದು, ತಾಲೂಕು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದು, ರಾಜ್ಯ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದು, ಈಗ ಗ್ರಾಮೀಣ ಮಟ್ಟದವರೆಗೆ ಭಾಳ ಹೆಸರಾಗಿದೆ. ಇಂದು ಮೊಬೈಲ್ ಆ್ಯಪ್ ಲೋಕಾರ್ಪಣೆ ವೆಬ್ಸೈಟನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ದಿಗಂಬರ್ ಮಡಿವಾಳ್ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ತಮ್ಮ ಎಲ್ಲ ಸಂಘದ ಪರವಾಗಿ ಹೃದಯಪೂರ್ವಕ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ಬಳ್ಳಾರಿ ಜಿಲ್ಲೆ ಇತ್ತು ನಮ್ಮದು. ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಹರಪನಹಳ್ಳಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದೀವಿ ಫಸ್ಟು. ಈಗ ವಿಜಯನಗರ ಜಿಲ್ಲೆಗೆ ಹೋಗಿದೆ. ಆ ನೂತನ ವಿಜಯನಗರ ಜಿಲ್ಲೆಯ ಇವತ್ತು ಈ ಸಂದರ್ಭದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮುಖಾಂತರ ಸಿ ದೇವರಾಜರವನ್ನ ವಿಜಯನಗರ ಜಿಲ್ಲೆದ ಜಿಲ್ಲಾಧ್ಯಕ್ಷರನ್ನಾಗಿ ಒಕ್ಕೂಟದಿಂದ ನೇಮಕ ಮಾಡಲಾಗಿದೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಒಕ್ಕೂಟದ ಪರವಾಗಿ ತಿಳಿಸ್ತಾ ಇದ್ದೇವೆ. ಹಾಗೆ ಇವತ್ತು ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಬಂಧುಗಳಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾರೆ. ಜೈ ಮಡಿವಾಳ ಮಾಚಿದೇವ್. ಶುಭಾರವರು ಸಾರಕ್ಕಿ ಮಹಿಳಾ ಖಜಾಂಚಿ ಅವರು ಶುಭ ಅವರು ವೇದಿಕೆ ಮೇಲೆ ಬರಬೇಕು. ಮೇಡಮ್ ಸ್ವಲ್ಪ ಬನ್ನಿ ಮೇಡಮ್. ರಾಧಾ ಉಪಾಧ್ಯಕ್ಷರು ಸಾರಕ್ಕಿ ಮಹಿಳಾ ಘಟಕ. ಮೇಡಮ್ ಇರಿ ಒಂದು ನಿಮಿಷ ಇರಿ ಮೇಡಮ್. ರಾಧಾ ಅವರು ವೇದಿಕೆ ಮೇಲೆ ಬರಬೇಕು. ಬನಶಂಕರಿ ಮಡಿಕಟ್ಟೆಯಿಂದ ಬಂದಿರತಕ್ಕಂಥ ನಮ್ಮ ಅಕ್ಕರು 2 ಜನ ಮಹಿಳೆಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ತಮ್ಮ ಹೆಸರು ಗೊತ್ತಿಲ್ಲ, ಅನ್ಯತಾ ಭಾವಿಸ್ಬೇಡಿ. ಯಾರಿದ್ದೀರೆಲ್ಲ ಬನ್ನಿ, ಇದು ನಮ್ಮ ಸಮಾಜದ ಕಾರ್ಯಕ್ರಮ. ಹಾಗಾಗಿ ನಾಗಮ್ಮ ಅವರು, ರೂಪಾ ಅವರು, ಉಮಾ ಅವರು, ರತ್ನ ಬನ್ರಮ್ಮ, ಬನ್ನಿ ಬನ್ನಿ.
ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜನಾಂಗದ ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರಿಗೂ ನಮ್ಮ ಉತ್ಪೂರ್ವಕದ ವಂದನೆಗಳು. ಇನ್ನೂ ಹೆಚ್ಚಾಗಿ ಮಹಿಳೆಯರನ್ನ ಕರ್ಕೊಂಡು ನಮ್ಮ ಸಂಘನ ಇನ್ನೂ ಹೆಚ್ಚಾಗಿ ಬೆಳೆಸಬೇಕು. ನಿಮ್ಮ ಕೈಯಲ್ಲೇ ಇದೆ, ಮಾತೆಯರ ಕೈಯಲ್ಲಿ, ಮಾತೆಯರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ದಯಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಸಂಖ್ಯೆ, ನಮ್ಮ ಜನಾಂಗನ ಚೆನ್ನಾಗಿ ನಮ್ಮ ಸಂಘಕ್ಕೆ ಬರಬೇಕು, ಅವ್ರಿಗೆಲ್ಲ ಒಂದು ಫಲ ಸಿಗಬೇಕು ಅನ್ನೋ ಥರ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಇಷ್ಟು ಹೆಣ್ಮಕ್ಳಿಗೂ ಸನ್ಮಾನ ಮಾಡಿದಂಥ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಈಗ ರಂಗಸ್ವಾಮಿ ಅವರಿಗೆ ಸನ್ಮಾನ. ರಂಗಸ್ವಾಮಿ ಅವ್ರ ಅಧ್ಯಕ್ಷರಿಂದ ಸನ್ಮಾನ. ಈಗ ಅಧ್ಯಕ್ಷರಿಗೆ ಅಶೋಕ್ ಸರ್ ಇಂದ ಸನ್ಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಹೊಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ತಮ್ಮ ಒಂದು ಪಾದರಸ ನಡಿಗೆಯಲ್ಲಿ ಮಾತಿನಲ್ಲಿ ಎಲ್ಲರನ್ನೂ ಇದು ಮಾಡಿದಂತಹ ಸರ್, ದಯಮಾಡಿ ಪ್ಲೀಸ್, ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ಬರಬೇಕು. ವೆಬ್ಸೈಟ್ ನಮಗೆ ಈ ವೆಬ್ಸೈಟ್ನ ರೆಡಿ ಮಾಡಿಕೊಟ್ಟಂತಹ ಟೆಕ್ನಿಕಲ್ ಆದಂತಹ ಅವ್ರ ಹೆಸರೇನು, ಅವರಿಗೆ ನಮ್ಮ ಸಂಘದ ಜಗದೀಶ್ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ದಿಗಂಬರ್ ಮಡಿವಾಳ ಅವರಿಂದ ಅಭಿನಂದನೆಗಳು ಹಾಗೂ ಅಶೋಕ್ರವರಿಂದ. ಈ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಜೈಶಾಲಿನವರು ಬರಬೇಕಾಗಿ ದಯಮಾಡಿ ವಿನಂತಿ. ಬರಲಿಲ್ಲ ವೇದಿಕೆಗೆ. ಜೈಶಾಲಿನವರು ಎಲ್ಲಿದ್ದರೂ ದಯಮಾಡಿ ವೇದಿಕೆ ಬಳಿ ಬರಬೇಕು. ಈ ಕ್ಷೇತ್ರದ ಧರ್ಮದರ್ಶಿಗಳು. ಈ ಕ್ಷೇತ್ರದ ಧರ್ಮದರ್ಶಿಗಳು ಆಯಿತು. ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಸಂಘಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದಾರೋ ಅವರೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆಗಳ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಜೈ ಮಾಚಿದೇವ. ಅದೇ ರೀತಿಯಾಗಿ ನನ್ನ ಭಾಗ್ಯವಂತಿ ಡೆವಲಪರ್ಸ್ ಕೂಡ ಬಹಳ ದೊಡ್ಡ ಒಂದು ಸರ್ಕಾರಕ್ಕೆ ತೋರಿಸ್ಬಿಡ್ಬೇಕಾದ ಮುಂದೆ ಬರೋ ದಿನಗಳಲ್ಲಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಕೂಡ ಮುಂದೆ ಏನಾದರೂ ಇವತ್ತು ಸವಲತ್ತು ಬೇರೆ ಬೇರೆ ಕಾಸ್ಟಲ್ಲಿ ಇವತ್ತು ನೋಡ್ತಾ ಇದ್ದೀರಿ. ಇವತ್ತು ಎಸ್ ಸಿಯಲ್ಲಿ ಬರುವವರು ಡಾಕ್ಟರ್ ಆಗಿದ್ದಾರೆ, ದೊಡ್ಡ ದೊಡ್ಡ ಇವತ್ತು ಅಂದರೆ ಡಿ ಸಿ ಆಗಿದ್ದಾರೆ. ಯಾಕೆಂದರೆ ಅವರಿಗೆ ಸವಲತ್ತಿದೆ. ನಮ್ಮ ಸಮಾಜದಲ್ಲಿ ಒಂದು ಹೇಳಕ್ಕೆ ಇನ್ನೊಂದು. ಹೀಗಾಗಿ ನಮ್ಮ ಸಮಾಜದಲ್ಲಿ ಇವತ್ತು ನಾನು ಭಾಳ ಜನಕ್ಕೆ ನೋಡ್ತಾ ಇದ್ದೀನಿ, ಡ್ರಿಂಕ್ ಮಾಡೋದು, ಗುಟ್ಕಾ ತಿಂಬೋದು, ಸಿಗರೇಟ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ನಾಲೆಜು ಬರ್ತಾ ಇದೆ. ಯಾಕೆಂದರೆ ಇವತ್ತು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಒಂದು ಸಿಗರೇಟ್ ಎಷ್ಟು ರೇಟ್ ಇದೆ, ಒಂದು ಗುಟ್ಕಾ ಎಷ್ಟು ರೇಟ್ ಇದೆ, ಒಂದು ವಾಟರ್ ಡ್ರಿಂಕ್ ತೊಗೋಬೇಕಾದ್ರೆ ಎಷ್ಟು ರೇಟ್ ಇದೆ. ಹಾಗಾಗಿ ಇವೆಲ್ಲ ಬಿಟ್ಟು ಮಡಿವಾಳ ಮಾಚೇದವ್ರ ಜೋಳಿಗೆಯಲ್ಲಿ ಹಾಕಿ ಕಾರ್ ಇರ್ಬೋದು, 10 ಬಿಲ್ಡಿಂಗ್ ಇರ್ಬೋದು, ನಾವು ಮುಂದೆ ಮಕ್ಕಳಿಗೆ DC ಮಾಡಿರ್ಬೋದು, SP ಮಾಡಿರ್ಬೋದು, ಆ ತಾಕತ್ತನ್ನು ನಮ್ಮಲ್ಲಿ ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳು. ಹಾಗಾಗಿ ನಮ್ಮ ಮಡಿವಾಳದವರು ನಾವಿಗೊತ್ತಾ, ಯಾಕೆಂದರೆ 12ನೇ ಶತಮಾನದಲ್ಲಿ ಇವತ್ತು ಬಸವಣ್ಣನ ಕ್ರಾಂತಿಯಲ್ಲಿ ಏನಿದೆ ಅಂತಂದ್ರೆ ಅವತ್ತು ನಮ್ಮ ಕಾರ್ಯದರ್ಶಿಯವರು ಮಡಿವಾಳ ಮಾಚೇದೇವರಿದ್ದರು. ಹಾಗಾಗಿ ಆ ಶಕ್ತಿ ನಮ್ಮ ಕುಲಬಾಂಧವರಲ್ಲಿ ಮಡಿವಾಳ ಮಾಚೇದೇವರ ಶಕ್ತಿ ನಮ್ಮಲ್ಲಿ ಅದ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ಇವತ್ತು ಬಹಳ ಬಡು ಇದರಿಂದ ಬಂದಿದ್ದೆ ನಾನು. ಸಣ್ಣ ಸಮಾಜ ಅಂತಂದರೆ ಮಡಿವಾಳ ಸಮಾಜ ಅಂತ ನಾವು ಹೇಳ್ಕೊಳಕ್ಕೆ. ಯಾಕೆಂದರೆ ನಾವೆಲ್ಲ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಯಾರಾದರೂ MLA MP ಏನೇ ಗೊತ್ತೇನದಂತರ ದಿಗಂಬರ್ ಮಡಿವಾಳ ಅಂತೇಳಿ ಹೆಸರು ತಗೊಳ್ಳುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮಡಿವಾಳ ಸಮಾಜದಲ್ಲಿ ಯಾರೇ ನಮ್ಮ ಸಮಾಜದಂತಲ್ಲ, ಎಲ್ಲ ಸಮಾಜದಲ್ಲಿ ಬಡವರಿದ್ದರು, ಎಜುಕೇಷನ್ನೇ ಇರಲಿ, ಮತ್ತೊಂದೇ ಇರಲಿ, ಇಂಥ ಒಂದು ಕೂಡ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ದೇವರು ಒಂದು ಆಶೀರ್ವಾದದಿಂದ ನನ್ನ ಬಟ್ಟಿ ಒಗಿತಾನೆ ಈ ಒಂದು ಸ್ಟೇಜಿಗೆ ತಂದಿದ್ದಾನೆ ಮಡಿವಾಳ ಮಾಚೇದೇವರು. ಹಾಗಾಗಿ ನಾನು ಎಂದೂ ಮಡಿವಾಳ ಮಾಚೇದವ್ರಿಗೆ ಒಂದೇ ಬೇಡ್ತೀನಿ, ಭಗವಂತ ತಾಯಿ ತಂದೆ ಇವತ್ತೇನು ನಮ್ಗೆ ಹುಟ್ಟಿಸಿದಾರ, ಆದರೆ ನಮ್ಗೆ ಇವತ್ತು ಅವ್ರು ಹುಟ್ಟಿಸಿದ ಭಾಳ ದೊಡ್ಡದು ಕೀರ್ತಿ ಇದೆ. ಯಾಕೆಂದರೆ ನಮ್ಮ ತಾಯಿ ತಂದೆ ಏನು ಹುಟ್ಟಿಸ್ಯಾರ ಅಂದರೆ ಮಾನವ ಜೀವನದಲ್ಲಿ ಚೆನ್ನಾಗಿ ಹುಟ್ಟಿದ್ದೇವೆ. ಇವತ್ತು ನಾವು ಒಂದು ಕಣ್ಣು, ಕೈ, ಕಾಲು, ಜ್ಞಾನ ನಮ್ಮಲ್ಲಿ ಬುದ್ಧಿನೇ ಇರ್ತಿಲ್ಲ ಅಂದ್ರೆ ಇವತ್ತು ಈ ದೇಶದಲ್ಲಿ ಈ ಭೂಮಿ ಮೇಲೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇವತ್ತು ಮಡಿವಾಳ ಮಾಚೇದರ ಆಶೀರ್ವಾದದಿಂದ ನಮ್ಗೆ ಇವತ್ತು ಎಲ್ಲಕ್ಕಿಂತ ದೊಡ್ಡ ಶಕ್ತಿ ನಮ್ಮ ಶರೀರ ಅದ ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳು. ನಮ್ಮ ಶರೀರದಲ್ಲಿ ಇವತ್ತು ಇದು ಅದ ಅಂಥೇಳಿ ಇವತ್ತು ನಾವು ಇಡೀ ದೇಶದಲ್ಲಿ ಏನು ಮಾಡ್ಬೋದು, ಆ ಶಕ್ತಿ ನಂಬಲ್ಲ ಅದ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ನಾವು ಈ ಪರಮಾತ್ಮಗೆ, ಭಗವಂತಿಗೆ, ಮಡಿವಾಳ ಮಾಚೇದೇವರಿಗೆ ಇನ್ನೂ
ನಮಗೆ ಏನಾದರೂ ಗೊತ್ತಾ, ನಾವು ಯಾವುದೂ ಕೆಟ್ಟ ಕೆಲಸ ಮಾಡೋಂಗಿಲ್ಲ, ಯಾಕೆಂದ್ರೆ ನಾವು ಒಳ್ಳೆಯೇ ಕೆಲಸ ಮಾಡ್ತೀವಿ. ಇದೇ ಶರೀರವನ್ನು ನಮಗೆ ಬಿ ಪಿ, ಶುಗರ್, ಹಾರ್ಟ್, ಟೆನ್ಷನ್ ಏನೂ ಕೊಡಬೇಡ ಅಂತೇಳಿ ದಿನನಿತ್ಯ 2,000 ಜೊತೆ 100 ಸಲ ನಾವು ಬೇಡ್ಕೊಂಡು ಆ ದೇವರಿಗೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ನಮ್ಮ ಶರೀರದಲ್ಲಿ ಒಂದು ಕೈ ಇಲ್ಲ, ಕಣ್ಣಿಲ್ಲ ಅಂದರೆ ಎಷ್ಟು ಇವತ್ತು ಕೊರತೆ, ನಾವು ಇವತ್ತು ಎಷ್ಟು ಪ್ರಾಬ್ಲಮ್ದಾಗಿರ್ತೇವೆ, ಎಷ್ಟು ನಾವು ಇವತ್ತು ಭಗವಂತಗೆ ನೆನೆಸ್ತಾ ಇದ್ದೇವೆ. ಒಂದು ಇಲ್ಲ ಅಂದ್ರೆ ಇವತ್ತು ನಾವು ಏನು ಬೈತಾ ಇದ್ದೇವೆ ದೇವ್ರಿಗೆ ಅಂದ್ರೆ, ನನಗೆ ಕಾರ್ ಕೊಟ್ಟಿಲ್ಲ, ನನಗೆ ಬಿಲ್ಡಿಂಗ್ ಕೊಟ್ಟಿಲ್ಲ, ನನಗೆ ಮತ್ತೊಂದು ಕೊಟ್ಟಿಲ್ಲ. ಆದರೆ ಆ ಪರಮಾತ್ಮ ಮೇಲೆ ಕಾರ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ದುಡ್ಡಿಲ್ಲ, ಏನೂ ಇಲ್ಲ, ಓನ್ಲಿ ಶರೀರದಲ್ಲಿ ಏನು ಕೊಡಬೇಕು ಅದು ಕೊಟ್ಟು ಕಳಿಸೋಣ. ಹಾಗಾಗಿ ನಾವು ಜೀವನದಲ್ಲಿ ಆದಷ್ಟು ಮಟ್ಟಿಗೆ ಏನಾದರೂ ಒಂದು ನಮ್ಮ ಮಡಿವಾಳ ಸಮಾಜದಲ್ಲಿ ಯಾರಾದರೂ ಒಂದು ಇವತ್ತು ಹೆಸರು ತರುವಂಥ, ಕೀರ್ತಿ ತರುವಂಥ ನೀವೆಲ್ಲ ಬರುವ ದಿನಗಳಲ್ಲಿ ಮಾಡಿರಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಇನ್ನೂ ಬೀದರಲ್ಲಿ ನಾನು ಒಬ್ಬನೇ ಫಸ್ಟ್ ರಿಯಲ್ ಎಸ್ಟೇಟಲ್ಲಿ ಇದ್ದೀನಿ. ಸುಮಾರು 15 ಮಂದಿ ಇವತ್ತು ರಿಯಲ್ ಎಸ್ಟೇಟ್ ನಮ್ಮ ಸಮಾಜದವರು ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ಹಚ್ಚಿನ ಆಫೀಸು. ಸುಮಾರು 100 ಕೋಟಿ ಇವತ್ತು ನಮ್ಮ ಮಡಿವಾಳ ಸಮಾಜದವ್ರು ಇದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ತಮ್ಮ ಕೂಡ ಮಡಿವಾಳ ಮನೋಹರ್ ಮಡಿವಾಳ ಅಂತಿದ್ದಾನೆ, ಅವ ಕೂಡ ಡೆಂಟಲ್ ಡಾಕ್ಟರ್ ಇದ್ದ. ಅವನಿಗೆ ಕೂಡ ನಾನು ಸುಮಾರು ಇವತ್ತು ರಿಯಲ್ ಎಸ್ಟೇಟಲ್ಲಿ ಬಂದಾಗ ಸುಮಾರು 200 ಕೋಟಿ ಮಾಲೀಕ ನಮ್ಮ ತಮ್ಮ ಇದ್ದಾನೆ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಸಂಗಮೇಶ್ ಮಡಿವಾಳ ಅಂತೇಳಿ, ಪ್ರಭು ಮಡಿವಾಳ ಅಂತೇಳಿ, ಹಿಂಗೆ ಅಶೋಕ್ ಮಡಿವಾಳ ಅಂತೇಳಿ, ಶಿವಕುಮಾರ್, ಭಾಳಷ್ಟು ನಮ್ಮ ಮಡಿವಾಳ್ರೆ ಇವತ್ತು ಕಾಲು ಊರಿದ್ದವು ನಾವು ಬೀದರ್ ಜಿಲ್ಲೆಯಿಂದ. ಆದರೆ ನೀವು ಕೂಡ ಇವತ್ತು ಯಾವುದಾದ್ರೂ ಬಿಸ್ನೆಸ್ ಮಾಡಿರಿ, ತಕಲೀಫ್ ಇರ್ತದೆ ರಿಯಲ್ ಎಸ್ಟೇಟಲ್ಲಿ. ನಮ್ಮ ಹರಪನಹಳ್ಳಿ ಅವರಿಗೂ ಕೂಡ, ಅಶೋಕ್ ಅವ್ರಿಗೆ ಕೂಡ ಗೊತ್ತಿದೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಆದಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಬನ್ನಿರಿ, ಒಳ್ಳೆ ಕೆಲಸ. ಯಾಕಂದ್ರೆ ನಾವು ಯಾವುದರಲ್ಲಿ ದುಡ್ಡು ಕಮಾಯಿಸಂಗಿಲ್ಲ, ರಿಯಲ್ ಎಸ್ಟೇಟಲ್ಲೇ ಕಮಾಯಿಸ್ತೀವಿ. ಹಾಗಾಗಿ ನಿಮ್ಗೆ ಯಾವುದ್ಯಾವುದು ಹುದ್ದೆಯಲ್ಲಿ ಬರ್ತದೋ ಅದರಲ್ಲಿ ಕೂಡ ಕಮಾಯಿಸ್ಬೋದು. ಆದರೆ ಬಡ ಮಕ್ಕಳಿಗೆ ನಮ್ಮ ಸಮಾಜದಲ್ಲಿ ನಾವು ಮ್ಯಾಲೆ ಹೋದೆವು ಅಂತಂದ್ರೆ ಅದು ಒಂದು ಸಹಾರ ಮಾಡುವಂಥ ಕೆಲಸ ಬರಲಿ ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳನ್ನು. ಹೀಗಾಗಿ ನಾನು ಇನ್ನೂ ಮಾತಾಡೋರಿದ್ದಾರೆ, ನಾನು ಎಷ್ಟು ತಿಳಿತೋ ಅಷ್ಟು ಹೇಳಿದ್ದೇನೆ. ಯಾಕೆಂದರೆ ನಮ್ಮ ಇವತ್ತು ಸುಮಾರು ನಮ್ಮ ಗೊತ್ತಿದೆ, ನಾವು ಸರ್ಕಾರ ಕೂಡ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಇವತ್ತು ಭಾಳಷ್ಟು ಸಲ ನಾವು ಜಯಂತಿ ಮಾಡ್ಬೇಕಂತೇಳಿ ಭಾಳಷ್ಟು ಉಗ್ರ ಹೋರಾಟ ಮಾಡಿದ್ದೇವೆ ನಾವು. ಹಾಗಾಗಿ ಒಂದು 3-4 ವರ್ಷ ಆಯ್ತು ಇವತ್ತು ಸರ್ಕಾರದಿಂದ ಇವತ್ತು ಏನದಂತಂದ್ರೆ ಜಯಂತಿ ಕೂಡ ಮಡಿವಾಳ ಮಾಚೇದೇವರು ಆಚರಣೆ ಮಾಡ್ತಾಯಿದ್ದಾರೆ ಸರ್ಕಾರದಿಂದ. ಈಗ 3 ವರ್ಷ ಆಯಿತು. ಹೀಗಾಗಿ ಇನ್ನೂ ಕೂಡ ಸವಲತ್ತು ನಮ್ಮ ಸಮಾಜದಲ್ಲಿ ಇವತ್ತು ಹೊಲ ಇದ್ದವ್ರಿಗೆ ಬೋರ್ವೆಲ್ ಕೊಡ್ತಾಯಿಲ್ಲ, ಬೋರ್ವೆಲ್ ಹಾಕ್ಸ್ಕೊಡುವಂಥ BCML ಇದೆ, ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ, ಬಟ್ಟೆ ಒಗೆಯೋ ಇಸ್ತರಿ ಕೊಡ್ತಾಯಿಲ್ಲ. ಹೀಗಾಗಿ ಇನ್ನೂ ಕೂಡ ಸವಲತ್ತು ಸರ್ಕಾರದಿಂದ ಬರಲಿ. ಈಗ ಯಾವುದಾದ್ರೂ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ MLC ಕೂಡ ಈಗ ನಮ್ಮ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮುಂದೆ ಬರೋ ದಿನಗಳಲ್ಲಿ ನಗರಸಭೆ ಇರಲಿ, ಪಂಚಾಯತಿ ಇರಲಿ, ಇವತ್ತು ನಮ್ಮ ಸಮಾಜದಲ್ಲಿ ನೀವು ಆದಷ್ಟು ತಾಕತ್ತಿನಿಂದ, ಉಗ್ರ ಹೋರಾಟದಿಂದ ರೆಡಿ ಇರಿ ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳನ್ನು. ಹೀಗಾಗಿ ನಾನು ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಅಶೋಕ್ ಹರಪನ, ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ, ಮಡಿವಾಳ ಮಾಚೆ ತಂದೆಗೆ, ಮಡಿವಾಳ ಮಾಚೆ ತಂದೆಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಮಡಿವಾಳ ಸಂಘಕ್ಕೆ, ಮಡಿವಾಳ ಸಂಘಕ್ಕೆ, ಮಡಿವಾಳ ರಾಜ್ಯ ಕಟೀಲು ಸಂಘಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಹೇಳಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ನಾನು ನಮಸ್ಕಾರ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಈ ಒಂದು ಸಮಾಜದ ಬಗ್ಗೆ ಹೇಗೆ ನಾವು ಮಾರ್ಗದರ್ಶನ ಅವ್ರದ್ದು ತಿಳ್ಕೊಂಡು ನಾವು ಬಾಳಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಸರ್ ಚುಟುಕವಾಗಿ ಹೇಳಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಿದ್ದೇನೆ. ಹಾಗೂ ನಮ್ಮ ತುರುವೇಕೆರೆ ರಂಗಸೋಮಣ್ಣವರು, ಇವರು ಅರ್ಚಕ ವೃತ್ತಿ, ಶನೇಶ್ವರ ದೇವಸ್ಥಾನದ ಅರ್ಚಕರು, ನಮ್ಮ ಸಮಾಜದವರು. ಇವರಿಗೆ ತುಂಬ ಹೃದಯದ ಒಂದು ಚಿಕ್ಕ ಒಂದು ಅಭಿನಂದನಾ ಕಾರ್ಯಕ್ರಮ ನೆರವೇರಿಸಿ. ಈ ಒಂದು ಸರಳ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡುವಂತಹ ಉಳ್ಳವರು ಧನ ಸಹಾಯ ಮಾಡುವಂಥವರು ತಾವು ರಸೀತಿ ಬುಕ್ಸ್ ಇದೆ, ಅವ್ರ ಕೈಲಾದಷ್ಟು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೆ ಈಗ ಈ ಒಂದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಕೋರಿಕೆ ಮೇರೆಗೆ ನಮ್ಮ ಅಶೋಕ್ ಮಡಿವಾಳ ಅವರು 10,000 ರೂಪಾಯಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಕಾಫಿ ವ್ಯವಸ್ಥೆ ಇದೆ ಎಲ್ಲರಿಗೂ. ತಾವು ತಿಂಡಿ ಮತ್ತು ಕಾಫಿ ವ್ಯವಸ್ಥೆ ಇದೆ, ತಾವು ತಗೊಂಡು ನಂತರ
ಇವಾಗ ಸಂಜೆ ಒಂದು ಜಾತ್ರಾ ಮಹೋತ್ಸವ ಇದೆ. ಈ ಋಷಭ್ ಶೆಟ್ಟಿ ಮಾಡಿರುವಂಥ ಕಾಂತಾರ ಪಿಕ್ಚರ್ ಒಂದು ಏನಿದೆ ಆ ಥರ ನಮ್ಮ ಸಮಾಜದ ವತಿಯಿಂದ ಇಲ್ಲಿ ಒಂದು ಕೋಲ ನಡೆಯುತ್ತೆ. ಅದನ್ನು ತಾವೆಲ್ಲ ಕಣ್ ತುಂಬ್ಕೊಬೇಕಾಗಿ ತಮಗೆಲ್ಲ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಮಡಿವಾಳ ಮಾಚದೇವ. ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್, ಈಗಾಗಲೇ ನಾವು ಯೂಟ್ಯೂಬ್ ಚಾನಲನ್ನು ವಿಶ್ವವ್ಯಾಪ್ತಿ ಪ್ರಚಾರ ಮಾಡಬೇಕು ಎಂಬ ನೆಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ LED TV ಹಾಕಿದ್ದೇವೆ. ಸುಮಾರು 30,000 ರೂಪಾಯಿ ಖರ್ಚು ಬರುತ್ತೆ. ದಯವಿಟ್ಟು ನಿಮ್ಮೆಲ್ಲರ ಲೈವ್ ಆಗ್ತಾ ಇದೆ. ದಯವಿಟ್ಟು ಸಹಕಾರವನ್ನು ನೀಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಅತ್ಯುತ್ತ ನೂಲುಪಾಡಿ ಬ್ರಹ್ಮತ್ತನು ಅರಮಾನ ಗುತ್ತು ಮತ್ತು ಗುತ್ತು 14 ವಾರವಂತಂಡೆ ಎಲ್ಲ ಆಳಾಗಿ ಅಧಿಕಾರನು ಎಲ್ಲ ಬಂಜುಕಾಬದ ಬಂಗಾರನ ತಾನು ಮಾಡಿರ್ತೀವಿ ವಾರವಂತಂಡೆ ஒரு எங்கூர் எத்தனை வாரத்து ಎಲ್ಲ ರಾಜ್ಯದ ಬಂಜುಕಾಬದ ಬಂಗಾರನ ತಾನು ಮಾಡಿರ್ತೀವಿ ವಾರವಂತಂಡೆ ಗ್ರಾಮೋಡು ನಾಲಿಲ್ಲ ಬಂದ್ಬಿಟ್ಟು ಮಾಮಲ್ಲ ಕಟ್ಲೇಡು ನಾಲ್ ನಿಲ್ತಿ ವಾರವಂತಂಡೆ ಉದಯಾಸಿ ಬಾಲೋಲಿ ಮಂತಿ ಕಟ್ಟು ಸರಿಯ ಬರಿಕೆಂಡು ಸಂದಯ ಬಾಲೋಲಿ ಕೊಟ್ಟಿರಂಡು ಕೊಟ್ಟಿರ ಬಾಲೋಲಿ ಅಮ್ಮೇರು ಗೊಂಬೆರು ಊರಿನ ಅಮಿಕರ ಬಂತಿದ ಕಟ್ಟು ఎవరన్నా ఇల్లాలి గణపతి దేవ నమ్మత దైవారికి తమరి పెంచవండి ఆ రాజ్యದ కట్టలు ఉండగా ఇదండి రాజ్యకు బండగా ಮಂದಿ ಮನ್ನಣೆ ಗಿಡವರ್ದು ನಿಜವನಸ್ತ್ರಮಯ ಮಾತ್ರ ಕಲೆ ಈ ಕಾಲವತ್ತನೆ ಆನೆಗೆ ತರಾಯಲಿಕ್ಕೆ ಮುದರಿಂದ ಬಲ್ಪಾದು ಕಾಲಾಧಿಪತ್ತನೆ ಕಾಲಾಧಿಪಂಡ ವರ್ಷಾಧಿಪಂಡ ವರ್ಷಾಂತ ಕಟ್ಲೇ ಕಾಲಾತ ಮೆಚ್ಚಳು ತನಿಖೆ ಬಂತಾರೆ ಗುಂತುದು ಯಾರು ನಿರ್ಮಾಣ ఎవరగా బిచ్చిత్తన భూపూజన వద్ద సందాయిత మల్పాదు ಎಲ್ಲ ಮಲೆ ಮಂಚಲ ಒಬ್ಬಾಯ್ತಿತ್ತನ ಸುತ್ತಮುತ್ತಲಿಕೆ ಒಬ್ಬಾಯ್ತಿತ್ತನ ಕಬ್ಬುಲ್ಲ ಒಬ್ಬಾಯ್ತಿತ್ತನ ಹೊರಬಳ್ಳಾರ
ಅಜ್ಞಾನ ಮಾಡ್ತಾರೆ, ನೀರು ಮಾಡ್ತಾರೆ, ಎಣ್ಣೆ ಮಾಡ್ತಾರೆ, ಹೂ ಮಾಡ್ತಾರೆ, ಪುನಕ್ಕಲ್ ನಿಂಗಾರೆ ಪುನಕ್ಕಳ ಬರ್ತೆ ಏಳು ಪ್ರಾದ ಬಳದ ಮೆತ್ತು ಎಲ್ಪ ಕಾಲದ ಮಾಡು ಪತ್ತೆ ಮಾಡಿನ ಪದ್ನಾಳು ಇನ್ನೊಂದು ಬೆರಿಗೆ ಬೆರುವಿಗೆ ಮತ್ತೊಂದು ಕಾಶಿ ರಾಮೇಶ್ವರ ಹೆದ್ದಾರಿಗೆ ಮತ್ತೊಂದು ಮತ್ತೊಂದು ಏರಿ ಚಿತ್ರ ಸ್ವರ್ಣಮೂರ್ತ ಎಲ್ಲ ಹದಿನಾರು ದೇವರನ್ನ ಸಿದ್ಧ ಮಾಡಿದ್ರೆ ಹೊರತು ಹೆಚ್ಚು ಈ ಬರ್ತಳು ಇಷ್ಟ ಬರ್ತದವೋ ಬರ್ತದವೋ ಅವರು ನಮ್ಮ ಒಂದು ಮಂಗಲ ಸಾನ್ನಿಧ್ಯ ಶಾಸ್ತಾರನಾಗ ಬ್ರಹ್ಮಲಿಂಗೇಶ್ವರ ದೇವರನ್ನ ಮನಸ್ಸು ನಂಬುವುದು ಅವೇ ಪ್ರಕಾರವಾದ ಗ್ರಾಮದೇವಳ ಮನಸ್ಸು ನಂಬುವುದು ಅವೇ ಪ್ರಕಾರದ ವಿಲ್ಚಾಣಿ ದಿವಸ ನಿಧನ ಪ್ರಸನ್ನಗಳ ಪ್ರಾರ್ಥನೆ ಅಂತನ್ನ ಕಾಲಾದಿವೋದು ವರ್ಷಾಧಿಪತಿ ವರ್ಷಾಧಿಪತಿ ಕಾಲಾಧಿಪತಿ ಕಾಲಾದಿಗಟ್ಟು ವರ್ಷಾಧಿಪತಿ ಕಾಲಾದಿ ವರ್ಷಾಧಿವೇಶನಾಡಿನ ಗಟ್ಟಲೆ ಗಂಧಾಚರ ಪ್ರಕಾರವಾದ ಭಂಡಾರಜ ಪ್ರದೇಶ ಟಾಪ್ ನಂಜಿದ ನೇಮರಿತ ಗಟ್ಟಗಟ್ಟಲೆ ಅವೇ ಪ್ರಕಾರವಾದ ಆಗವರ್ತ ಪ್ರಕಾರ ಪಾಟಿಂಚಿತ್ತಿ ಸಾರಿ ಹೊಯ್ತಿದ್ದೆ ನಮ್ಮನ್ನ ಹಂಪಾಯ ಜಪಡಾಯಿ ಭಂಡಾರ ಅವೇ ಪ್ರಕಾರ ಮಲ್ಪಾಯ ಬಣ್ಣ ಮೂರ್ತ ಏರಾಂಜಿದ ನೇತ್ರಾವತಿ ಜಪರದು ಏರಾಂಜಿತ ವರ್ಣ ಮುಹೂರ್ತಗಳಿಗೆ ಯಾವತ್ತೊಂದು ವಿಷಯಗಳಿಗೆ ಪುರತವಾದರೆ ವಿಷ ತಟ್ಟಬಾರದು ಅಮೃತ 40 ಹೆಣ್ಮೂತ್ತು 14 ಬಲ್ಲೆ ಒಡೆಯರೆ ಬಾಡು ಉದ್ದಾರ ಅಂತ ಲೇಸು ನೇರಿದೆ ಪಿಲ್ಚಾಣಿನ ದಿವಸ ಸಾನ್ನಿಧ್ಯ ಸ್ವಾಮಿ ಧರ್ಮದಯ್ಯವೆಲ್ಲ ಚಮಂಡಿ ಈ ವರ್ತುಗಳಿಗೆ ಅಂಕಲ ಚಿತ್ರ
ಆ
ಮಂಗಲ ಕುಣಿಸುತ್ತ ಹರ್ಷದಿ ಗೋಪಾಲ ಕುಣಿದ ಗೋಪಾಲ ಕುಣಿದ ಗೋಪಾಲ ಕುಣಿದ ಗೋಪಾಲ ಕುಣಿದ
ಹಯವದನನ ಜರಿದು ಹೀನ ಬುದ್ಧಿಯಿಂದ ಶ್ರೀ ಹಯವದನನ ಜರಿದು ತಾನು ಬದುಕಲಾರದಿರಲು ತಾನು ಬದುಕಲಾರದಿರಲು ತಾನು ಬದುಕಲಾರದಿರಲು ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ವ ಮುನಿಯ 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 ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಜನ್ಮೋಗೆ ಬತ್ತಿ ಬೊಕ್ಕ ಉಲ್ಲನ ಮನಾಲ್ ದಿನ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಜನ್ಮೋಗೆ ಬತ್ತಿ ಬೊಕ್ಕ ಉಲ್ಲನ ಮನಾಲ್ ದಿನ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಜನ್ಮೋಗೆ ಬತ್ತಿ ಬೊಕ್ಕ ಉಲ್ಲನ ಮನಾಲ್ ದಿನ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಬಣ್ಣಗಳ ಕಣದಿ ನೆಚ್ಚಿ ಕೋಣಗಳ ಕೊಣಬೇರೆಚ್ಚಿ ಬಣ್ಣಗಳ ಕಣದಿ ನೆಚ್ಚಿ ಪೂಣಗಳ ಕೊಣಬೇರೆಚ್ಚಿ ಬಣ್ಣಗಳ ಕಣದಿ ನೆಚ್ಚಿ ಕೋಣಗಳ ಕೊಣಬೇರೆಚ್ಚಿ ಬಣ್ಣಗಳ ಕಣದಿ ನೆಚ್ಚಿ ಪೂಣಗಳ ಕೊಣಬೇರೆಚ್ಚಿ ಆಂಡಲಾತು ದಿನಟೋ ಪೊಣೆಪ ಕಾಸ ಭೂಮಿಗೆ ಆಂಡಲಾದ ದಿನದ ಪರಪ ಕಾಸ ಭೂಮಿಗೆ ನಂಗೆ ನೆಲ ಶಾಶ್ವತತ್ತೆ ಧರ್ಮ ಕರ್ಮ ಬುಡಪೇನತ್ತೆ ನಂಗೆ ನೆಲ ಶಾಶ್ವತತೆ ಧರ್ಮ ಕರ್ಮ ಬುಡಪೇನತೆ ನಂಗೆ ನೆಲ ಶಾಶ್ವತತ್ತೆ ಧರ್ಮ ಕರ್ಮ ಬುಡಪೇನತ್ತೆ ನಂಗೆ ನೆಲ ಶಾಶ್ವತತೆ ಧರ್ಮ ಕರ್ಮ ಬುಡಪೇನತೆ ತೆಗಾದ ಪೋಡಪ್ಪ ಭ್ರಮರಾಂಬಿನಿ ದೇವಿ ಭ್ರಮರಾಂಬಿನಿ ಜನ್ಮೋಗೆ ಭಕ್ತಿ ಬೊಕ್ಕ ಉಳ್ಳ ಮನಾಲು ದಿನ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಆತು ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ ಆತ ದಿನ ನೆನೆಪೋಡಪ್ಪ ಭ್ರಮರಾಂಬಿನಿ
ಬಂಗಾರದಾತೆ ದೇದೆ ಆತೆ ಬದುಕೆ ಬೋಡು ಪಂದೆ ಒಳ್ಳೆ ಬಂಗಾರದಾತೆ ದೇದೆ ಆತೆ ಬದುಕೆ ಬೋಡು ಪಂದೆ ಮಾತಾ ಜೀವ ಬುಡುಪೇರತ್ತ ಸ್ವಾರ್ಥದಿ ಒಂದೇ ಮಾತಾ ಜೀವ ಬುಡುಪೇರತ್ತ ಸ್ವಾರ್ಥದಿ ಒಂದೇ ನೀರ್ದ ಮೆತ್ತಡೆತ್ತೈಗುಳ್ಳ ಏತ ಪೊರ್ತ ಬಂತು ಪಳ್ಳಿ ನೀರ್ದ ಮೆತ್ತಡೆತ್ತೈಗುಳ್ಳ ಏತ ಪೊರ್ತು ಬಂತು ಪಳ್ಳಿ ನೀರ್ದ ಮೆತ್ತಡೆತ್ತೈಗುಳ್ಳ ಏತ ಪೊರ್ತು ಬಂತು ಪಳ್ಳಿ ನೀರ್ದ ಮೆತ್ತಡೆತ್ತೈಗುಳ್ಳ ಏತ ಪೊರ್ತು ಬಂತು ಪಳ್ಳಿ ದೇವಿ ಭ್ರಮರಾಬೇರೆ ಜನ್ಮೋಗೆ ಪತ್ನಿ ಬುಕ್ಕ ಉಳ್ಳ ನಮನಾಲು ದಿನ ಆರು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಆರು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಜನ್ಮೋಗೆ ಪತ್ನಿ ಬುಕ್ಕ ಉಳ್ಳ ನಮನಾಲು ದಿನ ಆರು ದಿನ ನೆನೆಪೋಡಪ್ಪ ಆದು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಆದು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಆದು ದಿನ ನೆನೆಪೋಡಪ್ಪ ಭ್ರಮರಾಬೇರೆ புழுதேதோ சம்சாரந்து இல்லை பனவோ மல்தே பாடுவா புழுதேதோ சம்சாரந்து இல்லை பனவோ மல்தே பாடுவா கண்ணு ಮುಚ್ಚಿನಾಗ ಮಕ್ಕಳು ಮುಟ್ಟು ಬರುವೆರಾ ಕಣ್ಣು ಮುಚ್ಚಿನಾಗ ಮಕ್ಕಳು ಮುಟ್ಟು ಬರುವೆರಾ ಕಣ್ಣು ಮುಚ್ಚಿನಾಗ ಮಕ್ಕಳು ಮುಟ್ಟು ಬರುವೆರಾ ಕಣ್ಣು ಮುಚ್ಚಿನಾಗ ಮಕ್ಕಳು ಮುಟ್ಟು ಬರುವೆರಾ ನಮನ ಕ್ಷೇತ್ರ ಮಲ್ತೇನಾ ರಾಮರಿನ ಕಟಿಲಾದಲುಟೋ 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 ನಿತ್ಯ ಸ್ವರ್ಗದಿ ಕೋಡಪ್ಪ ಶರಣೆ ದೇವಿ ಶರಣೆ ಜನ್ಮೋಗೆ ಬತ್ತಿ ಬೊಕ್ಕ ಉಲ್ಲ ನಾಲು ದಿನ ಆರು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಆದು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಜನ್ಮೋಗೆ ಬುಟ್ಟೆ ಬೊಕ್ಕ ಉಲ್ಲ ನಾಲು ದಿನ ಆರು ದಿನ ನೆನೆಪೋಡಪ್ಪ ಆದು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಆದು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ಆದು ದಿನ ನೆನೆಪೋಡಪ್ಪ ಭ್ರಮರಾಬೇರೆ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ದೇವರ ದೇವ ಶ್ರೀಕಾಮನಿ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ 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 ಬಂದನೋ ದೇವರ ದೇವ ಶ್ರೀಕಾಮನಿ ಬಂದನೋ ದೇವರ ದೇವ ಶ್ರೀಕಾಮನಿ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ
ಗರುಡ ಗಮನ ಬಂದ ಪುರದ ಶಯನ ಬಂದ ಗರುಡ ಗಮನ ಬಂದ ಪುರಗ ಶಯನ ಬಂದ ಗರುಡ ಗಮನ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ನರಗೊಲಿದವ ಬಂದ ನಾರಾಯಣ ಬಂದ ದೇವ ಬಂದನೋ ನಮ ಸ್ವಾಮಿ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ಬಂದ ಲಕ್ಷ್ಮೀ ರಮಣ ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮೀ ರಮಣ ಬಂದ ಅಕ್ಷಯ ಫಲದಾಸಿ ಲಕ್ಷ್ಮಣ ಗಜ ಬಂದ ಅಕ್ಷಯ ಫಲದಾಸಿ ಲಕ್ಷ್ಮಣ ಗಜ ಬಂದ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ಮಂದರೋದರ ಬಂದ ಮಾಮನೋಹರ ಬಂದ ಮಂದರೋದರ ಬಂದ ಮಾಮನೋಹರ ಬಂದ ವೃಂದಾವನಪತಿ ಗೋವಿಂದ ಬಂದನೋ ವೃಂದಾವನಪತಿ ಗೋವಿಂದ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ಚಕ್ರಧರನು ಬಂದ ನಕ್ರಹರನು ಬಂದ ಚಕ್ರಧರನು ಬಂದ ನಕ್ರಹರನು ಬಂದ ಚಕ್ರಧರನು ಬಂದ ನಕ್ರಹರನು ಬಂದ ಚಕ್ರಧರನು ಬಂದ ನಕ್ರಹರನು ಬಂದ ಅಕ್ರೂರಗೊಲಿದ ಶ್ರೀ ವಿಕ್ರಮ ಬಂದನೋ ಅಕ್ರೂರಗೊಲಿದ ಶ್ರೀ ವಿಕ್ರಮ ಬಂದನೋ ದೇವ ನಮ ದೇವ ದೇವ ನಮ ದೇವ ದೇವ ನಮ ದೇವ ದೇವ ನಮ ದೇವ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ನಿಗಮ ಗೋಚರ ಬಂದ ನಿತ್ಯ ಕೃತನು ಬಂದ 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 ನಗೆ ಮುಖ ಪುರಂದರ ನಗೆ ಮೊಗ ಪುರಂದರ ನಗೆ ಮುಖ ಪುರಂದರ ವಿಠಲ ವಿಠಲ ಪುರಂದರ ವಿಠಲ ಪುರಂದರ ವಿಠಲ
ಆಂಜನೇಯ ಕ್ಷೇತ್ರದ ಧರ್ಮದರ್ಶನ ಜಯಸಾಲ ಎಂಬರಿಗೆ ಶ್ಯಾಮ ಬಂಗೇರ ಪೇರಾಜ ಎಂಬರು ಶಾಲು ಮಾಡಿದ ಗೌರವ ಅಡಕೆಂದು ಧನ್ಯವಾದಗಳು. ಈತೆ ನಮನ ನಿರೀಕ್ಷೆ ಲೇಖನಿ ಧಾರ್ಮಿಕ ಉಪನ್ಯಾಸ ಕೇಶವ ಬಂಗೇರು ನಮಕಿತ್ತೆ ಧಾರ್ಮಿಕ ಉಪನ್ಯಾಸ ಮಲ್ಪರೊಳ್ಳಿರು ಪ್ರತಿಷ್ಠಿತ ನಾರಾಯಣಗುರು ಕಾಲೇಜಿನ ಉಪನ್ಯಾಸಕರು ಇವ ಓಬಿಲು ಇನಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಸಂಘಟನೆದ ಒಂಜಿ ಮುಂಚೂಣಿ ನಾಯಕಿಯರು ಆಯ್ನಂಚಿತನ ಕೇಶವ ಬಂಗೇರು ಇನಿ ನಮ್ಮನ ಕ್ಷೇತ್ರದ ಬದಿರಡೆ ಕ್ಷೇತ್ರದ ಈ ಒಂಜಿ ನಾಗವರ್ಮ ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭ ಎಂಕಲ್ನ ಕ್ಷೇತ್ರ ಮುಲ್ಪ ವಿಶೇಷವಾದ ಕೇಶವನಾಡ ಅಯ್ಯಪ್ಪ ಕ್ಷೇತ್ರ ಮುಲ್ಪ ಉಂಡು ಇನ್ನು ಎಂಬಲು ಪ್ರತಿ ವರ್ಷಲ ಈ ಶಬರಿಮಲೆ ಜಾಗೃತಿ ಆಯ್ನೆ ಒಂಜಿ ರೀತಿದ ಈ ಶಬರಿಮಲೆ ಎಂಕಲ್ನ ಅಯ್ಯಪ್ಪ ಸ್ವಾಮಿನ ಒಂಜಿ ಮುಲ್ಪ ಸೇವೆ ಇದ್ದಾರೆ ಅವ್ರದ್ದು ಬೇಕಾದ್ರೆ ದೇವಸ್ಥಾನ ನಿರ್ಮಾಣ ಆತಂಡು ಪ್ರತಿ ವರ್ಷ ಮುಲ್ಪ 10-20 ಜನರ ರೀತಿ ಜಾಸ್ತಿ ಶಬರಿಮಲೆತ ಮಕರ ವೃತ್ತಿದ ಸಂದರ್ಭ ಮುಲ್ಪ ಜಯಸಾಲ ಗುರುಸ್ವಾಮಿನ ನೇತೃತ್ವದ ಎಂಕಲು ಶಬರಿಮಲೆಗಳ ಯಾತ್ರೆ ಮಾಡ್ತಂದಿಲ್ಲ ಇನಿ ಹಿಂದೂ ಸಮಾಜದ ಸಂಘಟನೆ ಜೊತೆ ಅಯ್ಯಪ್ಪ ಸ್ವಾಮಿನ ಜಾಗೃತಿದ ಈ ಅಯ್ಯಪ್ಪ ಸ್ವಾಮಿನ ಭಕ್ತಿದ ಏನ ಭಾಷಣ ಎಂಕಲು ಬೆಳ್ತಂಗಡಿದ ದೀಪೋತ್ಸವ ಸಂದರ್ಭ ಇಡೀ ಒಂಜಿ ಸಂಚಲನ ಆತನ ಏನ ಭಾಷಣ ಅವೇ ರೀತಿದ ಒಂಜಿ ರೀತಿ ಎಂಗ್ಲೆ ಮುಲ್ಪನ ಒಂಜಿ ರೀತಿದ ಅಯ್ಯಪ್ಪ ಭಕ್ತರು ಎಂಚೆ ಕೊಡುವಂತ ಬಗ್ಗೆ ಈ ಎಂಗ್ಲೆ ಆಯ್ತ ಜೊತೆ ಸೇರಿಸಾದ ಧಾರ್ಮಿಕ ಉಪನ್ಯಾಸ ಮನ್ಪಡ ಮಾಡಿದ ಭಕ್ತಿಪೂರ್ವಕ ಅದಕ್ಕೆ ಒಂದು
ಬದಿನಡೆ ನಾಗಬ್ರಹ್ಮನ ಸಾನ್ನಿಧ್ಯವನ್ನು ಹೊಂದಿರುವಂತ ಬ್ರಹ್ಮಲಿಂಗೇಶ್ವರನ ಔನ್ನತ್ಯವನ್ನು ಪಡೆದಿರುವಂತ ಶಾಸ್ತ್ರಾನ್ವಿನ ಆರಾಧನೆಯನ್ನಿಗೆ ಒಳಪಟ್ಟಂತ ತುಳುನಾಡಿನ ದೈವದೇವರುಗಳ ಸಾನ್ನಿಧ್ಯವನ್ನು ಹೊಂದಿರುವಂತ ಈ ಕ್ಷೇತ್ರದ ಜಾತ್ರಾ ಮಹೋತ್ಸವದಲ್ಲಿ ಸೇರಿರುವಂತ ಎಲ್ಲ ಬಂಧುಗಳೇ, ವೇದಿಕೆಯಲ್ಲಿರುವಂತ ಎಲ್ಲ ಹಿರಿಯರೇ, ಸುಹೃದಯ ಬಂಧುಗಳೇ, ಪಂಜಾಬಿ ತಾತರ್ನಿಂದ ಕನ್ನಡದ ತಾತರ್ಬೆ ಬೈಬಣ್ಣ ಸಂಜೀವಣ್ಣೆ ಕಾರಣ ಟೀಮ್ ಬ್ಯಾಂಗ್ಳೂರ್ ಬತ್ತನಿಂದ ಯೋಚನೆ ಮಾಡ್ತಂದಲ್ಲ ಅಂಜಾದೆ ಗಡಿಯಾರ ತೂನಗ ಗಂಟೆ ಹೋದ ಕಾಲ ಅಂದೆ ಆ ಬರೀಟ್ ರೆಡಿ ಆಗೋದಿಲ್ಲ ನಾಟಕದಕ್ಕೆ ಸೇರ್ನಗೆ ಬಹುತೇಕರೇ ಭಾಷಣಕ್ಕೆ ಅನ್ನೋ ಸ್ಥಿತಿ ಡಿಜಿ ಪಂಪನ ಮೊಳ ಗೊತ್ತುಂಟು ಪಂಡಿಗೆ ಈ ರೀತಿಯ ರಂಗಡ್ ಬೇರೆ ಬೇರೆ ಬರುವುದ ನಾಟಕ ಚಿಲ್ಲರೆ ಕಾಸದಾಯಿ ಅಂತ ಎಂಚಿನ ಕಲ್ಪನೆ ಇರ್ತದೆ. ಎಂತ ಕಲ್ಪನೆ ನೋಡಿ, ಇದು ನಾಟಕಗಳ ನಮ್ಮ ಜಾತ್ರೆಯ ಜಾಗದಲ್ಲಿ ಇವತ್ತೊಂದು ಬೇರೆ ಕಾರ್ಯಕ್ರಮ ಇಟ್ಕೊಳ್ತಿದ್ರೆ ಈ ವೇದಿಕೆಯಲ್ಲಿ ಆಸನ ಬೇಕಾಗಿರ್ಲಿಲ್ಲ, ನಿಂತ ಜಾಗವೇ ಆಸನ ಆಗ್ತಾ ಇತ್ತು ಏನು ಗೊತ್ತಿಲ್ಲ. ಈ ಜಾಗದಲ್ಲಿ ಇನ್ನೊಂದು ಡಿಜೆ ಇರ್ತಿದ್ರೆ, ಯಾಕಂದ್ರೆ ನಾನೊಂದು ಕಾರ್ಯಕ್ರಮ ಮುಗಿಸಿ ಬಂದು ಇವತ್ತು ಕಾಲೇಜ್ ಇತ್ತು, ಕಾಲೇಜಿನಲ್ಲಿ ಬೆಳಿಗ್ಗೆ ಶುರುವಾಗಿತ್ತು, ಸ್ವಯಂ ಸಂಜೆ ಮುಗ್ದದ್ದು. ಒಂದು 700ಕ್ಕೆ ಹೆಚ್ಚು ವಿದ್ಯಾರ್ಥಿಗಳ ಕೊನೆಯ ಒಂದು ರಿಕ್ವೆಸ್ಟ್ ಇತ್ತು, ಸರ್ ನಾನು ಈ ವಿದ್ಯಾರ್ಥಿ ಕ್ಷೇಮಪಾಲನಾ ಅಧಿಕಾರಿಯಾಗಿ ಕೆಲವೊಂದು ರಿಸ್ಟ್ರಿಕ್ಷನ್ಗಳ ಮಧ್ಯೆ ವ್ಯವಸ್ಥೆ ಇತ್ತು, ಸರ್ ಕೊನೆಯಲ್ಲಿ ಒಂದು ಅರ್ಧ ಗಂಟೆ ಡಿಜೆ ಬಿಡಬೇಕು. ನಾನು ಸುಮ್ಮನೆ ನೋಡ್ತಾ ಇದ್ದೆ, ನೇರ ಎದ್ದು ನಿಲ್ಲಲಾಗದ ಹುಡುಗರು ಕೂಡ ಹೀಗೆ ಮಾಡ್ತಾ ಇದ್ರು ಅದ್ರ ನಡುವೆ. ಕೊನೆಯಲ್ಲಿ ಅಲ್ಲಿವರೆಗೆ ಎಲ್ಲಿ ತಿಳಿದುಕೊಳ್ತಿರ್ಲಿಲ್ಲ ನನಗೆ. ನಾನು ಬರ್ತೀನಿ ಯೋಚನೆ ಮಾಡ್ತಾ ಇದ್ದೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಒಂದು ಸಮುದಾಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇರಬಹುದು, ಆದ್ರೆ ಬಹುತೇಕವಾಗಿ ಒಂದು ಸಂಘವನ್ನು ನೀಡಿದಂತ ಶಿಕ್ಷಣ, ಎರಡು ವರ್ತಮಾನದಲ್ಲಿ ಸಂಘದ ಪರಿವಾರ ಶಾಖೆಯಾಗಿ ಪರಿಷತ್ತಿನಲ್ಲಿ ಕೆಲಸ ಮಾಡುವ ಕಾರಣಕ್ಕಾಗಿ ಯುವ ಸಮುದಾಯ ಮಾನಸಿಕತೆಯನ್ನು ತುಂಬಾ ತೀರ ಕಂಡ ಕಾರಣಕ್ಕಾಗಿ ನನ್ನ ಹತ್ರ ಸದಾನಂದ ಸಲಿಯನ್ ನಾನೊಂದು 10-30 ನಿಮಿಷದಲ್ಲಿ ಬಂದಿದ್ದೆ. ಪ್ರಕಾಶ್ ಜಿ ಅವರು ಬರುವ ಅವ್ರ ಜೊತೆಗೆ ಬಂದಿದ್ದೆ. ಸುಮ್ಮನೆ ಸುತ್ತಾಗಿದೆ, ಸುಮ್ಮನೆ ಸುತ್ತ ಎಲ್ಲಿಗೂ ಬಂದು ಹೋಗಿದ್ದೆ, ಯಾರೂ ಇರಲಿಲ್ಲ, ಅಪ್ಪಿತಪ್ಪಿಯು. ಒಮ್ಮೆ ಕರೆಂಟ್ ಎಲ್ಲ ತೆಗೆದಿದ್ರು, ರಂಗಪೂಜೆ ಆಗ್ತಾ ಇತ್ತು, ಪಲ್ಲಕ್ಕಿ ಉತ್ಸವ ಆಗ್ತಾ ಇತ್ತು, ಸುಮ್ಮನೆ ಸುತ್ತಾಡ್ಕೊಂಡು ಬಂದೆ. ಶಾಮನ್ ಗೊತ್ತು ನಾನು ಹುಟ್ಟು ಬೆಳೆದ ಪರಿಸರ. 2 ವರ್ಷದ ಹಿಂದೆ ಎಂತ ಕಾಕತಾಳೀಯ ಸನ್ನಿವೇಶಗಳನ್ನು ನೋಡಿ, ನಮ್ಮಲ್ಲೂ ಬದಿನಡೆ ಅಂತ ಒಂದು ಜಾಗ ಇದೆ, ದೈವದ ಸಾನ್ನಿಧ್ಯ ಉಳ್ಳಾಕೆ. ಸುಮಾರು 600-700 ವರ್ಷಗಳ ಹಿಂದೆ ಇತಿಹಾಸ ಹೊಂದಿರುವಂತ ಬಂಗಾರಸರ ಕಾಲದಲ್ಲಿದ್ದಂತ ಪ್ರವೃತ್ತಿಯನ್ನು ಪಡೆದಂತ ಬೀಡು. ನಾನು ಬಾಲ್ಯದಲ್ಲಿರುವಾಗ ಅದು ಅಜೀರ್ಣ ಸ್ಥಿತಿ. ನನಗೆ ಇವತ್ತು ರಾತ್ರಿ ಭಜನೆ ಮುಗಿಸಿ ಬರುವಾಗ ಅದೇ ಕಾಡಲ್ಲಿ ಮಲಗಿದ ನೆನಪುಗಳಿದೆ. ಆದರೆ ಭಗವಂತ ಈ ಬಂಧುಗಳ ಜೊತೆ ಸೇರಿ ಬೀಡಿನ ಮನೆತನದ ಒಡನಾಟ ಇರಿಸಿಕೊಂಡು ಇವತ್ತದು 2 ವರ್ಷದಿಂದ ಔನ್ನತ್ಯವನ್ನು ಪಡೆಯಿತು. ನಿನ್ನೆ ಮೊನ್ನೆ ತಾನೇ ನೇಮೋತ್ಸವ ಅದನ್ನು ಕಲ್ಪಿಸಿಕೊಂಡೆ. ಇಲ್ಲಿ ಕೂಡ ಜಯಮ್ಮ ನನ್ಗೆ ಹೊಸಬರಲ್ಲ, ನನ್ಗೆ ಮಾತನಾಡುವಾಗ ತುಂಬಾ ಮಾತಾಡಿದ್ರು. ಒಂದು ಬಗ್ಗೆ ಮುಜುಗರ, ಕೇಳಿಸ್ಕೊಳ್ಳಿ ಮುಜುಗರ, ದೂರದ ಕುಡ್ಲಾರ್ದು ಬರ್ತದೇರಿ, ಭಾರಿ ಭಾಷಣ ಅಲ್ಪಾರೆ ಅಂಚೆ ಪಡ್ತಾಲ ಹೆಚ್ಚಿ ಕರ್ಮಭೂಮಿ. ನಮ್ಮ ಉದ್ಯೋಗಕ್ಕಾಗಿ ವೇಷ ಬೇರೆ ಬೇರೆ ಹಾಕಿದ್ದೀವಿ ಬದುಕಲ್ಲಿ. ಈಗ ಬದುಕಿನ ಅನಿವಾರ್ಯತೆಯ ವೇಷದಲ್ಲಿ ಉಪನ್ಯಾಸಕ ವೃತ್ತಿಗಾಗಿ ಮಂಗಳೂರಲ್ಲಿ ಇದ್ದೀವಿ, ಮತ್ತೆ ಹೊರಡಬೇಕಿಲ್ಲಿಂದ. ಆದ್ರೆ 15-20 ವರ್ಷದಿಂದ ಈ ಪರಿಣಾಮಂಜ ಇರ್ಬೋದು, ಬೆಳಂಜಿ ಇರ್ಬೋದು, ಈ ಪರಿಸರಕ್ಕೆ ಬಂದಿದ್ದೆ ನಾನಿಲ್ಲಿ ಹೇಳಬಾರ್ದು. ಜಯಣ್ಣ ನಮ್ಮ ನಡುಕಾಲದ ಗೆಳೆಯ. ನಾವು ಇನ್ನೇನು ಕಾಲೇಜು ದಿನಗಳನ್ನು ಆರಂಭಿಸಿ ಸಾಮಾಜಿಕವಾಗಿ ನಮ್ಮನ್ನು ಗುರುತಿಸಿಕೊಳ್ಳುವ ಕಾಲದಲ್ಲಿ ಈ ವ್ಯಕ್ತಿ ನಮ್ಮ ಜೊತೆಗೆ ಒಡನಾಡಿ ಆ ದಿನದಲ್ಲಿ ಪರಿವಾರ ಶಾಖೆಯ ಬೇರೆ ಕೆಲಸಗಳಲ್ಲಿ ಒಡನಾಡಿಗಳಾಗಿದ್ದವರು. ಕಾಲದ ಒತ್ತಡವೂ ಗೊತ್ತಿಲ್ಲ, ಭಗವಂತನ ಪ್ರೇರಣೆ ಗೊತ್ತಿಲ್ಲ. ಇಲ್ಲಿ ಹೇಳಿದ್ರೆ ತಪ್ಪು ಭಾವಿಸಿಕೊಳ್ಳುವುದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಜಯನ್ನ ಕೈ ಸುಟ್ಕೊಂಡ್ರು. ಕೈ ಸುಟ್ಕೊಂಡಾಗ ಮನುಷ್ಯ ಬೇರೆ ಕೆಲಸವನ್ನು ಮಾಡ್ತಾನೆ, ನೇತ್ರಾವತಿಯನ್ನು ನೋಡ್ತಾನೆ, ಪಲ್ಗುನಿಯನ್ನು ನೋಡ್ತಾನೆ. ಆದರೆ ಅಂತರ್ಯದಲ್ಲಿ ಶಕ್ತಿ ಇರುವಂತ ವ್ಯಕ್ತಿ ತನ್ನ
ಸೋಲನ್ನು ಸಮಾಜ ಜೀವನಕ್ಕೆ ತೆರೆದುಕೊಳ್ತಾನೆ. ಆ ತೆರೆದುಕೊಳ್ಳುವಿಕೆಯ ಭಾಗವೇ ಬದಿನಡೆಯ ಔನ್ನತ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಎಷ್ಟು ಜನರಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಸದಾನ್ ಮಾತಾಡೋಕೆ ಹೇಳಿದ್ರು, ಒಂದ್ ಕಾಲದಲ್ಲಿ ಇದೆಲ್ಲ ಜಯಣ್ಣನ ಆಸ್ತಿ. ಆಸ್ತಿ ಅನ್ನೋದು ನೆಪವೇ, ಕೊನೆಗೆ ಬೇಕಾದ್ರೆ ಆರೇ. ರೆಮೆಂಡ್ಸ್ನ ಯಜಮಾನನ ಕತೆ ಕೇಳಿ, ನಮ್ಮ ಬಾಲ್ಯದಲ್ಲಿರುವಾಗ ಯಾವ ಬಟ್ಟೆ ಬೇಕು ಅಂತ ಕೇಳಿದ್ರೆ ರೆಮೆಂಡ್ಸ್. ಅದೇ ರೆಮೆಂಡ್ನ ಮಾಲೀಕ ತನ್ನೆಲ್ಲ ಜಾಗವನ್ನು ಮಕ್ಕಳಿಗೆ ಬರೆದು ಕೊಟ್ಟು ಕೊನೆಗೆ ಫುಟ್ಪಾತ್ ಅಲ್ಲಿದ್ದ. ಮನೆ ಇರಲಿಲ್ಲ. ಜಯಣ್ಣನು ಕಳ್ಕೊಂಡಿದ್ರು, ಸ್ವಲ್ಪ ಉಳ್ಕೊಂಡಿತ್ತು. ಭಗವಂತನ ಪ್ರೇರಣೆಯೂ ಗೊತ್ತಿಲ್ಲ. ಈ ಸ್ಥಳದಲ್ಲಿ ಒಂದು ಆಧಿಕ್ಯ ಇತ್ತು. ಬ್ರಹ್ಮಲಿಂಗೇಶ್ವರ ತುಳುನಾಡಿನ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಕೆಲಸಗಳಿಗಾಗಿ ಅಥವಾ ನಿಮಿತ್ತ ಕಾರಣಕ್ಕಾಗಿ ನಾವು ಹೋದವರು. ಪ್ರತಿ ತಾಲೂಕಿನ ಪ್ರತಿ ಗ್ರಾಮದ ಇಂಚಿಂಚು ಗೊತ್ತಿಲ್ಲದಿದ್ರು ಬಹುಭಾಗಗಳು ಗೊತ್ತು. ಆದರೆ ಬ್ರಹ್ಮಲಿಂಗೇಶ್ವರನ ಸಾನ್ನಿಧ್ಯ ಇರುವ ಕ್ಷೇತ್ರಗಳು ಬಾರಿ ಕಮ್ಮಿ. ನಾಗಾರಾಧನೆ ಈ ನೆಲದ ಕಲ್ಪನೆ. ಹಾಗೆ ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರೆ ಭೂ, ಇದನ್ನು ಹೊತ್ಕೊಂಡ ಯಾರು ಅಂತ ಕೇಳಿದ್ರೆ ನಾಗ ಅಂತ ಹೇಳಿದ್ವಿ. ಆದರೆ ಹಿಂದೆ ಬಂಧುಗಳ ನಾಗವನ್ನು ಹೆಕ್ಕಂಡ್ರು ನೋಡಿ. ಕಾಣುವ ಕಣ್ಣಿಗೆ ಅದು ಬರೀ ಹಾವಾದ್ರೆ ಆ ಹಾವಿನಲ್ಲೂ ಭಗವಂತನನ್ನು ಕಾಣೋದು ನೋಡಿ. ನಾಗ ಸೃಷ್ಟಿಕರ್ತನಾಗ್ತಾನೆ. ಈ ಕಲ್ಪನೆಯ ಆಧಿಕ್ಯ ನನ್ನ ನಂಬಿಕೆ. ಆ ನಂಬಿಕೆ ಶ್ರದ್ಧೆ, ಆ ಶ್ರದ್ಧೆ ಶಕ್ತಿ. ಹಾಗಾಗಿ ನಾನು ಯಾವ ಕಾರಣಕ್ಕೂ ಪಾಂಗಣ್ಣಯ್ಯರು ನೋಡಿದೆ ಅಲ್ಲಿ. ನನ್ನ ಬಾಲ್ಯದ ದಿನಗಳಲ್ಲಿ NSS ಅಲ್ಲಿ ಇರುವ ಕಾರಣ ದಿನಗಳಲ್ಲೂ ಪಾಂಗಣ್ಣಯ್ಯರನ್ನು ನೋಡ್ತಾ ಬರೋರು. ಪೌರೋಹಿತ್ಯದ ಕೆಲಸಗಳನ್ನು ಕಂಡವರು ನಮ್ಮೂರಲ್ಲೂ ಅವರೇ ಮಾಡ್ತಾರೆ. ನಮ್ಮೂರ ದೇವಸ್ಥಾನದಲ್ಲೂ ತಂತ್ರಿಗಳವರು. ಹಾಗಾಗಿ ನಾನಿಲ್ಲಿ ಯಾವ ಧರ್ಮ ಜಿಜ್ಞಾಸೆಯನ್ನು ಮಾಡ್ಲಿಕ್ಕೆ ಹೋಗಲ್ಲ. ಆ ಶಕ್ತಿ ನನ್ ಖಂಡಿತ ಇಲ್ಲ. ಆದ್ರೆ ಸದಾನಂದರು ಸ್ವಲ್ಪ ಹೊತ್ತು ನೋವು ಹಂಚ್ಕೊಂಡ್ರು. ಜೇನ ಕಿವಿಯಲ್ಲ ಹೇಳಿದ್ರು, ಕಿಂಚಿನ ಮಲ್ತನ್ನೆಲ್ಲ ಜನ ಬರ್ಪೂಜೇರಿಂದ. ಜೇನ ನಮ್ಮ ಸಮಾಜ ಹೀಗೆ ಇದ್ದದ್ದು. ಆದರೆ ಒಂದು ನನಗೆ ವಿಶ್ವಾಸ ಇದೆ, ಒಂದು ತಲೆಮಾರಿನ ಹಿಂದೆ ಯಾವುದೂ ಇರಲಿಲ್ಲ. ವರ್ತಮಾನದ ತಲೆಮಾರಲ್ಲಿ ಒಂದು ಸಾನ್ನಿಧ್ಯ ಇದೆ. ಮುಂದೊಂದು ತಲೆಮಾರಿನಲ್ಲಿ ಇದು ಭವ್ಯ ಕ್ಷೇತ್ರವಾಗಿ ಇಡೀ ಹಿಂದೂ ಸಮಾಜದ ಶಕ್ತಿ ಕೇಂದ್ರ ಆಗ್ತದೆ ಅನ್ನುವಂತ ಅದಮ್ಯವಾದಂತ ನಂಬಿಕೆ ನನ್ಗೆ ಯಾಕಿದೆ ಅಂತ ಕೇಳಿದ್ರೆ ಆ ಶ್ರದ್ಧೆಯ ಬಂಧುಗಳೆಲ್ಲಿದ್ದೀರಿ. ನಾನು ಬೆಳಿಗ್ಗೆ ಮಾತಾಡ್ತಾ ಹಿರಿಯರು ಹೇಳ್ತಾ ಮಾತು ಇವರು ಅದೇ ಒಂದು ಹೆಂಗ್ ಬರ್ತಾ ಇತ್ತು. ನಾವು ಯುಗಗಳ ಕಲ್ಪನೆಗೆ ಹೋಗ್ತೀವಿ. ಸತ್ಯಯುಗ ಅಂತ ಹೇಳ್ತಾ ಇದ್ರು. ಸತ್ಯಯುಗದಲ್ಲಿ ಎರಡು ರೀತಿಯ ಮಾನಸಿಕತೆ ಇತ್ತು. ಮಾನವರು ಇದ್ರು, ದಾನವರು ಇದ್ರು. ರಕ್ಕಸರಲ್ಲಿದ್ದರೆ ಮನುಷ್ಯರಲ್ಲಿರ್ತಾರೆ. ಆದರೆ ರಕ್ಕಸರ ಲೋಕವೇ ಬೇರೆ ಇತ್ತು, ಮಾನವರ ಲೋಕವೇ ಬೇರೆ ಇತ್ತು. ತ್ರೇತಾಯುಗಕ್ಕೆ ಬನ್ನಿ, ರಕ್ಕಸರು ಇದ್ರು, ಮಾನವರು ಇದ್ರು. ಹಾಗಂತೇಳಿ ಅವರಿಗೆ ಬೇರೆ ದೇಶ ಇರಲಿಲ್ಲ. ರಕ್ಕಸರು ಅದೇ ದೇಶದಲ್ಲಿದ್ರು, ಮಾನವರು ಅದೇ ದೇಶದಲ್ಲಿದ್ರು. ನೀವು ದ್ವಾಪರಕ್ಕೆ ಬನ್ನಿ, ಅಲ್ಲಿ ಮಾನವರಿದ್ರು, ರಕ್ಕಸರಿದ್ರು. ಅವರು ಬೇರೆ ಬೇರೆ ಮನೆಯಲ್ಲಿಲ್ಲ, ಒಂದೇ ಕುಟುಂಬದಲ್ಲಿ ಇದ್ರು. ಸತಿಯುಗದಲ್ಲಿ ಬೇರೆ ಬೇರೆ ದೇಶದಲ್ಲಿದ್ರು, ದ್ವಾಪರದಲ್ಲಿ ಒಂದೇ ದೇಶದಲ್ಲಿ ಬೇರೆ ಬೇರೆ ಕಡೆ ಇದ್ರು. ದ್ವಾಪರಕ್ಕೆ ಬಂದಾಗ ಒಂದೇ ಕುಟುಂಬದಲ್ಲಿ ಇದ್ರು. ಕಲಿಯುಗಕ್ಕೆ ಬಂದಾಗ ರಕ್ಕಸರೂ ದೂರ ಇಲ್ಲ, ಮನುಷ್ಯರೂ ದೂರ ಇಲ್ಲ. ಅವರಿಬ್ಬರು ಮನುಷ್ಯರಾಗಿ ಬೆರೆತು ಹೋಗಿದ್ದಾರೆ. ಹಾಗಾದ್ರೆ ನನ್ನೊಳಗೆ ಬೆರೆತು ಹೋದಂತ ಈ ರಾಕ್ಷಸಿ ಪ್ರವೃತ್ತಿಯನ್ನು ಎಲ್ಲಿ ಕಲಿಯುವುದು? ಕಲಿಯುವುದರ ಶಕ್ತಿ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದು ದೈವಸ್ಥಾನಗಳು, ದೇವಸ್ಥಾನಗಳು, ಭಜನಾ ಮಂದಿರಗಳು. ನೋಡ್ತಾ ಇದೆ, ಓ ಈ ಭಾಗದಲ್ಲಿ ಹುಡುಗರು ಹುಡುಗಿಯರು ಕೈಕೊಟ್ಕೊಂಡು ನಿಂತ್ಕೊಂಡಿದ್ರು. ನಾನು ಪ್ರಾರಂಭದಲ್ಲಿ ಎನಿಸಿದೆ ಕಾಲೇಜ್ ವಿದ್ಯಾರ್ಥಿಗಳ ಅಂತ. ಯೂನಿಫಾರ್ಮ್ ಇತ್ತು, ಬೆಣ್ಣ ಹಿಂದೆ ಬ್ರಹ್ಮಶ್ರೀ ಭಜನಾ ಮಂಡಳಿ ಅಂತ ಇತ್ತು. ನೋಡಿ, ಪ್ರಿನ್ಸಿಪಾಲ್ ಮುಂದೆ ಕೈ ಕಟ್ಕೊಳ್ಳ ನಿಂತ್ಕೊಳ್ಳಲ್ಲ ಈ ಕಾಲದಲ್ಲಿ.
ಲೆಕ್ಚರ್ಸ್ ಬಂದ್ರೆ ಸೆಲ್ಯೂಟ್ ಹೊಡೆಯಲಿಕ್ಕೂ ಈಗ ಹೊಡೆಯುವ ಕಾಲವೂ ಈಗ ಹೋಗಿದೆ. 5 ವರ್ಷದಿಂದ ಈಗ ಹೊಡಿತಾ ಇದ್ರು ನಮ್ಮ ಕ್ಯಾಂಪಸ್ ಅಲ್ಲಿ. ಯಾರಿಗೂ ಪುರುಷೋತಿದ್ರು. ಅದೆಲ್ಲವೂ ಮೀರಿ ಇಲ್ಲಿ ಶ್ರದ್ಧೆಯನ್ನು ನಿಂತ್ಕೊಂಡಿದ್ರು. ಯಾಕೆ ಈ ಶ್ರದ್ಧೆ ಬಂತು? ಆ ಶ್ರದ್ಧೆಯ ಉದ್ದೀಪನ ಎಲ್ಲ ಆಯ್ತು. ಅದು ಶ್ರದ್ಧಾ ಕೇಂದ್ರದಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ವಿಜಯನ್ನ ಬೆಳೆಯಿಂದ ನನ್ಗೋಸ್ತಲ್ಲ, ಬೇರೆ ಕಾರಣಗಳಿಗಾಗಿ. ಹಾಗೆ ನೋಡ್ತಾ ಹೋದೆ, ಹಿಂದೂ ಸಮಾಜದಲ್ಲಿ ನಾವು ಹಿಂದುಳಿದ ಸಮುದಾಯ ಅಂತ ಏನು ಕರಿತೀವ, ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೂದ್ರ ಸಮಾಜ ಅನ್ನಂತ ಕರಿತೀವ, ಆ ಸಮಾಜದ ಬಹುತೇಕ ಕಲ್ಮಶ ಇಲ್ಲ. ಆ ಕಲ್ಮಶವನ್ನು ಕಿತ್ತು ಮುಂದಿನ ದಿನದಲ್ಲಿ ನಾನು ಸಮಾಜಮುಖಿಯಾಗಿ ಜೋಡಿಸ್ತಲೇ ನನ್ನನ್ನು ಈ ನೆಲದ ತೆರೆದುಕೊಳ್ಳಬಹುದ ಈ ಜಿಜ್ಞಾಸೆಗೆ ಈ ಸಾನ್ನಿಧ್ಯ ಶಕ್ತಿ ಕೊಡ್ಲಿ ಅಂತ ಹೇಳ್ತೀನಿ ನಾನು. ಬಂಧುಗಳೇ, ಒಂದು ಕಡೆ ಮನುಷ್ಯನೊಳಗೆ ದಾನವ, ಮನುಷ್ಯನೊಳಗೆ ಮನುಷ್ಯ, ಮನುಷ್ಯನ ದಾನವ ಪ್ರವೃತ್ತಿಯನ್ನು ಕೆತ್ತಲಿಕ್ಕೆ, ಅವರಲ್ಲಿ ದೈವಿ ಪ್ರವೃತ್ತಿಯನ್ನು ಮೆಟ್ಟಲಿಕ್ಕೆ ದೇವಸ್ಥಾನಗಳು ಪ್ರೇರಣೆ ಕೇಂದ್ರಗಳಾಗಬೇಕಾದ್ರೆ ನಾವು ತಿಳಿದುಕೊಳ್ಳಬೇಕಲ್ಲ. ಅದಕ್ಕೆ ಗೊತ್ತಿಲ್ಲ. ತಂಗಿಯಂದ್ರನ್ನು ಸ್ವಲ್ಪ ಸಂಖ್ಯೆಯಲ್ಲಿ ಕಂಡೆ, ಹಾಗೆ ನೋಡಿ ದೊಡ್ಡ ಸಂಖ್ಯೆ ಇದೆ. ಒಂದಷ್ಟು ತಂಗಿಯಂದ್ರು ರೀಲ್ಸ್ ನೋಡ್ತಾ ನಗ್ತಾ ಇರ್ಬೋದು, ಒಂದಷ್ಟು ಅಮ್ಮಂದಿರು ಬಿಗ್ ಬಾಸ್ ಆಗ್ತಾ ಇದೆ ಗೊತ್ತಿಲ್ಲ, ಮುಗ್ದಿರ್ಬೇಕು. ಅದು ಸೀರಿಯಲ್ ನಡೀತಾ ಇದೆ, ಮನೆಯನ್ನು 3 ಬಾಗಿಲು. ಒಬ್ಬ ಕೇಳ್ತಾ ಇದ್ದೆ ನಾನು, ಎಂತ ಪ್ರತಿಭೆ ನೋಡಿ, ಸೀರಿಯಲ್ ಅಲ್ಲೂ ಮನೆಯನ್ನು 3 ಬಾಗಿಲು, ಮನೆಯಲ್ಲಿ 3 ರೀತಿಯ ಮನಸ್ಥಿತಿ. ನಿಮ್ ಮನೆಯಲ್ಲಿ ಯೋಚನೆ ಮಾಡಿ, ಒಂದಿಬ್ರು ಬಂದಿರ್ಬೋದು, ಒಂದಿಬ್ರು ಬೇರೆ ಕಡೆ ಇರ್ಬೋದು, ಒಂದಿಬ್ರು ಮನೆ ಒಳಗಡೆ ಇರ್ಬೋದು. ಈ 3 ಬಾಗಿಲು 1 ಬಾಗಿಲಾಗುವುದು ಯಾವಾಗ? ಆ 1 ಬಾಗಿಲಾಗುವ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ನೆಲದ ಪ್ರಕ್ರಿಯೆ. ಇತ್ತೀಚೆಗೆ ಒಂದು ಬೈಠಕಲ್ಲಿ ಕೂತ್ಕೊಳ್ತಾ ಇದೆ, ಹಿರಿಯರು ಮಾತಾಡ್ತಾ ಇದ್ರು. ನಾವು ಒಂದೇ ಆಗಿದ್ದವರು, ಯಾವ ಕಾಲದಲ್ಲೂ ಒಂದೇ ಇದ್ದವರು, ಆದ್ರೆ ಒಂದಾದವರು ನಾವು 2 ಆಗಿದ್ದೀವಿ. ಆ ಕಾರಣಕ್ಕಾಗಿ 100 ವರ್ಷ ಇತಿಹಾಸ ಇರುವಂತ ಬದಿನಡಿಯ ಕ್ಷೇತ್ರ ಕೂಡ ಅಜೀರ್ಣ ಆಯಿತು. ಬದಿನಡೆ ಒಂದಲ್ಲ, ಭಾರತದಾದ್ಯಂತ ಸಂಚಾರ ಮಾಡಿದ್ರೆ ಈ ವ್ಯವಸ್ಥೆಗಳಿದೆ. ರಾಮ ಮಂದಿರ ನನ್ ಕರೆಕ್ಟ್ ಬಂದಿತ್ತು 8ನೇ ತರಗತಿ. ಹೋರಾಟಗಳಾಗ್ತಾಯಿತ್ತು. ನನ್ನೂರಿನಲ್ಲಿ ಹೋಗಿದ್ರು ನಮ್ಮ ಹಿರಿಯರು ಕಾರ್ಯಕರ್ತರು. ಅಯೋಧ್ಯೆಗೆ ತಲುಪುವ ಧನ್ಯತೆ ಇತ್ತು. ಇನ್ನೊಂದು ಕಡೆ ಕುಹಕ ಆಗ್ತಾ ಇತ್ತು. ಅಯ್ಯೋ, ರಾಮ ಇದ್ದ ಅನ್ನೋದಕ್ಕೆ ಗ್ಯಾರಂಟಿ ಏನು? ನೋಡಿ, ಪ್ರಶ್ನೆ ಇದೆಲ್ಲ ಕಾಡ್ತದೆ. ಯತಿ ಈ ಪದ ಮಾತಾಡುವವರು ಇದ್ದಾರೆ, ಇವತ್ತೆಲ್ಲ 1000 ವರ್ಷದ ಹಿಂದೆ ಇದ್ದಾರೆ. ಇದು ಹಿಂದೂ ಸಮಾಜದ ವೈಶಿಷ್ಟ್ಯ. ನನ್ಗೆ ಇವತ್ತು ನೆನಪಿದೆ, ಅದು ಕಿವಿಯಲ್ಲಿ ಗುಂಬಿಡೋದು. ಜೈನನಿಗೆ ನೆನಪಿದೆಯೋ ಗೊತ್ತಿಲ್ಲ, ಕುಂಬಳ ಸುಂದರರಾವ್ ಬೆಳ್ತಂಗಡಿ ಬಂದಿದ್ರು, ತಿಳ್ಕೊಂಡ್ರು, ಪುಣ್ಯಾತ್ಮರು. ಮಾತಾಡೋರು ಹೇಳ್ತಾ ಇದ್ರು, ರಾಮ ಇದ್ದ ಅನ್ನೋದಕ್ಕೆ, ಅಯೋಧ್ಯೆಯಲ್ಲಿ ರಾಮ ಇದ್ದ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳುವವರಿಗೆ ಒಂದು ಉತ್ತರ ಕೊಟ್ಟಿದ್ರು. ಅಲ್ಲೊಂದು ಮಗು ಇದೆ, ಆ ಪುಟ್ಟ ಮಗುವಿನ ಹೆಸರು ಏನು ಅಂತ ಗೊತ್ತಿಲ್ಲ. ಒಂದು ಪುಟ್ಟ ಮಗುವಿನ ಜೊತೆಗೆ ನಾನು ಬೆಳಿಗ್ಗೆ ಮಾತಾಡಿದೆ. ನಮ್ಮ ಕಾಲೇಜಿಗೆ ಬಂದಿದ್ರು ಕಲೀಗ್ಸ್. ರಾಧ್ಯ ಅಂತ ಅವಳ ಹೆಸರು. ಈ ಮಗುವನ್ನು ರಾಧ್ಯ ಅಂತ ಇಟ್ಕೊಳ್ಳೋಣ. ಅವ್ರು ಬಂದಿದ್ರು, ಅಚ್ಚಿನಿ ಅಂತ ಹೇಳಿದ್ರು. ಅವ್ರ ಹೆಸರು ಅಶ್ವಿನಿ ಅಂತ, ಡಿಗ್ರಿ ಕಾಲೇಜ್ ಲೆಕ್ಚರ್. ಅಚ್ಚಿನಿ ಅಂತ ಹೇಳಿದ್ರು. ನಿನ್ನಪ್ಪ? ಅಪ್ಪ ಪಪ್ಪ ಅಂತ ಹೇಳಿದ್ಲು. ಇಷ್ಟೆಲ್ಲ ಆಯ್ತಾ? ನಾನು ಬಿಟ್ಟೆ. ಅಮ್ಮನ ಹತ್ರ ಹೋಗಿ ಕೇಳ್ತಾ ಇದ್ಲು, ಅಮ್ಮ ಅಮ್ಮ ಪಪ್ಪನ ಪುದರ್ಗಾದೆ ಅಂತ. ಅಶ್ವಿನ್ ಮೇಡಮ್ ಎಲ್ಲ ಹೇಳಿದ್ರು, ದೀಪಕ್ ಅಂತ. ಆ ಮಗುವಿಗೆ ಅಪ್ಪನನ್ನು ತೋರಿಸಿದ ಅಮ್ಮ ಡೈರೆಕ್ಟ್ ಅಪ್ಪನನ್ನು ಮಗು ನೋಡಲಿಲ್ಲ. ಅಮ್ಮ ಹೇಳಿಲ್ಲ, ನೋಡ್ಕಣೋ ಅವು ನಿನ್ನಪ್ಪ. ಆ ಮಗು ಬೆಳೀತದೆ. ಸೆಕ್ರೆಡ್ ಆರ್ಟ್ ಮೇಡಮ್ ತಿರ್ನಲ್ಲಿ ಓದ್ತದೆ, ಉಜಿರಿಯಲ್ಲಿ ಓದ್ತದೆ ಗೊತ್ತಿಲ್ಲ. ಸೈನ್ಸ್ ಓದ್ಕೊಂಡು ಬಂದು ಓದ್ತಿಟ್ಕೊಳ್ಳೋಣ. PUC ದಾಟಿದ ಮೇಲೆ ಮಕ್ಕಳಿಗೆ ಜಿಜ್ಞಾಸೆ ಬರ್ತದೆ, ಅಮ್ಮ ಅವ ಅಪ್ಪ
ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಯಾವತ್ತಾದ್ರೂ ಪ್ರಶ್ನೆ ಕೇಳ್ತದೆ ಮಗುವಿನ ಅಂಗನಲ್ಲಿ? ಕೇಳ್ತದ? ಯಾಕೆ ಕೇಳಲ್ಲ? ಅಮ್ಮನ ಮೇಲಿನ ನಂಬಿಕೆ, ಅಮ್ಮನ ಮೇಲಿನ ವಿಶ್ವಾಸ, ಶ್ರದ್ಧೆ. ಯಾವತ್ತು ಅವನು ಅಪ್ಪ ಅನ್ನೋದಕ್ಕೆ DNA ಟೆಸ್ಟ್ ಮಾಡುವಂತ ಕೇಳಲೇ ಇಲ್ಲ. ರಾಮ ಈ ನೆಲದವನು, ರಾಮ ಮರ್ಯಾದೆ ಪುರುಷೋತ್ತಮ, ಅಯೋಧ್ಯೆಯಲ್ಲಿದ್ದ ಸೀತಾಪತಿ, ದಶರಥ ಕುಮಾರ, ಅವನವನ ಕಂಠ, ಲಕ್ಷ್ಮಣವನ ತಮ್ಮ ಅಂತ ಕೇಳ್ತಾ ಬೆಳೆದ ನಾವುಗಳಿಗೆ ಕುಂಬಳೆಯವರು ಹೇಳ್ತಾ ಇದ್ರು ಅವನು ಅಯೋಧ್ಯಾಪತಿ ಅಂತ. ರಾಮನಿಗೋಸ್ಕರ ಅವರ ಮಗ ಕುಶ ಕಟ್ಟಿದ್ದು ಅಂತ ಇತಿಹಾಸ ಪುರಾಣ ಹೇಳ್ತದೆ. ಅಯೋಧ್ಯೆಯಲ್ಲಿ ಕುಶನಿಗೆ ರಾಮ ಅಪ್ಪನಾಗಿ ಇಲ್ಲ, ಕುಶನ ಕಣ್ಣಿಗೆ ರಾಮ ಅಪ್ಪನಾಗಿ ಕಾಣಲಿಲ್ಲ, ರಾಮ ಭಗವಂತನಾಗಿ ಕಂಡ. ಮಂದಿರ ಕಟ್ಟಿದ, ಆ ಮಂದಿರ ಉಜ್ಜೀವನವನ್ನು ಪಡೆಯಿತು, ಆರಾಧನೆಯನ್ನು ಪಡೆಯಿತು. ಮುಂದಿನ ಇತಿಹಾಸ ಹೇಳ್ತದೆ, ಯಾವತ್ತು ಮೊಘಲರ ಆಕ್ರಮಣ ಆಯಿತೋ, ಬಾಬರಿ ಕಾಲಿಟ್ನೋ, ಅವನ ದಂಡನಾಯಕ ಮೀರ್ ಸಾದಿಕ್ ಆ ಮಂದಿರವನ್ನು ನೋಡ್ದ. ನಾನು ಹೇಳುವುದಿಲ್ಲ, ಮೀರ್ ಸಾದಿಕ್ ಹೊಡಿಬೇಕಾದ್ರೂ 10 ಯುದ್ಧಗಳು ನಡೆದಿದೆ, ಲಕ್ಷಾಂತರ ಜನರ ಪ್ರಾಣಾರ್ಪಣೆಯಾಗಿದೆ. 1426ರ ನಂತರದ ಹೋರಾಟಗಳು ಇತಿಹಾಸ ಹೇಳ್ತದೆ. ಹತ್ತಿರ 73ಕ್ಕೂ ಅಧಿಕ ಯುದ್ಧಗಳು, 3.5 ಲಕ್ಷಕ್ಕೂ ಅಧಿಕ ಜನರ ಪ್ರಾಣಾರ್ಪಣೆ. ಫಲಸ್ವರೂಪ ಇವತ್ತು ಅದೇ ಮಂದಿರ ಮತ್ತೆ ಪುನಃ ಜೀವನವನ್ನು ಕಾಣ್ತಾ ಇದೆ. ರಾಮ ಬರೀ ಭಗವಂತನಾಗಿ ಇಲ್ಲ, ರಾಮ ಭಾರತದ ಅಸ್ಮಿತೆಯ ಸಾಂಸ್ಕೃತಿಕತೆಯ ಪ್ರತೀಕವಾಗ್ತಾ ಇದ್ದಾನೆ. ರಾಮ ಮಂದಿರ ಬರೀ ಮಂದಿರವಾಗ್ತಾ ಇಲ್ಲ, ರಾಷ್ಟ್ರ ಮಂದಿರವಾಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಜಯಣ್ಣ ಆತಂಕದಿಂದ ಹೊರಬನ್ನಿ. ಶ್ರದ್ಧಾ ಕೇಂದ್ರಗಳು ಕಾಲ ನಿಮಿತ್ತದ ಕಾರಣಕ್ಕಾಗಿ ಕಣ್ಗೊಳಿಸ್ತದೆ. ಒಂದ್ ಕಡೆ ಅದು ವಿಸ್ಮೃತಿಗೆ ಹೋಗ್ಬೋದು, ಹಾಗಂತೇಳಿ ಅದು ಸರ್ವನಾಶ ಅಲ್ಲ, ಉಜ್ಜೀವನವನ್ನು ಪಡೆಯುತ್ತದೆ. ಇವತ್ತಲ್ಲ ನಾಳೆ ನಿಮ್ಮ ಶ್ರದ್ಧೆ, ನಿಮ್ಮ ತಂಡದ ಶ್ರದ್ಧೆ, ಕರಸೇವಕರ ಶ್ರದ್ಧೆಗಳು ಈ ಕ್ಷೇತ್ರವನ್ನು ಉಜ್ಜೀವನ ಮಾಡೇ ಮಾಡ್ತದೆ. ಬಳೆಂಜ ಮಾತ್ರ ಅಲ್ಲ, ಇಡೀ ತಾಲೂಕಿನ ಶ್ರದ್ಧಾ ಕೇಂದ್ರವಾಗಿ ಎದ್ದು ನಿಲ್ತದೆ. ಆ ಮಾನಸಿಕತೆಯನ್ನು, ಆ ಶ್ರದ್ಧೆಯನ್ನು ನಾವು ಬಳಸ್ಕೊಳ್ಬಹುದಾ? ಅಮ್ಮಂದಿರು ಇದ್ದೀರಿ, ಅಮ್ಮಂದಿರು ಇದ್ದೀರಿ, ಅಪ್ಪಂದಿರು ಇದ್ದೀರಿ. ಕೇಶವ ಬಂಗಿರೋ ಒಳ್ಳೆಯವನ ಅಂತ ಕೇಳಿದ್ರೆ ನಾನೇ ಹೇಳ್ತೀನಿ, ನಿನ್ ಗೊತ್ತು ನನ್ನ ಮಿತಿಗಳು, ನನ್ನ ದೌರ್ಬಲ್ಯಗಳು. ಆದ್ರೆ ನನಗೊಂದು ಅವಕಾಶ ಇದೆ. ನನಗೆ ಬದುಕು ಕೊಟ್ಟನೆಲ್ಲ, ನನಗೆ ಅನ್ನ ಕೊಟ್ಟನೆಲ್ಲ, ಅದ್ ನೆಲಕ್ಕೆ ನಾನು ಏನಾದ್ರೂ ಕೊಡ್ಬೇಕಲ್ಲ, ನನ್ನ ಕರ್ತವ್ಯ ಅಲ್ವಾ? ಹಿಂದೂ ಸಮಾಜ ಸಾವಿರಾರು ವರ್ಷಗಳಿಂದ ಇವತ್ತು ಜೀವಂತ ಸಮಾಜ ಹೇಗಿದೆ ಕಾರಣ ಈ ಕಾರಣಕ್ಕಾಗಿ ಇದೆ. ಹಾಗಾಗಿ ಬದಿನಡಿಯಲ್ಲಿ ನಾಗಬ್ರಹ್ಮನ ಸಾನ್ನಿಧ್ಯದಲ್ಲಿ, ಬ್ರಹ್ಮಲಿಂಗೇಶ್ವರನ ಔರಥ್ಯದಲ್ಲಿ, ಅಣ್ಣನ ಪಂಜುರ್ಲಿಯ ಕಾರ್ಮಿಕದ ಮಧ್ಯೆ, ಶಾಸ್ತ್ರಾವು ಭಗವಂತನ ನಿತ್ಯ ಆರಾಧನೆಯ ಮಧ್ಯೆ ನಾನು ಈ ಕ್ಷೇತ್ರದಲ್ಲಿ ತಿಳಿಸ್ಕೊಳ್ಬಹುದಾ? ಹೆಸರು ಉಲ್ಲೇಖ ಮಾಡಬಾರದು. ನನಗೆ ಈ ಕ್ಷಣ ಜಯಣ್ಣ ಯಾವ ಸಮುದಾಯ ಅಂತ ಗೊತ್ತಿಲ್ಲ. ಸುಮ್ಮನೆ ಕೇಳಿದೆ, ಮಡಿವಾಳ ಸಮಾಜ ಅಂತ ಹೇಳಿದ್ರು. ಅವರ ಎದೆಯಲ್ಲ ನೋವಿತ್ತು. ಎಂಗ್ಲ ಸಮುದಾಯ ಎಲ್ಲ ಸಮುದಾಯ ಅಂಚಂತ್ರ ಬಣ್ಣಾಪನದಾನೆ ಅಂತ. ಸಮಾಜ ಹೀಗೆ ಅಲ್ವರಿ? ಪಾಂಡವರು ಕಾಡಲ್ಲಿದ್ರು, ಕೌರವ ಹಸ್ತಿನಾವತಿಯಲ್ಲಿದ್ದ. ಕಾಡಿನಲ್ಲಿರುವಂತಹ ಪಾಂಡವರಿಗೆ ತೊಂದರೆ ಕೊಡಬೇಕು ಅಂತ ಕೌರವ ಸಹಿತವಾಗಿ ಕರ್ಣಾದಿಗಳು ಕಾಡಿಗೆ ಬಂದರು. ಕಾಡಿಗೆ ಬರುವಂತಹ ಹೊತ್ತಿಗೆ ಯಕ್ಷನೊಬ್ಬನು ಎದುರು ಸಿಕ್ಕಿ ಕೌರವನಿಗವರಿಗೂ ಜಗಳ ಆಗಿ ಉಳಿದವರನ್ನೆಲ್ಲ ಓಡಿಸಿದ ಯಕ್ಷ ಕೌರವನನ್ನು ದುರ್ಯೋಧನ ಮಡದಿ ಭಾನುಮತಿ ಕಾಡಿಗೋಡು ಬರ್ತಾಳೆ. ಧರ್ಮರಾಜನ ಹತ್ರ ಹೇಳ್ತಾಳೆ, ಧರ್ಮಜ, ನನ್ನ ಗಂಡನನ್ನು ಯಕ್ಷ
ಧರ್ಮಜ, ದಯವಿಟ್ಟು ನನ್ನ ಗಂಡನನ್ನು ನನಗೆ ದಯಪಾಲಿಸು. ಧರ್ಮಜ ಭಯ ಕೊಡ್ತಾನೆ, ಚಿಂತಿಸಬೇಡ ಅಂತ. ಪಕ್ಕದಲ್ಲಿ ನಮ್ಮಂತ ಬಿಸಿ ರಕ್ತದ ಇವರೇ ಹೇಳ್ತೀನಿ, ಎಲ್ಲ ಕಡೆ ಹೇಳ್ತೀನಿ. ಎಷ್ಟೋ ಅಮ್ಮಂದಿರು ಮಕ್ಕಳನ್ನ ಕರ್ಕೊಂಡು ಬರುವುದೇ ಇಲ್ಲ. ಇದಾಗಿದೆ ಪರೀಕ್ಷೆ ಇದ್ಯಾ ಹಾಗಂತೇಳಿ ಅಮ್ಮ ಹೊರಗೆ ಅವರೇ ಹೇಳ್ತಾಳೆ, ಅಮ್ಮ ಮೊಬೈಲ್ ಇದ್ರೆ ಕೊಟ್ಟು ಹೋಗು, ನಾನೊಬ್ಬಳು ಇರ್ತೀನಿ ಅಂತ. ಇವನು ಆ ಶಬ್ದ ಪುಟಿದೆ ಹೇಳಿ ಹೀಗಿದ್ರೆ 6 ಮಕ್ಕಳಕ್ಕೆ ಹೋಗ್ತೀವಿ, ಪಿರಿಯಡ್ ಅಂತಾರಲ್ಲಿ ಎದುರಿಡ್ ಅಂತ ಇನ್ವಿಟೇಷನ್ ಇರುವುದಿಲ್ಲ. ಬದಿನಾಡಿಯಲ್ಲಿ ಜಾತ್ರೋತ್ಸವ ಇದೆ. ಇವ್ರು ಶಂಕ್ಲಾಡ ಕಾಕಜಿ ವೈಜಿ ನೋಡಿ, ನನ್ನ ಮನಸ್ಸು ಹೇಗೆ ದಯವಿಟ್ಟು ಯೋಚನೆ ಮಾಡಿ. ಆ ನಾಟಕ ಅದನ್ನು ಹೇಳ್ತದ್ದು ಗೊತ್ತಿಲ್ಲ. ನೀವು ಚಿಲ್ಲರೆ ಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ, ಚಿಲ್ಲರೆ ಮನಸ್ಸನ್ನು ಬಿಟ್ಟು ವರ್ತಮಾನದ ಅಗತ್ಯ ಇದು. ಈ ಚಿಲ್ಲರೆ ಮನಸ್ಸನ್ನು ಕಿತ್ತು ನನ್ನ ಕೆಲಸ, ನನ್ನ ಸಮಾಜದ ಕೆಲಸ ಅನ್ನುವಂಥ ಶ್ರದ್ಧೆಯ ಭಾವ ಜಾಗೃತವಾಗಿ ಆ ಶಕ್ತಿ ಕ್ಷೇತ್ರದಿಂದ ಸಿಗಲಿ ಅಂತ ಹೇಳ್ಕೊಳ್ತಾ ನಿಮ್ಗೆಲ್ಲ ಒಂದಿಷ್ಟು ನನ್ನ ಮಾತು ಜೋರಾಗಿ भारत माता की जय, बोलो भारत माता की जय, बोलो भारत माता की जय. 5 ಸರಿ ಹೇಳಿದರು. 11 ಕೈಗಳು ಮೇಲೆ ಬಂತು. ಹತ್ತಿರ 40 ಹೆಚ್ಚು ಜನ ಇದ್ದೀವಿ. 40 ಸೇರಿದ್ರು 80. ಈ ಕಡೆಯಿಂದ 2 ಕೈ ಬಂದದ್ದು. ಮೊಬೈಲ್ ಕೈಯಲ್ಲಿ ಉಂಟಂತ ಗೊತ್ತಿಲ್ಲ ನನಗೆ. ಮೊಬೈಲ್ ಇದ್ರೆ ಪಕ್ಕದಲ್ಲಿ ಇಡುವ. ಅಣ್ಣ ಶ್ರದ್ಧೆ ಯುವಕರು ಭಲೋ ಭಾರತ್ ಮಾತಾಕಿ ಅಂತ ಹೇಳಿದ್ರು. ಹಿರಿಯರಿದ್ದಾರೆ, ಶಾಮಣ್ಣ ಹಿರಿಯರು ಎಲ್ಲರೂ ಇದ್ದಾರೆ, ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಮನಸ್ಸನ್ನು ನಾನು ಟೈಮ್ ಆಯ್ತು ಅಂತ ನನ್ಗೂ ಗೊತ್ತು, ನಾನೀಗ ಮಂಗಳೂರು ರೀಚ್ ಆಗ್ಬೇಕು. ಆಮೇಲೆ ಜೋರಾಗಿ ಸುತ್ತಮುತ್ತ ನಿಂತವರು ಕೂಡ ಇದ್ದೀರಿ, ದೇವಸ್ಥಾನದ ಪ್ರಾಂಗಣ, ಆ ಪ್ರಾಂಗಣ ಈ ಪ್ರಾಂಗಣ ಎಲ್ಲರೂ ನಿಂತಲ್ಲೇ ಕೂತಲ್ಲೇ ಮೊಬೈಲ್ ಇದ್ದರೆ ಪಕ್ಕಕ್ಕಿಟ್ಟು 2 ಕೈಯನ್ನು ಮೇಲೆತ್ತಿ 22ನೇ ತಾರೀಕು ಜನವರಿ 22ಕ್ಕೆ ಮತ್ತೊಮ್ಮೆ ದೀಪಾವಳಿ ಆಚರಣೆ ಇದೆ. ಆ ದೀಪಾವಳಿ ಬದಿನಡೆಯಲ್ಲಿ ಇವತ್ತು ಪ್ರಾರಂಭ ಆಗ್ತದೆ ಅಂತ ಯೋಚನೆ ಮಾಡ್ತಾ ಅಂತ ಸುಂದರವಾಗಿ ಜಾತಿಯನ್ನು ಮೀರಿ ಬ್ರಹ್ಮಶ್ರೀ ನಾರಾಯಣಗುರು ಹೇಳಿದಂತೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು. ಮನುಷ್ಯ ಜಾತಿ ಯಾವುದಾದರೇನು, ಮನುಷ್ಯ ಒಳ್ಳೆಯನಾದರೆ ಸಾಕು ಎಂಬ ಭಾವನೆಯಿಂದ ಇಡೀ ಹಿಂದೂ ಸಮಾಜ ಒಂದು ಕ್ಷೇತ್ರದ ಶ್ರದ್ಧಾ ಕೇಂದ್ರದ ಮೇಲೆ ಅತ್ಯಂತ ಭಕ್ತಿ ಇಟ್ಟು ಬಂದಾಗ ಮಾತ್ರ ಒಂದು ಕ್ಷೇತ್ರ ಉಳಿತದೆ ಎಂಬ ದೃಷ್ಟಿಯಿಂದ ಸುದೀರ್ಘವಾಗಿ ನಮ್ಮೊಂದಿಗೆ ಮಾತನಾಡಿದಂತ ನಮ್ಮೆಲ್ಲರ ಆತ್ಮೀಯರು ವಾರ್ಪಿಗಳು. ಇದೀಗ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿಗಳು ಕಟೀಲ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಇದೀಗ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತ ಯುವ ಮಿತ್ರರು
विनंती
ಅನ್ನ ಪ್ರಸಾದನ ಏರು ನಗಲ ಸ್ವೀಕಾರ ಮಾಡಿದ ಜನ ಅಣ್ಣ ಅದು ಬೇಗ ಅನ್ನ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಮುಂಚೆ ನೇಮೋತ್ಸವ ಆರಂಭಿಸಿದ ಕಡೆ ಶಿಲರೇ ನಾಟಕದ ಪ್ರಾರಂಭವನ್ನು ನಾಟಕ ಪ್ರಿಯರಿಗೆ ವೇದಿಕೆಯ ಮುಂಭಾಗದಲ್ಲಿ ಶೇರಡ ಆಸನರ ಅವರು ಬಂದಿರುವುದಿಲ್ಲ. ಪಂಚಲಿಂಗೇಶ್ವರ ದೇವರ ಮನಸ್ಸು ತುಂಬುವುದೇ ಒಂದು ಪ್ರಕಾರವಾದ ದುರ್ಗಾಪರಮೇಶ್ವರ ದೇವರ ಮನಸ್ಸು ತುಂಬುವುದೇ ಒಂದು ಪ್ರಕಾರವಾದ ಈ ಜಾಗದ ಮಂಡಳ ಆರಾಧನಾ ಕಲಾಶಕ್ತಿಯ ಶಾಸ್ತಾರ ನಾಗಬ್ರಹ್ಮಲಿಂಗೇಶ್ವರ ದೇವರನ್ನ ಚಿತ್ತೊಂದಿರ ಬಂದವೇ ಪ್ರಕಾರದ ಪರಿವಾರ ದೇವರನ್ನ ಮನಸ್ಸು ತುಂಬುವುದೇ ಒಂದು ಪ್ರಕಾರವಾದ ವಿಲ್ಚಾಂಡಿನ ದಿವಸ ಪ್ರಸನ್ನಗಳ ಪ್ರಾರ್ಥನಾ ತನ್ನ ಕಾಲಾಧಿಪತಿ ವರ್ಷಾಧಿಪತಿ ವರ್ಷಾಧಿಪತಿ ಕಾಲಾಧಿಪತಿ ಗಟ್ಟು ವರ್ಷಾದ ವೆಚ್ಚ ಕಾಲಾದಿ ವರ್ಷಾದಿ ವರ್ಷದಾಣಿಂದ ಗಟ್ಟಲೆ ಗಂಧಾಚಾರ ಪ್ರಕಾರ ನೇಮನಿರಿ ಹವೇ ಪ್ರಕಾರವಾದ ಈಟುಗಳಿಂದ ತಾರಟ್ಟು ಮೊಟ್ಟಗಳಿಗೆ ಮಹಾಮಲ್ಲ ಪರ್ವಗಾರುಡು ಆಗಮಾರ್ಥ ಪ್ರಕಾರ ವಾಡಿಂಚಿತ್ತಿರಿ ಹುಯಿಚಿತ್ತಿ ದಿನವಾನ ಜತ್ತಿ ಸ್ಥಾನದವಾಗಿಲ್ಲ ಒತ್ತಾಯ ನಂದಾದೀಪ ಆಗಮಾರ್ಥ ಪ್ರಕಾರ ಮಲ್ಪಾಯಿ ಗಮನವಲೆ ಜಬಡಾಯ ಭಂಡಾರಿಗೆ ಎತ್ತಿ ಭಂಡಾರ ಬರೀಚಿ ಮಂಡಲ ಮಲ್ಪಾಯಿ ಶುದ್ಧ ಮಂಡಲದ ಗಟ್ಲೆ ಒಯ್ತಿಂಚಿತ್ತಿ ಹೆಡ ಗುಡತ್ತಿ ಭಂಡಾರ್ಚಿದ ಆರಾಡಿ ಮಲ್ತರಂಜನ ಬರುವ ಸಂಕ್ರಾಂತಿ ವಿಚಾಟಿದನ್ನ ಭಂಡಾರವು ಸನ್ನಿಧಾನ ಸಂತೋಷಿತರು ಸ್ವೀಕಾರವಂತೊಂದು 14 ಕಾಲ ಬರಿದಾದ ಮನೆ ಒಂಜೋಡು ವಾಸವಾದ ಮನೆ ಒಂಜೋಡು ಗೊರ್ಪಾಯಿ ಚಿತ್ತೆಣ್ಣ ನೀಪಾಯಿ ಚಿತ್ತಿ ನೀರು ಗೋಪಾಯಿಂಚಿತಿ ಕಕ್ಕರ್ತ ಬಲಿಡ ಅನೇಕ ತರತೆ ಹೆಚ್ಚು ಕಮ್ಮಿ ಏರು ಬೇರೆ ತಪ್ಪದಾಗಿ ವಿಷಯಗಳಿಗೆ ನಿಷ ತಟ್ಟವಾರದ ಅಮೃತ 4 30 ಬಲ್ಲಿ ಬೆಳೆಯರೆ ಬಾಡುಗಿದ್ದ 10 ಬಾರಿ 14 ಗಂಟೆ ಪೂರ್ಣ ಕಲೆಂಜಲು ಬರಡೊಂದು ರಾಜ್ಯ ಸಮಂತರಿತ ಮನಸ್ಸು ತುಂಬುದಿಯೊಂದು ಪ್ರಕಾರವಾದ ದುರ್ಗಾ ಪರಮೇಶ್ವರ ದೇವರ ಮನಸ್ಸು ತುಂಬುದಿಯೊಂದು ಪ್ರಕಾರವಾದ ರಾಜ್ಯ ಕಮಲ್ಲೆ ರಾಜ್ಯ ಗಡಮಲ್ಲೇನ ಚಿತ್ತೊಂದರ ಬಂದು ಪ್ರಕಾರವಾದ ಪೂರ್ವಕಾಲದಿಂದ ಬರೆದಿ ಬದಿನಾಡಿಟ್ಟ ಆರಾಧನೆ ಕಲಾಶಕ್ತಿಯ ಚಿತ್ತಿ ವಿಲ್ಟಾಂಡಿನ ದಿವಸ ಸನ್ನಿಧಾನ ಪ್ರಸನ್ನ ಕಾಲದ ಪ್ರಾರ್ಥನೆ ಅಂತನ್ನ ಕಾಲಾಧಿಪತಿ ವರ್ಷಾಧಿಪತಿ ಕಾಲಾದಿ ಗಟ್ಟು ವರ್ಷಾದ ವೆಚ್ಚ ಕಾಲಾದಿ ವರ್ಷಾದಿ ವರ್ಷದ ನೇಮನಿರ ವೇ ಪ್ರಕಾರವಾದಿ ಒಂದು ಕಾಲಿ ಕಾಲಟ್ಟು ಮೊಟ್ಟಗಳಿಗೆ ಮಹಾವಲ್ಲ ಬರುವವರ ನಾಗವರ್ತ ಪ್ರಕಾರ ಮಾಡಿಂಚಿತ್ತಿ ಶಾರಿ ಹೋಯಿಂಚಿತ್ತಿ ದಿನವಾನ ಜತ್ತಿ ಸ್ಥಾನದ ಬಾಗಿಲು ಮುಕ್ತಾಯ ನಂದಾರಿ ಭಾಗವರ್ತ ಪ್ರಕಾರ ಮಲ್ಪಾಯಿ ಗಮನಗಳು ಜಬಡಾಯಿ ಭಂಡಾರಿಗೆ ಎತ್ತಿ ಭಂಡಾರ ಬರೀಚಿ ಭಂಡಾರ ಮಲ್ಪಾಯಿ ಶುದ್ಧ ಭಂಡಾರದ ಗಟ್ಲೆ ವೈದ್ಯಚಿತ್ತಿ ಹೆಡೆ ಕೊಡತ್ತಿ ಭಂಡಾರ್ಚಿದ ಆರಾಡಿ ಬಂಧನ ಪಂಚಗಂಜದ ಬರುವ ಸಂಕ್ರಾಂತಿನ ಸನ್ನಿಧಾನದ ಸಂತೋಷ ಸ್ವೀಕಾರವನ್ನು 14 ಕಾಲ ಬರೆಯುವ ಮನೆ ವಾಸವಾದ ಮನೆ ಹೊಂಚು ಗೊರ್ಪಾಯಿ ಚಿತ್ತೆಂಡ ದೀಪಾಯಿ ಚಿತ್ತಿ ನೀರು ಗೋಪಾಯಿ ಚಿತ್ತಿ ಕಕ್ಕರ್ತ ಬಲಿಡ ಅನೇಕ ತರತೆ ಹೆಚ್ಚು ಕಮ್ಮಿ ಏರು ಬೇರೆ ತಪ್ಪದಾಗಿ ವಿಷಗಳಿಗೆ ಮತ್ತು ವಿಷ ತಟ್ಟ 4 30 ಬಲಿಗಡೆ ಮಾಡಿದ್ದ ಪೂರ್ವಾಟ ಪ್ರಕಾರ 10 ಬಾರಿ 14 ಕಾಲ ಬರೆಯುವ ತಿಂಗಿದೊಂದು ರಾಜ
ಈ ನಾಡಿನ ವಿಶೇಷ
ಬಂದನೇನೆ ಕೃಷ್ಣ ಬಂದನೇನೆ ಬಂದನೇನೆ ರಂಗ ಬಂದನೇನೆ ಬಂದನೇನೆ ಕಾಳಿಗೆ ಪೇಜ Lecho.
ಕರ್ತುಗೋರತ ಲೇಚೋ ಅಸ್ಲೋಣರೇ ನಾಳು ಗುತ್ತು ಬಾರಿಗರೇ ಮುಖದರೆ ಪಂಚಲ ಸಾಂಗ್ ನಟ್ಯ ಕತ್ತಿಗೆ ಜೀಟಿಗೆ ನಟ್ಯ ಆಳ ಪಂಡಿಗೆ ನಟ್ಯ ನಾವು ನಾಳೆ ನಟ್ಯ ಕೇಳ್ತಾರೋ ಗುಂಡಗುಳ ತೊಲ್ಲೇಚೋ ಕೊನೆ ಅಡಿತ ಉಣ್ಬೇಚೋ ಕೇಳ್ತಾರೋ ಗುಂಡಗೋಳ ತೊಲ್ಲೇಚೋ ಕೊನೆ ಅಡಿತ ಉಣ್ಬೇಚೋ ಕೇಳ್ತಾರೋ ಗುಂಡಗೋಳ ತೊಲ್ಲೇಚ ಕೊನೆ ಅಡಿತ ಉಣ್ಬೇ